ಆದಿತ್ಯ ಕೋಟಿ ಪ್ರಕಾಶ ಕರಿವದನ ಕರುಣ ಸಮುದ್ರ ಭವಚಿತ್ರ ಮುದದಿಂದ ನಿನ್ನ ಅರರೆ ನಿನ್ನಯ ಮಹಿಮೆಯನ್ನು ಪೊಗಳಲಳವಲ್ಲ
ಭಕ್ತಿಯೊಳಂಬಿಕಾ ಸುದ ವಿಘ್ನರಾಜನ ಬಿರಿದು ಸಂಸ್ತುತಿಸಿ ಅಂಬುನಿಧಿಯ ಆತ್ಮಜಿಗೆ ಕೈ ಮುಗಿದು ಅಂಬುಜನವಣಿಯರ ಪಾದಾಂಬುಜಕ್ಕೆ ಬಡ ಮಡುತ ವರ್ಣಿ ಬೆನಿ ಕಥಾಮೃತವ ರಾಮನ ಸುದೀರ್ಘವಾದಂತಹ ಪಯಣದಲ್ಲಿ 14 ವರ್ಷಗಳ ವನವಾಸದ ಜೀವನದಲ್ಲಿ ಇನ್ನೇನು ಕಳೆಯಿತು ಎನ್ನುವಾಗ ದುರಂತಮಯವಾಗಿ ಸೀತೆಯನ್ನು ಕಳೆದುಕೊಂಡು ಆನಂತರದ ವಿದ್ಯಮಾನಗಳು ಲಂಕೆಗೆ ಬಂದು ತಲುಪಿದವರೆಗೆ ಅನೇಕ ಘಟನೆಗಳನ್ನು ಹಾದು ಹೋಗಿವೆ. ಇಲ್ಲಿಯೂ ಅಷ್ಟೇ, ರಾಮನಾಗಿ ನಾನೇನು ಮಾಡಬೇಕು ಅದನ್ನೆಲ್ಲವನ್ನು ಮಾಡಲು ನನ್ನೊಡನೆ ಅನುಜನಾದಂತಹ ಲಕ್ಷ್ಮಣ, ಕಪಿವೀರರು, ಸುಗ್ರೀವಾದಿ, ಆಂಜನೇಯಾದಿ ಎಲ್ಲರೂ ಇದ್ದಾರೆ. ಇಂದಿನ ದಿನದ ಯುದ್ಧದ ವರ್ತಮಾನವನ್ನು ತಿಳಿಯಲು ಸುಗ ಆಂಜನೇಯನ ಆ ಒಂದು ಬರೋಣವನ್ನೇ ಕಾಯುತ್ತಾ ಇದ್ದೆ. ಅಂತಹ ಸಂದರ್ಭದಲ್ಲಿ ಆಂಜನೇಯನೇ ಎದುರು ಬಂದ ಹಾಗೆ, ಆಂಜನೇಯ, ಶ್ರೀರಾಮಚಂದ್ರಮ, ವಿದ್ಯಮಾನವನ್ನೆಲ್ಲವನ್ನು ಕಾಲಕಾಲಕ್ಕೆ ನೀನು ನನಗೆ ತಿಳಿಸುವವನು. ಇವತ್ತು ಅಷ್ಟೇ ರಾವಣನ ಪಾಳಯದಿಂದ ಅತಿ ಭಯಂಕರ ಎನ್ನುವಂತಹ ಅತಿ ಕಾಯನೇ ಕಾಳಗಕ್ಕೆ ಮುಂದಾಗಿ ಬಂದಾಗ ವಿಭೀಷಣನ ಆ ಸೂಚನೆಯಂತೆ ಲಕ್ಷ್ಮಣನನ್ನು ಯುದ್ಧಕ್ಕೆ ಕಳುಹಿಸಿದವರಿದ್ದೇವೆ. ಆದರೆ ಯುದ್ಧದ ವರ್ತಮಾನವೇನಾಯಿತೋ ಎನ್ನುವುದನ್ನು ತಿಳಿಯದಾಗಿ ಇದೆ. ಆದರೆ ಅಲ್ಲಿಂದ ಜಯಘೋಷಗಳು ಒಂದಷ್ಟು ರೀತಿಯಲ್ಲಿ ಕೇಳಿ ಬರುವಾಗ ನಮ್ಮ ಪಾಳಯಕ್ಕೆ ಒಳಿತಾಗಿದೆ ಎನ್ನುವುದನ್ನು ನಾನು ತಿಳಿದುಕೊಂಡಿದ್ದೇನೆ. ಶ್ರೀರಾಮಚಂದ್ರಮ, ಆಂಜನೇಯ, ವೀರ ವೈಷ್ಣವನೀತ ಎಂಬುದಾಗಿ ಭೀಷಣ ಹೇಳಿದ ಕ್ಷಣದಲ್ಲಿ ಅವರೆಲ್ಲ ಯುದ್ಧ ಮಾಡುವುದಕ್ಕಾಗಿ ನಿಮ್ಮ ಅನುಜ ಲಕ್ಷ್ಮಣ ಹೋದಂತಹ ಕ್ಷಮ, ಅಲ್ಲಿ ವೀರ ವೈಷ್ಣವನಾದರೂ ಕೂಡ ಬಂದದ್ದು ರಾವಣನ ಕಡೆಯಿಂದ ಎಂಬಾಗ ಅವನ ವಧೆ ಆಯಿತು ಎಂಬ ದೃಷ್ಟಿಗೆ ಬೇಕಾಗಿ ಆ ಕಡೆಗೆ ಅಂಬರ ಪಥದಲ್ಲಿ ನೋಡಿದಂತೆ ಸ್ವಾಮಿ ದೇವತೆಗಳು ಪುಷ್ಪವೃಷ್ಟಿಯನ್ನು ಸುರಿಸುತ್ತಾ ಇದ್ದಾರೆ. ಎಲ್ಲರಿಂದಲೂ ಉಗೆ ಉಗೆ ಎನ್ನುವಂತಹ ಮಾತುಗಳು ಸೌಮಿತ್ರಿಗೆ ಕೇಳಿ ಬರುತ್ತಾ ಇದೆ. ಆದ್ರೆ ಈ ಕಡೆಗೆ ಸೌಮಿತ್ರಿ ಬರುತ್ತಾ ಇದ್ದಾರೆ. ಹಾಗಿದ್ರೆ
ಇವತ್ತಿನ ಯುದ್ಧದ ಜಯ ಯಾರ ಪಾಲಿಗೆ? ನಮ್ಮ ಪಾಲಿಗೆ ಜಯ ರಾಮನ ಪಾಳ್ಯಕ್ಕೆ. ಹಾ. ಹಾಗಿದ್ರೆ ಹಾ. ಈ ಜಯಘೋಷವನ್ನು ಉಳಿದ ಕಪಿಗಳೆಲ್ಲ ಹಾಕುತ್ತಾ ಇದ್ದಾರೆ. ದೇವರೇ, ಮುಂದೆ ಯಾರೆಲ್ಲ ಬರಬಹುದು ಇರಬಹುದು ಎಂಬುದಾಗಿ ವಿಭೀಷಣ ಅಲ್ಲಿಂದಲೇ ನಮಗೆ ಹೇಳುತ್ತಾನೆ. ಇಲ್ಲಿ ಬಂದು ಹೇಳುವುದಿಲ್ಲ ಈಗ. ಆದ ಕಾರಣ ಅಲ್ಲಿಂದಲೇ ಹೇಳುತ್ತಾನೆ ಎಂಬಾಗ ಯಾರು ಬರುತ್ತಾರಂತ ನಿರೀಕ್ಷೆಯಲ್ಲಿ ಇರುವುದು ಒಳ್ಳೆಯದಲ್ಲ ದೇವರೇ. ಮುಂದೇನು ಎನ್ನುವುದು ಯಾವಾಗಲೂ ನಿರೀಕ್ಷೆ ಅಲ್ವೇ? ಹಾಗಾಗಿ ಇಲ್ಲಿ ಒಂದು ದಿನದ ಯುದ್ಧದ ವಿಜಯವೆನ್ನುವುದು ಅದು ಶಾಶ್ವತವಾಗಬೇಕಿದ್ದರೆ ಮುಂದೆಯೂ ಯುದ್ಧವನ್ನು ನಾವು ಜಯಿಸಬೇಕಾಗಿದೆ. ನಮ್ಮ ಗುರಿಯನ್ನು ಗಮ್ಯವನ್ನು ಸಾಧಿಸಬೇಕಿದ್ದರೆ ಆ ಜಯದತ್ತ ಲಕ್ಷ್ಯವೇ ಹೊರತು ಇದು ಕೇವಲ ಕ್ಷಣಿಕ ಎನ್ನುವುದಕ್ಕಾಗಿ ನಿರೀಕ್ಷೆಯಲ್ಲಿ ಇರೋಣವಲ್ಲವೇ? ಯಾರು ಬರ್ತಾರೆ ಅಂತ ನೋಡೋಣ. ದಶಕಂಠನ ಪುತ್ರ ಹಾಗೂ ನನ್ನ ಮಗನಾದಂತಹ ಅತಿಕಾಯ ಎಂದು ನನ್ನಲ್ಲಿ ಬಂದು, ಅಮ್ಮ ನನಗೆ ಆಶೀರ್ವಾದವನ್ನು ನೀಡಬೇಕು, ರಣರಂಗಕ್ಕೆ ನಾನು ಹೋಗುತ್ತಾ ಇದ್ದೇನೆ ಅಂತ ಹೇಳಿದನು. ಹಾಗೆ ಅತಿಕಾಯನಿಗೆ ಆಶೀರ್ವಾದವನ್ನು ನಾನು ಕೊಟ್ಟಿದ್ದೇನೆ. ನನಗಿಂತಲೂ ಮುಂಚೆ ನನ್ನ ಪತಿದೇವರು ಅವನಿಗೆ ಯುದ್ಧಕ್ಕಾಗಿ ಆಶೀರ್ವಾದ ಅನುಗ್ರಹಿಸಿ ಕಳುಹಿಸಿದ್ದಾರೆ ಎನ್ನುವ ಹಾಗಿದ್ದರೆ ನಾನು ಕಳುಹಿಸದೇ ಇರುವುದಲ್ಲ. ಮತ್ತೆ ನನ್ನ ಮಗನಾದ ಪರಾಕ್ರಮ ಏನು ಎನ್ನುವುದು ನನ್ನ ಅರಿವಿಗಿದೆ. ಯುದ್ಧಕ್ಕಾಗಿ ಹೋಗಿದ್ದಾನೆ. ಸಾಕಿ ಬೆಲಹಿದಂತಹ ತಾಯಿಯಾದ ನನಗೆ ಕಾತರ ಯಾವತ್ತೂ ಇರುವುದಿಲ್ಲ. ಮಗ ಬರ್ತಾನೆ, ಜಯ ಲಲನೆಯನ್ನು ತಂದು ನಮಗೆ ಇಳಿತಾನೆ ಎನ್ನುವಂತಹ ಕಾತರ. ಎಲ್ಲಕ್ಕಿಂತ ಮಿಗಿಲಾಗಿ ಓರ್ವನೇ ಮಗನಾದಂತಹ ನನ್ನ ಅತಿಕಾಯ ಈಗ ಬರುತ್ತಾನೆ ಎಂದು ಆಗದಿಂದ ನಾನು ಕಾಯುತ್ತಾ ಇದ್ದವಳು. ಹೌದು, ಅವನ ನಿರೀಕ್ಷೆಯನ್ನೇ ನೋಡುತ್ತಾ ಹೊತ್ತು ಬಹಳ ಮೀರಿ ಹೋಯಿತು, ಬರಬಹುದು ಎನ್ನುವಂತಹ ನಿರೀಕ್ಷೆಯನ್ನೇ ಇರುವಾಗಲೇ ಆಹಾ, ಅತ್ತ ಕಡೆಯಿಂದ ರಥವೊಂದು ನನ್ನ ಅಂತಃಪುರದ ಕಡೆಗೆ ಸಾಗಿ ಬರುತ್ತಾ ಇದೆ ಎನ್ನುವ ಹಾಗಿದೆ. ಹೌದು, ನನ್ನ ಮಗನದೇ ರಥ ಅದು. ನೋಡಿದರೆ ನನಗೆ ಪರಿಚಯ ಸಿಗುತ್ತದೆ. ದೂರದಿಂದ ನೋಡ್ತೇನೆ. ನೋಡುತ್ತಾ ಇದ್ದ ಹಾಗೆ ಮನದಲ್ಲಿ ದುಗುಡ,
ಮಗನಿರಬಹುದು ಎನ್ನುವಂತಹ, ಮಗ ಬರುತ್ತಾನೆ ಎನ್ನುವಂತಹ ಆಶಯ ಒಂದು ಕಡೆ. ಮಗ, ನನ್ನ ಮಗ ಅತಿಕಾಯ ರಥದಿಂದ ಇಳಿಯುತ್ತಿಲ್ವಲ್ಲ ಯಾರು ರಥದಿಂದ? ಸಾರಥಿ ಅವನಷ್ಟಕ್ಕೆ ರಥವನ್ನು ನಿಲ್ಲಿಸಿದ್ದಾನೆ ಅಲ್ಲಿ. ಹಾಗಿದ್ರೆ ಇಳಿಯುವವರು ಯಾರು? ಅತ್ತ ಕಡೆಯಿಂದ ಇಳಿದಾನು. ರಥದ ಇಕ್ಕೆಲಗಳಲ್ಲಿ ಇಳಿಯುವುದಕ್ಕೆ ಯಾರೂ ಇಲ್ಲ, ಯಾರೂ ಇಳಿಯುತ್ತಿಲ್ಲ ಎನ್ನುವ ಹಾಗಿದ್ರೆ ನನ್ನ ಮಗ ಎಲ್ಲಿ ಹೋದ? ನನ್ನ ಮಗ ಯಾಕೆ ಬರಲಿಲ್ಲ ನನ್ನ ಅಂತಃಪುರಕ್ಕೆ? ಅಮ್ಮ, ಯುದ್ಧವನ್ನು ಜಯಿಸಿ ತಂದಿದ್ದೇನೆ, ಇದೋ ನಿನ್ನ ಪಾದತಲದಲ್ಲಿ ಇಟ್ಟಿದ್ದೇನೆ ಅಂತ ನನ್ನಲ್ಲಿ ಬೇಡಿಕೊಳ್ಳಬೇಕಾಗಿತ್ತು, ಹೇಳಬೇಕಾಗಿತ್ತಲ್ಲ. ಅಂತಹ ಮಗ ಈ ಹೊತ್ತು ಕಾಣುವುದಿಲ್ಲ. ಪ್ರಾಯಶಃ ಹೇಗಿರಬಹುದು? ಯಾವುದೋ ಘನಕಾರ್ಯಕ್ಕಾಗಿ ಅರ್ಧ ಪಥದಲ್ಲಿ ಇಳಿದು ಹೋಗಿರಬಹುದೇ, ಅಥವಾ ಅವನ ತಂದೆಯಾದಂತಹ ದಶಾನನ ಬಳಿಗೆ ಜನಕ ಯುದ್ಧದಿಂದ ಬಂದಿದ್ದೇನೆ ವಾರ್ತೆಯನ್ನು ಬಿತ್ತರಿಸುವುದಕ್ಕಾಗಿ ಅವನೇ ಇಳಿದು ಹೋದನು. ಏನೋ ಇರಲಿ, ರಥವಂತೂ ಅಲ್ಲಿ ಬಂದು ನಿಂತಿದೆ, ಸಾರಥಿಯು ಇಳಿದು ಬರುವುದನ್ನು ಕಾಣುವುದಿಲ್ಲ ನಾನು. ಹಾಗಿದ್ರೆ ಏನಿದು? ಮನಸ್ಸಿನಲ್ಲಿ ನೂರಾರು ಯೋಚನೆಗಳು, ಅಹಿತಕರ ಘಟನೆಗಳೇ ನನ್ನ ಮನಸ್ಸಿನಲ್ಲಿ ಹಾದು ಹೋಗುತ್ತಾ ಇವೆ. ಹೀಗೆ ಇಲ್ಲಿ ಇಳಿಯುವುದಲ್ಲ, ಇಳಿದು ಹೋಗ್ತೇನೆ, ಇಳಿದು ನೋಡಬೇಕು. ದುಗುಡವಾಗುತ್ತಾ ಇದೆಯಲ್ಲ. ದುಗುಡದಿ ಬಹಸಾರದಿಯೋ ಮಿಗೆ ಕಾಣುತ್ತೊಡನೆ ಧಾನ್ಯ ಮಾಲಿನಿಯಾಗಲ್ ಮಗನಾವೆಡೆ ತೋರೆನುತೋ ಧ್ರುಗು ಯುಗದುಳ್ ಜಲವ ಸುತೊಯ್ಯನೆ ನುಡಿದಳು ಧ್ರುಗು ಯುಗದುಳ್ ಜಲವ ಸುತೊಯ್ಯನೆ ನುಡಿದಳು ಮಗನೆಲ್ಲಿಗೆ ಹೋದ? ತಾಳಲಾರೆನೋ ಕಾಣದಿಲ್ದಾನೋ ಮುದ ಬೇಳು ಸಾರಥಿಗೆ ನೀನು ಕೈ ಮುಗಿವೆನೋ ತಾಳಲಾರೆನೋ ಕಾಣದಿಲ್ದಾನೆಂಬುದ ಬೇಳು ಸಾರಥಿಗೆ ನೀನು ಕೈ ಮುಗಿಯುವೆನು ಪಾಲನೆಲ್ಲಿಗೆ ಹೋದನ್ನೈ ಎನ್ನಯ ಚಾರುಶೀಲತಾನೇ ನಾದನೇ ಅರಮನೆಯಿಂದ ಇಳಿದು ಸಾಗುತ್ತಾ ಹೋದ ಹಾಗೆ ಮನಸ್ಸಿನ ದುಗುಡ ಹೆಚ್ಚಾಗುತ್ತಾ ಇದೆ.
ಆವೇಶವಾಗುತ್ತಾ ಇದೆ, ಏನೋ ಅಂತರಂಗದಲ್ಲಿ ತಳಮಳವಾಗುತ್ತಾ ಇದೆ. ನೂರಾರು ಯೋಚನೆಗಳು ನನ್ನ ಮನಸ್ಸಿನಲ್ಲಿ ಹಾದು ಹೋಗುತ್ತಾ ಇದೆ. ಯಾಕಾಗಿ ಇಂತಹ ಕೆಟ್ಟ ಯೋಚನೆಗಳು ಬರುತ್ತವೆಯೋ ಏನೋ? ಮಗನ ರಥ ಎದುರಿನಲ್ಲಿದ್ದೆ, ನನಗೆ ಯಾಕೆ ಇಂತಹ ಯೋಚನೆ ಬರಬೇಕು? ಅಲ್ಲೇ ಇರಬೇಕು, ಮಗನನ್ನು ಕಾಣುವುದಿಲ್ಲ ಅಷ್ಟೇ ಎನ್ನುವಂತಹ ನಂಬಿಕೆ ನನಗೆ ಯಾಕೆ ಬರುವುದಿಲ್ಲ? ಸಾಗಿ ಬಂದೆ ಎನ್ನುವ ಹಾಗಿದ್ರೆ ಸಾರಥಿಯು ಇಳಿಯುವುದಿಲ್ಲ ರಥದಿಂದ. ನೋಡುವ ಹಾಗೆ ನನ್ನ ಮಗ ಎಂದಿನಿಂದ ನಾನು ಬರುವುದನ್ನು ಕಂಡಾದರೂ ರಥದಿಂದ ಬರಬೇಕಾಗಿತ್ತು. ಬರಲಿಲ್ವಲ್ಲ? ಯಾಕೆ ಬರಲಿಲ್ಲ ಹಾಗಿದ್ರೆ? ಈ ನೋವು, ಈ ವೇದನೆಯಿಂದ ನನ್ನಲ್ಲಿಯೇ ನಾನು ತರ್ಕಿಸುವುದಲ್ಲ, ಇದ್ದಾನಲ್ಲ ಸಾರಥಿ, ಅವನಲ್ಲಿಯೇ ಕೇಳ್ತೇನೆ. ಸಾರಥಿ, ಯಾಕೆ ನೀನು ಸುಮ್ಮಗಿದ್ದೀಯ? ಎಲ್ಲಿದ್ದಾನೆ ನನ್ನ ಮಗ ಅತಿಕಾಯ? ಬರಲಿಲ್ಲ ಯಾಕೆ? ಅಥವಾ ಹೀಗಿರಬಹುದೇ, ಯಾವುದೋ ರಾಜ ಕಾರ್ಯ ನಿಮಿತ್ತವಾಗಿ ಅರ್ಧ ಪಥದಲ್ಲಿ ಅವ ಇಳಿದು ಬಂದನೆ, ಅದನ್ನಾದರೂ ನೀನು ಹೆತ್ತರಿಸುವುದಿಲ್ಲ ಯಾಕೆ? ಯಾಕೆ ನನ್ನನ್ನು ಸತಾಯಿಸ್ತಾ ಇದ್ದಿ? ನೆಲನೋಟಕನಾಗಿ ನೀನು ಯಾಕಿದ್ದಿ? ಹಾಗಿದ್ರೆ ಇವ ಉತ್ತರಿಸುವುದಿಲ್ಲ, ನಾನೇ ಯಾಕೆ ಅರ್ಕಿಸಿಕೊಳ್ಳುವುದು? ರಥ ಹೇಗೋ ಉಂಟಲ್ಲ, ರಥವನ್ನೇ ನೋಡ್ತೇನೆ. ನೋಡಿದೆ ಎನ್ನುವ ಹಾಗಿದ್ರೆ ರಥವು ಬರಿದಾಗಿದೆಯಲ್ಲ ಈ ರಥ. ಹಾಗಿದ್ರೆ ರಥವ್ಯಾಕೆ ಬರಿದಾಗಿ ಹೋಯಿತು? ಹೋಗುವಾಗ ಇಲ್ಲಿಂದ ಬೇಕಾದಂತಹ ಇದೇ ರಥ ಹೊರಟಿದ್ದಲ್ಲವಲ್ಲ, ಬೇಕಾದಂತಹ ಅಸ್ತ್ರಗಳನ್ನು ಸಾಮಗ್ರಿಗಳನ್ನು ತುಂಬಿಸಿ ಹೋಗಿದೆ. ರಥದಲ್ಲಿರುವಂತಹ ಶಸ್ತ್ರಗಳೆಲ್ಲವೂ ಬರಿದಾಗಿವೆ. ಮಗ ಇರ್ತಾನೆ ಅಂತ ನಾನು ಇಣಿಕಿ ನೋಡಿದರೆ ನನ್ನ ಮಗ ಈ ರಥದಲ್ಲಿ ಇಲ್ಲ. ಹಾಗಿದ್ರೆ ಇದು ಯಾಕೆ ಹೀಗೆ? ನನ್ನ ಮಗ ಯಾಕೆ ಬರಲಿಲ್ಲ? ಇದಕ್ಕೆಲ್ಲ ಉತ್ತರವನ್ನು ಕೊಡಬೇಕಾದಂತಹ ಸಾರಥಿ ಉತ್ತರವನ್ನು ಕೊಡುವುದಿಲ್ಲ. ಕೇಳಿದೆ ಎನ್ನುವ ಹಾಗಿದ್ರೆ ನೆಲನೋಟಕನಾಗಿದ್ದಾನೆ ಸಾರಥಿ. ಯಾಕೆ ಹೀಗೆ ನೀನು ಮಾಡ್ತಿ? ಯಾಕೆ ನೆಲನೋಟಕನಾಗಿರ್ತಿ ನೀನು? ಇಲ್ಲ, ಇವನನ್ನೇ ನಾನು ಕೇಳಿದರೆ ಯಾವುದಕ್ಕೂ ಉತ್ತರವನ್ನು ಕೊಡುವುದಿಲ್ಲ. ಇವ ನೆಲವನ್ನು ನೋಡ್ತಾನೆ, ಇವನನ್ನು ತಿಳಿಸಬೇಕೆ ಸಾರಥಿಯನ್ನು ಹೀಗೆ ಮಾಡಬಾರದು ಎನ್ನುವ ಹಾಗೆ ಗದರಿಸಿದೆ ಎನ್ನುವ ಹಾಗಿದ್ರೆ ಏನು? ಇನ್ನು ಇವನ ಮುಖವನ್ನು ನಾನು ನೋಡಿದರೆ ಧಾರಾಕಾರವಾಗಿ ಎರಡೂ ಕಣ್ಣುಗಳಿಂದ ನೀರು ಭೂಮಿಗೆ ಹರಿಯುತ್ತಾ ಇದೆ. ಅಯ್ಯೋ, ಹಾಗಿದ್ರೆ ಇವನ ದುಃಖಕ್ಕೆ ಕಾರಣ ನನಗೆ ಕೊಡುವುದಕ್ಕೆ ಉತ್ತರವನ್ನು ಕೊಡಲಾಗದೆ ದುಃಖಿಸ್ತಾ ಇದ್ದಾನೆ ಎನ್ನುವ ಹಾಗಿದ್ರೆ ನನ್ನ ಮಗ ಮಾಡಿದನೆ, ನನ್ನ ಮಗ ಬರುವುದಿಲ್ಲವೇ? ಮಗನೇ ಗುಣವೃಂದ, ಅಯ್ಯೋ ಮಗನೇ ಮನದಂದ, ಕಂದ ಹೇ ಮಗನೇ ರಣಧೀರ, ಬಾ ಮಗನೇ ಮೊಗದೋರ, ಹಾ ಮಗನೇ ಗುಣವೃಂದ, ಮಗನೇ ಅಯ್ಯೋ, ಏನು ನನ್ನನ್ನು ನಾನೇ ಸಾವರಿಗೊಳಿಸಿಕೊಳ್ಳುವಂತಹ ಸ್ಥಿತಿ. ಸಾರಥಿಯಾದರೂ ಉತ್ತರವನ್ನು ನೋಡದೆ ನೆಲನೋಟಕನಾಗಿ ನಿಂತಿದ್ದಾನೆ, ದುಃಖಿಸುತ್ತಾ ಇದ್ದಾನೆ. ಹಾಗಿದ್ರೆ ನನ್ನ ಕಂದ ಇನ್ನು ಬರುವುದಿಲ್ಲ. ಅಯ್ಯೋ ಅಯ್ಯಯ್ಯೋ, ಕಂದ ಎಲ್ಲಿ ಹೋದೆ ಕಂದ ನೀನು? ಯುದ್ಧವನ್ನು ಜಯಿಸಿ ಅಮ್ಮ ನಿನ್ನ ಪಾದತಲದಲ್ಲಿ ಜಯವನ್ನಿರಿಸುತ್ತೇನೆ ಅಂತ ಹೇಳಿ ಹೋದವನಲ್ವೇ ನೀನು? ಬರಲಿಲ್ವೇ ಕಂದ? ಬರುವುದಿಲ್ವೇ ನೀನು? ಇದೇ ನನ್ನ ತೋಲ ತೆಕ್ಕೆಯಲ್ಲಿ ನಿನ್ನನ್ನು ಆಡಿಸಿ ಬೆಳೆಸಿದವನು. ನಿನ್ನ ಸಾಮರ್ಥ್ಯ, ನೀನು ಒಳಗಿದಂತಹ ಯುದ್ಧ ವಿಧಿಗಳನ್ನು ಕಂಡಾಗ, ನಿನ್ನ ಪರಾಕ್ರಮವನ್ನು ಕಂಡಾಗ ನನ್ನ ಕಣ್ಣು ತುಂಬಿ ಬರುತ್ತಾ ಇತ್ತು.
ಅದೇ ಕಣ್ಣುಗಳಲ್ಲಿ ಈ ಹೊತ್ತು ಮಗನಿಲ್ಲ ಎನ್ನುವಂತಹ ಧಾರಾಕಾರವಾಗಿ ನಾನು ದುಃಖಿಸಬೇಕಾಗಂತೆ ಮಗನೇ. ನನ್ನ ಕಣ್ಣಿಗೆ ನೀನು ಇದನ್ನು ತೋರಿಸುವುದಕ್ಕಾಗಿ ನೀನು ಯುದ್ಧಕ್ಕಾಗಿ ಹೊರಟೆಯ ಕಂದ. ನೀನು ನಲಿಯುವುದನ್ನು ನಮ್ಮನ್ನು ಯಾವುದೋ ಕಾಲಕ್ಕೆ ನಮ್ಮನ್ನು ನೀನು ಪೂರೈಸಿ ನಮ್ಮ ವೃದ್ಧಾಪ್ಯದಲ್ಲಿ ನೀವು ನನ್ನನ್ನು ಸಾಕುತ್ತಿ ಎನ್ನುವ ಆಸೆಯನ್ನು ಹೆಟ್ಟಿದ್ದನಲ್ಲೋ ಕಂದ. ಎಲ್ಲವನ್ನೂ ನೀನು ಮಣ್ಣಿನಲ್ಲಿ ಮಣ್ಣಾಗಿಸಿ ಹೋದೆ ಕಂದ. ಕಂದ ಕಂದ ಯಾಕೆ ಹೀಗೆ ಮಾಡಿದೆ? ನೀನು ನನ್ನವರಲ್ಲಿ ಯುದ್ಧವನ್ನು ಪಡೆದು ಯುದ್ಧಕ್ಕಾಗಿ ಜಯಿಸುವಾಗ ನನಗಿದ್ದಂತಹ ಆಸೆ, ನನ್ನ ಕಂದ ಪರಾಕ್ರಮಿ ಇದ್ದಾನೆ, ಬರುತ್ತಾನೆ ದುರವನ್ನು ಜಯಿಸಿ ಅಂತ ನಾನು ನಿರೀಕ್ಷಿಸಿದ್ದೆ. ಯಾವುದೂ ಇಲ್ಲದೆ ಈಗ ನಾನು ದುಃಖಿಸುವ ತೆರವಾಯಿತೇ ಕಂದ. ಈ ದುಃಖವನ್ನು ತರಿಸುವುದಕ್ಕಾಗಿ ನಿನ್ನನ್ನು ನಾನು ಸಾಕಿದ್ದೇನೆ. ಇದೆಲ್ಲವನ್ನು ನೋಡುವುದಕ್ಕಾಗಿ ನಾನು ಜೀವಿಸಿರಬೇಕೆ ಕಂದ? ಬರಲಿಲ್ಲ. ನನ್ನ ಮಗ ಹಾಗಿದ್ರೆ ಬರಲಿಲ್ಲ. ಅಯ್ಯೋ ಅಯ್ಯೋ. ಮಾನಿನಿಯ ಹುಯ್ಯಲನು ಕೆದು ದಶಾನನನು ನಡೆ ತಂದ ನಲ್ಲಿಗೆ, ದಶಾನನನು ನಡೆ ತಂದ ನಲ್ಲಿಗೆ ಏನಿದೇನೆಂದೆನು ದವಗದಿ, ಏನಿದೇನೆಂದೆನು ದವಗದಿ ಬಿಟ್ಟ ಮಂಡೆಯಲಿ ನನ್ನಿಂದ ಆಜ್ಞೆಯನ್ನು ಪಡೆದು ಹೊರಟವನು ಅತಿಕಾಯ ರಣಧಾರಣಿಯಲ್ಲಿ ಇನ್ನೇನು ವಿಜಯದ ವಾರ್ತೆಯನ್ನೇ ತರುತ್ತಾನೆ ಎನ್ನುವ ಹಾಗೆ ನಿರೀಕ್ಷೆಯಲ್ಲಿ ನಾನಿದ್ದವನು. ಯುದ್ಧದ ಆಕಾಂಕ್ಷಿಯಾಗಿ ಹೊರಟಂತಹ ಸಂದರ್ಭದಲ್ಲಿ ರಾಮನ ಕುರಿತಾಗಿಯೋ ಲಕ್ಷ್ಮಣನ ಕುರಿತಾಗಿಯೋ ಸೀತೆಯ ಕುರಿತಾಗಿಯೋ ಅವ ಆಡಿದಂತಹ ಒಂದೊಂದು ಮಾತುಗಳು ಕೂಡ ನನ್ನ ಕರ್ಣಪಟಲವನ್ನು ಬಡಿದೆಬ್ಬಿಸಿದ್ದವು. ರಾಮನ ಕುರಿತಾಗಿ ಅವ ಮಾಡಿದಂತಹ ವ್ಯಾಖ್ಯಾನಗಳು. ನಿನ್ನ ಬದುಕಿನಲ್ಲಿ ರಾಮನನ್ನು ಯಾವ ಉದ್ದೇಶದಿಂದ ಯಾವ ಇರಾದೆಯಿಂದ ನೀ ಕಂಡುಕೊಂಡಿದ್ಯೋ ಅದನ್ನು ಸಾಧಿಸಿ ಬಾ ಮಗನೇ ಎನ್ನುವ ಹಾಗೆ ನಾ ಹರಸಿ ಕಳುಹಿಸಿಕೊಟ್ಟವನು. ಅವ ಯುದ್ಧಕ್ಕಾಗಿ ಆ ಕಡೆ ಹೋದಂತಹ ಸಂದರ್ಭದಲ್ಲಿ ನನ್ನ ನಿತ್ಯ ವಿಧಿಗಳನ್ನು ತೀರಿಸುವುದಕ್ಕೆ ಬೇಕಾಗಿ ನಾನು ಉಟ್ಟಂತಹ ಉಡುಗೆಯನ್ನು ತಲೆಯಲ್ಲಿದ್ದಂತಹ ಕಿರೀಟವನ್ನೆಲ್ಲವನ್ನು ಕಳಚಿ ಇನ್ನೇನು ಸಂಧ್ಯಾವಂದನೆಯನ್ನು ಮಾಡುವಂತಹ ಸುಸಂದರ್ಭ ಇದು ಎನ್ನುವ ಹಾಗೆ ಯೋಚಿಸಿ ಬಿಟ್ಟ ಮಂಡೆಯಲ್ಲಿ ಹರಡಬೇಕು ಅಂತಾದ ಆವಾಗ ಕೇಳುತ್ತಾ ಇರುವುದೇನು ಆಕ್ರಂದನ, ಕೂಗುವಂತಹ ಧ್ವನಿ ಎಲ್ಲಿಂದ ಇರಬಹುದು? ಅಲ್ಲ, ಲಂಕೆಯಲ್ಲಿದೇನು ಹೊಸತೇನೂ ಅಲ್ಲ. ಆ ರಾಮನ ಪಾಳಯದಲ್ಲಿದ್ದಂತಹ ಮಂಗಗಳೆಲ್ಲ ನಮ್ಮ ಕೋಟೆಯನ್ನು ಹಾರಿ ಈ ಲಂಕೆಯಲ್ಲಿ ಚಾಣಹಾಣಿ ಮಾಡುವಂತಹ ಸನ್ನಿವೇಶವನ್ನು ಇದಕ್ಕಿಂತ ಮೊದಲು ನಾ ಕಂಡವನು. ಅನೇಕ ಬಾರಿ ಅವುಗಳಾದಂತಹ ಆಕ್ರಮಣವನ್ನು ನಾವು ಎದುರಿಸಿದವರು. ಹಾಗಾದ್ರೆ ಆ ಮಂಗಗಳೇನಾದರೂ ದಾಳಿಯನ್ನು ಮಾಡಿದವು, ಅದರ ಪರಿಣಾಮವಾಗಿ ಈ ರೀತಿಯಾದಂತಹ ಆಕ್ರಂದನವು ಅರ್ಥಧ್ವನಿಯು ಛೇ ಇದು ಕೇಳುತ್ತಾ ಇರುವುದು ಧಾನ್ಯಮಾಲಿನಿಯ ಅಂತಃಪುರದ ಕಡೆಯಿಂದ. ಏನಾಯಿತು ಇವಳಿಗೆ? ಇವಳು ಈ ರೀತಿಯಾಗಿ ಅಳುತ್ತಾ ಇರುವುದಕ್ಕೆ ಕಾರಣ ಆದರೂ ಏನು ಅರ್ಥ ಆಗುವುದಿಲ್ಲ. ಅವಳನ್ನು ವಿಚಾರಿಸುವುದಕ್ಕೆ ಇನ್ನು ಮತ್ತೆ ತಲೆಗೆ ಕಿರೀಟ ಇಟ್ಟು ಮತ್ತೆ ದಿವ್ಯಾಭರಣಗಳನ್ನು ತೊಟ್ಟು ಅವಳ ಬಳಿಗೆ ಹೋಗುವ ಹಾಗಿಲ್ಲ. ಬಿಟ್ಟ ಮಂಡೆಯಲ್ಲೇ ಅವಳ ಬಳಿಗೆ ಸಾಗಬೇಕು. ಹೋಗುತ್ತೇನಂತೆ ಅವಳ ಬಳಿಗೆ. ಏನೇ ಧಾನ್ಯಮಾಲಿನಿ, ಯಾಕಾಗಿ ಕಣ್ಣೀರಿಳಿಸುತ್ತಾ ಇದ್ದಿ? ಈ ರೀತಿಯಾದಂತಹ ದುಃಖ ಆವರಿಸಬೇಕು ಅಂತ ಆದರೆ ಕಾರಣ ಏನು? ಈ ರೀತಿಯಾಗಿ ಅಳುವುದಕ್ಕೆ ಕಾರಣ ಏನು? ಏನಾಯ್ತು ನಿನಗೆ? ಏನಾಯ್ತೆ? ಏನಾಯ್ತು ಅಂತ ನಿಮಗೆ ಗೊತ್ತಿಲ್ಲವೇ? ಅಂದ್ರೆ ಇವತ್ತು ಯುದ್ಧಕ್ಕಾಗಿಯಲ್ಲೇ ಕಳಿಸಿದ್ದು. ಯಾರನ್ನು ಕಳುಹಿಸಿದ್ದೀರಿ ನೀವು? ನನ್ನ ಮಗನಾದಂತಹ ಅತಿಕಾಯನನ್ನು. ಎಲ್ಲಿದ್ದಾನೆ ಅವನು? ಯುದ್ಧಕ್ಕಾಗಿ ಹೋಗಿದ್ದಾನೆ. ಯುದ್ಧಕ್ಕಾಗಿ ಹೋಗಿದ್ದಾನೆ. ಯಾವಾಗ ಬರುತ್ತಾನೆ? ಸ್ವಾಮಿ, ನನ್ನ ಕಂದನನ್ನು ಕಳುಹಿಸಿದ್ರೆ ನೀವು ಚಿನ್ನನ ಕಳುಹಿದಿರೇ, ಹಬ್ಬವನ್ನ ಕಣ್ಣಿಗೆ ಮಾಡಿದಿರೇ,
ಒಟ್ಟಿಗಾದುದೇ ಚಿನ್ನನ ಕಳುಹಿದಿರೆ ಹಬ್ಬವ ಎನ್ನ ಕಣ್ಣಿಗೆ ಮಾಡಿದಿರೆ ಚಿನ್ನನ ಕಳುಹಿದಿರೆ ಸ್ವಾಮಿ, ಧಾನ್ಯಮಾಲಿನಿ, ಎಲ್ಲವೂ ಗೊತ್ತಿದ್ದು ಇಲ್ಲಿ ಏನೂ ಗೊತ್ತಿಲ್ಲದವರ ಹಾಗೆ ವರ್ತಿಸುವುದೇ ನೀವು? ಅಂದರೆ ಅಥವಾ ಇವತ್ತು ನಡೆದಂತಹ ಈ ಘಟನೆಗೂ ಅಂತಹುದೇ ಘಟನೆ ಘಟಿಸಿ ಹೋಗಿದೆ, ನನಗಿದು ಏನೂ ಅಲ್ಲ ಎನ್ನುವ ಹಾಗೆ ನಿಮ್ಮದು ತಾತ್ಸಾರವೇ? ಅಥವಾ ಮಗನಾದವನು ಹೋದರೇನು, ಉಳಿದ ಮಕ್ಕಳೂ ಹೋಗಿದ್ದಾರೆ, ನನಗೇನು ಮಕ್ಕಳು ಅಂತ ನಿಮ್ಮದಾದಂತಹ ಯೋಚನೆ? ಸ್ವಾಮಿ, ನನ್ನ ಚಿನ್ನನನ್ನು ನೀವು ಯುದ್ಧಕ್ಕಾಗಿ ಹೊತ್ತು ಕಳಿಸಿದವರು ನೀವು. ಹೌದು, ಬರಲಿಲ್ಲ ಅವನು, ಇನ್ನು ಬರುವುದಿಲ್ಲ ರಣರಂಗದಿಂದ ನನ್ನ ಮಗ ಅತಿಕಾಯ. ಅಂದರೆ ಅವ ಮಡುಹಿದ ಸ್ವಾಮಿ, ಅಸುನೇಗಿದ ಸ್ವಾಮಿ ರಣರಂಗದಲ್ಲಿ. ಯಾರು ಹೇಳಿದರು ನಿನಗೆ ಇದನ್ನು? ನೋಡಿ ಅಲ್ಲಿ, ಹ? ಅದೋ ನೋಡಿ ರಥ, ಆ ರಥದಲ್ಲಿ ಇನ್ನೂ ಸಾರಥಿ ಹಾಗೆ ದುಃಖಿಸುತ್ತಾ ಇದ್ದಾನೆ. ಅವನ ಕಣ್ಣಿನಿಂದ ಧಾರಾಕಾರವಾಗಿ ನೀರು ಸುರಿಯುತ್ತಾ ಇದೆ. ಇನ್ನೇನು ಬೇಕು ಸ್ವಾಮಿ ಸಾಕ್ಷಿ? ಕೇಳಿದೆ ಎನ್ನುವ ಹಾಗಿದ್ರೆ ಒಂದು ಉತ್ತರವನ್ನು ಉತ್ತರಿಸುವುದಿಲ್ಲ ಅವನು. ಮತ್ತೇನು ಸ್ವಾಮಿ? ಹಾಗಿದ್ರೆ ಬರುತ್ತಿರುವಂತಹ ದಾರಿಯಲ್ಲಿ ನಿಮ್ಮಲ್ಲಿಗೆ ಬಂದಿದ್ದ ಎನ್ನುವ ಹಾಗಿದ್ರೆ ನಿಮಗದು ಗೊತ್ತಿರಬೇಕಾಗಿತ್ತಲ್ವೇ ಸ್ವಾಮಿ? ಆಯ್ತಲ್ವೇ? ಹಾಗಿದ್ರೆ ನನ್ನ ಮಗನನ್ನು ನೀವು ಒತ್ತಾಯವೋ ಏನೋ ಯುದ್ಧಕ್ಕೆ ಕಳುಹಿಸಿದ್ದೀನಿ, ಮಹದಾನಂದವಾಯ್ತಲ್ವೇ ನಿಮಗೆ? ನಿಮ್ಮ ಹೊಟ್ಟೆ ತನ್ನಗಾಯ್ತಲ್ವೇ? ಹಾಲು ಕುಡಿದ ಹಾಗೆ ನಿಮಗೆ ಆನಂದವಾಗಿರಬಹುದಲ್ವೇ ಸ್ವಾಮಿ? ಇದ್ದ ಒಬ್ಬನೇ ಮಗ ನನಗೆ, ಅತಿಕಾಯ ಮುದ್ದಿನಿಂದ ಸಾಕಿದೆ ನಾನು, ಅವನನ್ನು ಯುದ್ಧಕ್ಕೆ ಕಳುಹಿಸಿದ್ದೇನೆ. ನನಗೆ ಮಗನಿಲ್ಲದ ಹಾಗೆ ಮಾಡಿದರೆ ಸ್ವಾಮಿ, ನಿಮಗಾದರೇನು? ಒಂದು ಎರಡೋ ಎಷ್ಟು ಮಕ್ಕಳಿದ್ದಾರೆ ಸ್ವಾಮಿ? ಎಲ್ಲರನ್ನು ಯುದ್ಧಕ್ಕೆ ಕಳುಹಿಸಿ ನೀವು ಹೀಗೆ ನಿಮ್ಮ ಈ ಧೀಮಂತದಿಂದ ನೀವು ಕುಳಿತಿರುವುದೇನು ಸ್ವಾಮಿ? ಸ್ವಾಮಿ, ಏನಿದು? ಯುದ್ಧದಲ್ಲಿ ಹೀಗೆ ಎಲ್ಲರನ್ನು ಕಳುಹಿಸ್ತಾ ಏನನ್ನು ಸಾಧಿಸಬೇಕು ಅಂತ ಇದ್ದೀರಿ? ನಿಮಗೆ ಹೇಳುವುದಕ್ಕೆ ನಾನು ಯಾರು? ಅಥವಾ ನನ್ನ ಅಕ್ಕನಾದಂತಹ ಮಂಡೋದರಿ ಹೇಳಿದರೂ ನೀವು ಕೇಳುವವರೇ? ಯಾರ ಮಾತನ್ನೂ ಕೇಳಲಿಲ್ಲ, ನಿಮ್ಮದೇ ಆದಂತಹ ನಿರ್ಧಾರ, ಅದಕ್ಕೆ ಯಾರೂ ವಿರೋಧಿಸಲಿಲ್ಲ. ಸ್ವಾಮಿ, ನನಗೆ ನನ್ನ ಮಗ ಬೇಕು ಸ್ವಾಮಿ. ನನ್ನ ಮಗನನ್ನು ನೀವು ತರುತ್ತೀರೇ? ನೀವು ಹಿಂದಿರುಗಿ ತರುವುದಕ್ಕೆ ನಿಮಗಾಗುತ್ತದೆ ಹೋದಲ್ಲಿಂದ? ಸ್ವಾಮಿ, ನೀವು ಹೇಳಬಹುದು ಕೇಳಿದರೆ, ವೈರಿಯಾಗಿ ಕೊಂದ ವೈರಿ ಪಾಳಯದಲ್ಲಿ ಅಸುನೀಗಿದ ಯುದ್ಧದಲ್ಲಿ ಅಂತ. ನಾನು ಹೇಳಲ್ಲ ಸ್ವಾಮಿ ನಿಮಗೆ, ನನ್ನ ಕಂದನನ್ನು ಕೊಂದದ್ದು ಆ ವೈರಿ ಅಲ್ಲ, ಕಪಿಸೇನೆಯಲ್ಲ, ರಾಮ ಲಕ್ಷ್ಮಣರಲ್ಲ. ನನ್ನ ಮಗನನ್ನು ಕೊಂದದ್ದು ನೀವು ಸ್ವಾಮಿ. ನೀವು ಯುದ್ಧಕ್ಕಾಗಿ ಕಳುಹಿಸಿ ನನ್ನನ್ನು ನೀವು ನನ್ನ ಮಗನು ನನಗೆ ಮಗನಲ್ಲದ ಹಾಗೆ ಮಾಡಿದ್ದೀರಿ. ಈ ಪುತ್ರ ಶೋಕವನ್ನು ನಾನು ಅನುಭವಿಸುತ್ತಲೇ ಇರಬೇಕೆ ಸ್ವಾಮಿ? ಇನ್ನೇನು ಮಾಡುವುದಕ್ಕಿದೆ ಸ್ವಾಮಿ? ಏನು ಮಾಡುವುದಕ್ಕಿದೆ? ಉಂಟು. ಈ ನನ್ನ ಮಗನನ್ನು ಕಳುಹಿಸಿ ನನ್ನ ಮಗನಿಲ್ಲದ ಮೇಲೆ ನಾನು ಬದುಕಿರುವುದು ಯಾಕೆ? ಬೇಡ. ಹಾಗಿದ್ರೆ ನನ್ನ ಮಗ ಬಂದು ಕೇಳಿದಾಗ ನೀವು ಹೊನ್ನಿನ ಪಟ್ಟಣದಲ್ಲಿ ನೀವು ರಣವೀಲ್ಯವನ್ನು ಕೊಟ್ಟವರಲ್ವೇ ಸ್ವಾಮಿ? ಹಾಗಿದ್ರೆ ಈಗ ನಾನು ಕೇಳ್ತೇನೆ, ನನಗೂ ನೀವು ಕೊಡಬೇಕು. ಅದೇ ಹೊನ್ನಿನ ಬಟ್ಟಲಲ್ಲಿ ನನಗೆ ವೀಲ್ಯವನ್ನು ಕೊಡಬೇಕು. ಆದರೆ ಕಚ್ಚೆಯನ್ನು ಕಟ್ಟಿ ರಣದಲ್ಲಿ ಕಾದುವುದಕ್ಕಾಗಿ ರಣರಂಗದಲ್ಲಿ ಅಲ್ಲ ಸ್ವಾಮಿ, ಶೈಮಿನಿಗೆ ಹೊಡೆಯುವುದಕ್ಕಾಗಿ ನೀವು ನನಗೆ ನೇಮವನ್ನು ಕೊಡಬೇಕು. ನಾನಿನ್ನು ದುಃಖಿಸುವುದು ಯಾಕೆ? ಬದುಕುವುದು ಯಾಕೆ? ಮಗನಿಲ್ಲದೆ ವೃತ ನಾನು ಬದುಕಿಸುವುದು ಯಾಕೆ? ಆಶಯ ಮನದಾಳದಲ್ಲಿ ಒಂದು ಮೂಡಿ ಬಂದಿತು ಎನ್ನುವ ಹಾಗಿದ್ರೂ ಅದನ್ನು ಉಳಿಸಿಕೊಳ್ಳುವ ಯೋಗ್ಯತೆ ನನಗುಂಟೋ ಇಲ್ಲವೋ ಗೊತ್ತಿಲ್ಲ. ಉಳಿದಂತಹ ಸುಪಾರ್ಶಕನು ಅಥವಾ ಆರುವ ಮಗನನ್ನು ನಿಮ್ಮ ಮಗನನ್ನು ನನ್ನ ಮಗ ಎನ್ನುವ ಹಾಗೆ ನಾನು ನೋಡಿಕೊಂಡು ಬದುಕಬಲ್ಲೆ ಎನ್ನುವಂತಹ ಆಶಯ ನನಗಿಲ್ಲ ಸ್ವಾಮಿ. ಯಾವಾಗ ಅವರನ್ನು ನೀವು ಯುದ್ಧಕ್ಕೆ ಕಳುಹಿಸಿ ಎಲ್ಲ ಮಕ್ಕಳಿಲ್ಲದ ಹಾಗೆ ಮಾಡ್ತೀರೋ ಎನ್ನುವ ಹೆದರಿಕೆ. ಹಾಗಾಗಿ ಕೇಳ್ತಾ ಇದ್ದೇನೆ ಸ್ವಾಮಿ, ನನಗೆ ಕೊಡಬೇಕು ಸ್ವಾಮಿ. ನೀವು ನನಗೆ ಈ ದಯಾ ಮರಣ, ಆ ಮರಣವನ್ನು ಪಡೆಯುವುದಕ್ಕಾಗಿ ನೀವು ದೀಕ್ಷೆಯನ್ನು ಕೊಡಿ, ನನಗೆ ನೇಮವನ್ನು ಕೊಡಿ.
ನಾನು ಹೋಗುತ್ತೇನೆ, ನನ್ನ ಮಗನಿದ್ದಲ್ಲಿಗೆ ನಾನು ಸಾಗುತ್ತೇನೆ. ಇನ್ನು ಯಾಕೆ ಬದುಕಿರಬೇಕು ಸ್ವಾಮಿ, ಯಾಕೆ ಬದುಕಿರಬೇಕು ನಾನು? ಧಾನ್ಯಮಾಲಿನಿ, ಆ? ನಿನ್ನ ದುಃಖ ಏನೇನು ಅಂತ ಅದು ನನಗೆ ಅರ್ಥ ಆಗುತ್ತದೆ. ಹ್ಮ್. ನನ್ನ ಕಣ್ಣ ಮುಂಭಾಗದಲ್ಲಿ ಮಕ್ಕಳನ್ನು ಕಳೆದುಕೊಂಡವ ನಾನು, ಆ? ನನ್ನ ತಮ್ಮಂದಿರನ್ನು ಕಳೆದುಕೊಂಡವ ನಾನು. ಹ್ಮ್. ಹಾಗಂತ ಆ ಮಕ್ಕಳನ್ನು ಕಳೆದುಕೊಂಡ ಮಾತ್ರಕ್ಕೆ ಕಣ್ಣೀರೊಂದೇ ಅದಕ್ಕೆ ಶಾಶ್ವತವಾದಂತಹ ಪರಿಹಾರ ಅಲ್ಲ. ಹ್ಮ್. ಅತಿಕಾಯನಿಗೆ ನೀನು ತಾಯಿಯಾದರೇನು, ನಾನು ತಂದೆಯ ಹೌದಲ್ಲ? ಆ? ಅವನನ್ನು ನನ್ನ ತೋಳ ತೆಕ್ಕೆಯಲ್ಲಿಟ್ಟು ಬೆಳೆಸಿ ಪ್ರಪಂಚದ ಬೆಳಕನ್ನು ಅವನು ನನ್ನ ತೋಳ ತೆಕ್ಕೆಯಲ್ಲೇ, ನನ್ನ ತೋಳ ಜಂಗೆಯಲ್ಲೇ ಬೆಳೆದವನಲ್ವೇ ಅವನು? ಹ್ಮ್. ಧನ್ಯಮಾಲಿನಿ, ಆ? ದುಃಖಿಸಬೇಡ, ದುಃಖಿಸಬೇಡ. ಬಿಡು ಬಿಡು ಸೊಗವನು ರಾಜನೇ. ಕಂದನ ಮಡುಹಿದವನ ರಣ ತಡೆಯಲು ಅಲಗಿಸುವೆ. ದುಃಖಿಸಬೇಡ, ದುಃಖಿಸಬೇಡ. ಮತ್ತೇನು ಮಾಡ್ಲಿ ಸ್ವಾಮಿ? ಅತಿಕಾಯ ರಣಧಾರಣೆಯನ್ನು ಪ್ರವೇಶ ಮಾಡಿ ಆ? ವೀರೋಚಿತವಾದಂತಹ ಹೋರಾಟವನ್ನೇ ಮಾಡಿದ್ದಾನೆ. ಹ್ಮ್. ಆ ಸಮಾಧಾನ ನನಗುಂಟು. ಆ? ತಂದೆಗೆ ಮಗನಾಗಿ ಮಾಡಬೇಕಾದಂತಹ ಕರ್ತವ್ಯ ಏನುಂಟು ಅದನ್ನು ಮಾಡಿದ್ದಾನೆ. ಹ್ಮ್. ಈ ಮಣ್ಣಿನ ಮಗನಾಗಿ ದುಡಿದಿದ್ದಾನೆ ರಣರಂಗದಲ್ಲಿ. ಹ್ಮ್. ಮಗನನ್ನು ಬದುಕಿಸಿ ಪುನರಪಿ ಕರೆತರುವುದಕ್ಕೆ ನನ್ನಿಂದ ಅಸಾಧ್ಯ. ಆ? ಹಾಗಂತ ನಿನ್ನ ಕಣ್ಣೀರಿಗೆ ತಕ್ಕುದಾದಂತಹ ಪ್ರಾಯಶ್ಚಿತ್ತವನ್ನು ನಾ ಮಾಡಬಲ್ಲೆ. ಏನು ಮಾಡ್ತೀರಿ? ಮಗನನ್ನು ಕಳೆದುಕೊಂಡವಳ ದುಃಖ ಏನು ಆ? ಅದು ಅರ್ಥ ಆಗುತ್ತದೆ ನನಗೆ. ಹ್ಮ್. ಪುತ್ರ ಶೋಕ ಎನ್ನುವಂತಹದ್ದು ನಿರಂತರ. ಅದರಲ್ಲಿಯೂ ಒಬ್ಬಳು ಹೆಣ್ಣಾದವಳಿಗೆ ತನ್ನ ಮಗನನ್ನು ಕಳೆದುಕೊಂಡಾಗ ಆಗುವಂತಹ ನೋವು ಏನೆನ್ನುವಂಥದ್ದು ಅದು ಜೀವಮಾನದುದ್ದಕ್ಕೂ ಬಾಧಿಸುತ್ತದೆ. ಆ? ಪುರುಷನಾದವನು ಬೇಕಾದರೂ ಅದನ್ನು ಸಂಯಮದಿಂದ ಕಾಪಾಡಬಲ್ಲ, ರಕ್ಷಿಸಬಲ್ಲ. ಆ? ಆದರೆ ಹೆಣ್ಣಾದವಳಿಗೆ ಅದು ಆಗುವುದಿಲ್ಲ. ಹ್ಮ್. ನಿನಗೆ ದುಃಖ ಎನ್ನುವಂಥದ್ದು ಹೆಚ್ಚಿನದ್ದು ಅಂತ ನಾನು ಅರ್ಥ ಮಾಡಿಕೊಳ್ಳುತ್ತೇನೆ. ಆ? ಸಾರಥಿಯಲ್ಲಿ ಕೇಳಿದವಾಗ ಹೇಳಿದ, ಆ? ಅತಿಕಾಯನನ್ನು ಕೊಂದದ್ದು ಲಕ್ಷ್ಮಣ. ಹ್ಮ್. ಹೌದು ತಾನೆ? ಅವ ಹೇಳಿದ್ದು ಹಾಗೆ ಇಲ್ಲ. ಹ್ಮ್. ದುಃಖಿಸಬೇಡ. ನಿನ್ನ ಕಣ್ಣಿನಿಂದ ಇರಿದಂತಹ ನೀರಿಗೆ ಒಂದೊಂದಕ್ಕೂ ಸರಿಯಾದಂತಹ ಉತ್ತರವನ್ನು ಕೊಡುತ್ತೇನೆ. ಹ್ಮ್. ಬಂದವ ರಾಮಲಕ್ಷ್ಮಣರಲ್ವೋ, ಆ? ಅಥವಾ ಸುಗ್ರೀವನೇ ಮೊದಲುಗೊಂಡಂತಹ ಕಪಿವೀರರಲ್ವೋ, ಮಂಗಗಳಲ್ವೋ, ಹ್ಮ್. ಆ ಮಂಗಗಳಿರಬಹುದು, ಸಿಂಗಳಿಗಳಿರಬಹುದು, ಮುಸುಗಳಿರಬಹುದು, ಆ? ಅವುಗಳನ್ನು ರಣಧಾರಣಿಯಲ್ಲಿ ಬೆನ್ನಿಗೆ ಕಾಲು ಕೊಟ್ಟು ಓಡುವ ಹಾಗೆ ಮಾಡುತ್ತೇನೆ. ದುಃಖಿಸಬೇಡ, ದುಃಖಿಸಬೇಡ. ಹ್ಮ್. ಬದಲಾಗಿ ಅತಿಕಾಯನ ಮರಣಕ್ಕೆ ತರ್ಪಣವನ್ನು ಇಡುತ್ತೇನೆ ಆ ರಾಮ ಲಕ್ಷ್ಮಣನನ್ನು ಕೊಂದು. ದುಃಖಿಸಬೇಡ, ದುಃಖಿಸಬೇಡ. ನೆಮ್ಮದಿಯಿಂದ ಇರು, ನಿರ್ಭೀತಿಯಿಂದ ಇರುವುದು. ಹೋರಾಟಕ್ಕೆ ಬೇಕಾಗಿ ನಾನೇ ಹೊರಟು ನಿಲ್ಲುತ್ತೇನೆ. ಹೊರಟು ನಿಂತಿದ್ದೀರಾ? ಹೌದು. ಹೇಗೆ ಹೋಗ್ತೀರಿ ಸ್ವಾಮಿ? ಹೀಗೆ ಹೋಗ್ತೀರೋ? ಇದು ಬಿಟ್ಟ ಮಂಡೆ ಅಲ್ವೋ? ಆ? ತಲೆಗೆ ಕಿರೀಟಗಳ ಕಿವಿಗೆ ಹಾಕಿದನು ಮುದುವೆತ್ತು ಕಳನು. ಬಿಟ್ಟ ಮಂಡೆಯಲ್ಲೇ ನಾನಿದ್ದವನು. ಹ್ಮ್. ನನ್ನ ವೈರದ ಪರಿಣಾಮವಾಗಿ ನನಗೊದಗಿದಂತಹ ಆವೇಶದಿಂದ ಇದೇ ರೀತಿಯಲ್ಲಿ ಹೋರಾಟಕ್ಕೆ ಹೋಗುವುದರಲ್ಲಿ ಅರ್ಥವಿಲ್ಲ. ಮತ್ತೆ ಲೋಕರಾವಣನಾಗಿ ವಿಜೃಂಭಿಸಿದವ. ಆ? ರಾವಣನ ಹೆಸರು ಕೇಳಿದವಾಗ ಚತುರ್ದಶ ಭುವನವೇ ಗಡಗುಟ್ಟಿನೊಳಗಿದಂತಹ ಸನ್ನಿವೇಶವನ್ನು ಸೃಷ್ಟಿ ಮಾಡಿದವನು ನಾನು. ಹ್ಮ್. ನನ್ನ 20 ತೋಳುಗಳಿಂದ ಕೈಲಾಸ ಪರ್ವತವನ್ನೇ ಎತ್ತಿದವನು ನಾನು. ಆ? ಪರಶಿವನಿಂದಲೇ ಪಾಶುಪತಾದಿ ದಿವ್ಯಾಸ್ತ್ರಗಳನ್ನು ಪಡೆದವನು ನಾನು. ಆಹಾ. ಇದು ಬಿಟ್ಟ ಮಂಡೆಯಲ್ಲಿದ್ದಂತಹ ನನ್ನ ಈ 10 ತಲೆಗಳಿಗೆ ಕಿರೀಟಗಳನ್ನು ಧರಿಸಿದ್ದೇನೆ. ಹ್ಮ್. 20 ಕಿವಿಗಳಿಗೆ ಮಣಿಮಯವಾದಂತಹ ಕುಂಡಲಗಳನ್ನು ಧರಿಸಿದ್ದೇನೆ. ಆ? ದಿವ್ಯವಾದಂತಹ ವಸ್ತ್ರಭೂಷಣಗಳನ್ನು, ಆಭರಣಾದಿಗಳನ್ನು ತೊಟ್ಟಿದ್ದೇನೆ.
ದಿವ್ಯವಾದಂತಹ ವಿಶಿಷ್ಟವಾದಂತಹ ಅವರೂತವನ್ನೇ ಸಿದ್ಧಪಡಿಸಿದ್ದೇನೆ. ಅದಕ್ಕೆ ಬೇಕಾದಂತಹ ಆಯುಧಗಳನ್ನು ರಥದಲ್ಲಿ ತುಂಬಿಸುವುದಕ್ಕೆ ಬೇಕಾಗಿ ಸಾರಥಿಯಲ್ಲಿ ಹೇಳಿದ್ದೇನೆ. ನಾ ಹೊರಟಾವಾಗ ಅದು ತರುಣಿಯರೆಲ್ಲರೂ ಜಯಸೇಸೆಯನ್ನಿಟ್ಟು ವೀರಸೇಸೆಯನ್ನಿಟ್ಟು ಆರತಿಯನ್ನಿಟ್ಟು ಬೆಳಗುತ್ತಾ ಇದ್ದಾರೆ. ರಾವಣೇಶ್ವರನಿಗೆ ಜಯವಾಗಲಿ ಎನ್ನುವ ಹಾಗೆ ಜಯಘೋಷವನ್ನು ಮೊಳಗುತ್ತಾ ಇದ್ದಾರೆ. ತಡ ಮಾಡುವುದಿಲ್ಲ, ಹೊರಟು ನಿಂತಿದ್ದೇನೆ. ನನ್ನ ಹೋರಾಟ ನಾ ಹೋಗುವಂತಹ ರೀತಿಯಲ್ಲಿ ಅಲ್ಲಿದ್ದಂತಹ ಮಂಗಗಳು ಯಾರಿದ್ದಾರೋ ಅಥವಾ ಆ ರಾಮಲಕ್ಷ್ಮಣರು ಯಾರಿದ್ದಾರೋ ಈ ಸಲ ಪ್ರಪಂಚದ ಬೆಳಕನ್ನು ನಾಳೆ ಉದಯಿಸುವಂತಹ ಸೂರ್ಯನ ಬೆಳಕನ್ನು ಕಾಣಬಾರದು. ಆ ಸ್ಥಿತಿಯಾದಂತಹ ಹೋರಾಟವನ್ನು ಮಾಡುತ್ತೇನೆ. ಅವರಿಗೆ ಬವರ ಸಾಕುವಂತ ಮಾಡುತ್ತೇನೆ. ತಡ ಮಾಡಬೇಡಿ. ಮೊಳಗಳಿ ರಣಬೇರಿ ಹೋಗಲಿ ನಮ್ಮ ಸೇನೆ. ಮೆಟ್ಟಿಡು ಕುಟ್ಟಿಡು ವೃಷಿಕ ವರುಷವನೈದೆ ಮೀರಿದು ತೋರಿದು ಪುಲಿಶ ಗತಿಯಿಂದರೆಗೆ ಕೆಡಹಿದವು ಮಡುಹಿದವು ಪರಬಲದ ಪಟು ಭಟರನು. ಧನ್ಯಮಾಲಿನಿಯ ಕಣ್ಣೀರಿನಿಂದಲೆದಂತಹ ಕಣ್ಣೀರಿಗೆ ತಕ್ಕುದಾದಂತಹ ಉತ್ತರವನ್ನು ಕೊಡಬೇಕು ಎನ್ನುವಂತಹ ಉದ್ದೇಶದಿಂದಲೇ ಅವಳನ್ನು ಸಂತೈಸಿ ರಣಧಾರಣಿಗೆ ಬಂದವನು ನಾನು. ನನಗೆ ಎದುರಾಗಿ ನಿಂತಂತ ಗಜ ಗವಯ ಶತಬಲಿ ಶುಷೇನ ಮೈಂದ ದಿವಿದ ಸುಗ್ರೀವನೇ ಮೊದಲುಗೊಂಡಂತಹ ಕಪಿವೀರರನ್ನು ಹೋರಾಟದಲ್ಲಿ ಚಾಣಹಾಣಿ ಮಾಡಿ ಬಡಿದೋಡಿಸಿದ್ದೇನೆ. ಕೆಲವರನ್ನು ಮೆಟ್ಟಿದ್ದೇನೆ, ಕೆಲವರನ್ನು ಕುಟ್ಟಿದ್ದೇನೆ, ಕೆಲವರನ್ನು ತಟ್ಟಿದ್ದೇನೆ. ನನ್ನ ಹೋರಾಟಕ್ಕೆ ನನಗೆ ಪಟುಪಟರಾಗಿ ನನಗೆ ಸಮದಂಡಿಯಾಗಿ ಎದುರಾಗಿ ನಿಲ್ಲಬಲ್ಲಂತಹ ವೀರರು ಯಾರೂ ಇಲ್ಲ ಎನ್ನುವ ಹಾಗೆ ಬೆನ್ನಿಗೆ ಕಾಲು ಕೊಟ್ಟು ಓಡುವಂತಹ ಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದೇನೆ. ನನಗೆ ಬೇಕಾದುದು ಈ ಸಾಮಾನ್ಯವಾದಂತಹ ಮಂಗಗಳಲ್ಲ, ನನಗೆ ಬೇಕಾದುದು ಆ ಲಕ್ಷ್ಮಣ. ಅವನನ್ನೇ ಎದುರಾಗಿಸಿಕೊಂಡು ಸಾಗುತ್ತೇನಂತೆ ಮುಂದೆ. ಶರಭೈದ ದ್ವಿವಿಧ ಗಂಧಮಾನಗಮಯ ಋಣಮನೆಗಳು ನಿಲ್ಲಿಸಿ ಕಾರ ಭೈರವನಂತೆ ಕೆರಳಿ ಮುಂದೈದರುವ ದುರುಳ ದಶಕಂಠ ಗಿರಿರಾದನ ಸೌಮಿತ್ರಿಯು ದಶಕಂಠ ಕಲ್ಲರ ಕದನೆ ಮುಂದೆ ದಶಕಂಠ, ನಿನ್ನ ಬರೋಣವನ್ನು ಕಾಣುವಾಗ ಎಷ್ಟು ಹತಾಶನಾಗಿದ್ದಿ ಎಂಬುದರ ಅರಿವೆ ನನಗಾಗ್ತುಂಟು. ಓಹೋ, ಹೌದು. ಯಾಕೆ ಗೊತ್ತುಂಟ? ಪುತ್ರ ಶೋಕದಿಂದ ಮಾನಸಿಕವಾಗಿ ಜರ್ಜರಿತಗೊಂಡಂತಹ ನಿನ್ನ ಮನಸ್ಸನ್ನು ಒಂದು ರೀತಿಯಲ್ಲಿ ವೈರಿಯನ್ನು ಸದೆಬಡಿಯುವುದರ ಮೂಲಕ ನಾನು ಅದನ್ನು ತೀರಿಸಿಕೊಳ್ಳುತ್ತೇನೆ ಎಂಬಂತಹ ನಿನ್ನ ನಿಲುವು ಉಂಟಲ್ಲ. ನೀನು ಇದುವರೆಗೆ ಎದುರಿಸಿದಂತಹ ವೀರಾದಿ ವೀರರನ್ನೆಲ್ಲ ಕಂಡಾಗ ನನಗೆ ಅರ್ಥವಾಗುತ್ತಾ ಉಂಟು. ಸೋಲಿನ ಮೇಲೆ ಸೋಲು, ಆಘಾತದ ಮೇಲೆ ಆಘಾತ. ಇಷ್ಟಾದರೂ ಕೂಡ ನಿನ್ನ ಛಲವನ್ನು ನೀನು ಬಿಡ್ಲಿಲ್ಲ. ಯಾಕೆ ಬಿಡ್ಬೇಕು ನೀನು? ಯಾಕೆಂತ ಕೇಳಿದ್ರೆ, ಬ್ರಾಹ್ಮಣನಾಗಿ ನೀನು ಹುಟ್ಟಿದ್ದಿ, ಹಾಗೆಂದುಕೊಂಡು ನೀನು ಬ್ರಾಹ್ಮಣ್ಯವನ್ನು ಅಂಗೀಕರಿಸಿದ್ದೇ ಇಲ್ಲ. ಪೂರ್ಣ ರಾಕ್ಷಸನೋ ಹಾಗಂತ ಹೇಳಲಿಕ್ಕೂ ಬರುವುದಿಲ್ಲ. ಯಾಕೆ? ಕೈಲಾಸಪತಿ ಎನಿಸಿಕೊಂಡಂತಹ ಶಿವನ ಅನುಗ್ರಹಕ್ಕೆ ಪಾತ್ರನಾಗಿ ನಿನಗೆ ಬೇಕಾದಾಗ ನೀನು ಸಾಮಗಾನವನ್ನೇ ಹೇಳಿದ್ದಂತೆ. ಹೌದು, ಒಂದು ರೀತಿಯಲ್ಲಿ ಸಾಮುಗನೇ ಅಲ್ವ ನೀನು? ಹಾಗೆ ಅಂದ್ಕೊಂಡು ಪೂರ್ಣ ರಕ್ಕಸನೋ? ಅದೂ ಅಲ್ಲ. ಅಯ್ಯ, ನಿನ್ನದ್ದಾದಂತಹ ಬಂಡವಾಳ ಏನು? ಅದು ಪ್ರಥಮ ಯುದ್ಧದಲ್ಲಿಯೇ ಎಲ್ಲ ಬಟ್ಟ ಬಯಲಾಗಿದೆ. ಈಗ ನೀನು ಹೋಗುವುದೆಲ್ಲಿ? ರಾಮ ಎಲ್ಲಿದ್ದಾನೆಂತಲ್ವ? ಅಷ್ಟು ಸುಲಭದಲ್ಲಿ ರಾಮ ದೊರಕಿದ್ರೆ ಏನು ಆದೀತು? ಪ್ರಥಮ ಯುದ್ಧದಲ್ಲಿ ನಿನ್ನನ್ನು ಸೋಲಿಸಿ ನಿನ್ನನ್ನು ವಿವಸ್ತ್ರನನ್ನಾಗಿ ಮಾಡಿಸಿದಂತಹ ರಾಮ ಜೀವದಾನಕ್ಕೆ ಪಾತ್ರನಾಗಿ ಲಂಕೆಗೆ ಹೊಡಿದವು. ಆವಾಗ ಓಡುವಾಗ ಏನೋ ಹೇಳಿದ್ಯಂತೆ ಸಾರಥಿಯಲ್ಲಿ,
ಯಾಕೆ ರಣರಂಗದಿಂದ ನನ್ನನ್ನು ಕರೆತಂದಿದ್ದಿ ಅಂತ. ಇಷ್ಟೆಲ್ಲ ಇರುವಾಗ ಈಗ ಕೊನೆಗೆ ಇಳಿದದ್ದು ನೀನು ಕಳ್ಳತನಕ್ಕೆ. ಯಾಕೆ ಅದು ನಿನಗೆ ಮೊದಲು ಇದ್ದದ್ದು. ಜೀವನದ ಸಂಧ್ಯಾಕಾಲದಲ್ಲಿ ಕಳ್ಳತನಕ್ಕೆ ಇಳಿಯುವುದುಂಟಲ್ಲ, ಮನುಷ್ಯನು ತಾನು ಒಟ್ಟಾರೆಯಾಗಿ ಹಾಳಾಗಿ ಹೋಗಿದ್ದಾನೆ ಅಂತಲೇ ಅರ್ಥ. ನೀನು ಕಿಷ್ಕಿಂದೆಗೆ ಹೋಗುವಾಗ ಕೂಡ ಹಾಗೆ ಹೋದದ್ದು ಅಲ್ವಾ, ಹಿಂದಿನಿಂದ ಹೋಗಿ ವಾಲಿಯನ್ನು ಹಿಡಿಯುವಂತಹ ಪ್ರಯತ್ನ ಮಾಡಿದ್ದು. ನೇರವಾಗಿ ಒಬ್ಬ ಅಧಟನ್ನು ಪ್ರಯೋಗಿಸುವಂತಹ ವೀರನಾಗಿದ್ದರೆ ವಾಲಿ ಬಾ ಯುದ್ಧಕ್ಕ ಅಂತ ಹೇಳ್ಬಹುದಿತ್ತು. ಅವನಿಂದ ಹಲವಾರು ಬಾರಿ ಸೋತಂತಹ ಸುಗ್ರೀವ ಕಡೆ ಹೇಳಿದ್ದಾರಂತೆ ಬಾ ಯುದ್ಧಕ್ಕೆ ಅಂತ. ನಿನ್ನಿಂದ ಅದು ಕೂಡ ಆಗಲಿಲ್ಲ. ಮಾಯುಷ್ಮತಿಗೆ ಹೋಗಿದ್ದೀನಿ, ಅಲ್ಲಿ ಪುನಃ ರಕ್ಕಸನಾಗಿಯೇ ಹೋಗಿ ಪುನಃ ನಿನ್ನನ್ನು ಅಲ್ಲಿ ಬದುಕಿಸಿದ್ದು ಆ ಬ್ರಾಹ್ಮಣ್ಯವೇ. ನೀನು ನೆನಪಿಟ್ಟುಕೊಳ್ಬೇಕು. ಪುಲಸ್ತ್ಯರು ಬಂದು ಸಂಧಾನ ಮಾಡಿ ಒಂದು ರೀತಿಯಲ್ಲಿ ಮೈತ್ರಿಯನ್ನು ಏರ್ಪಡಿಸಿ ಅವನಿಂದ ಮತ್ತೆ ಜೀವದಾನವನ್ನು ಪಡೆಕೊಂಡಂತಹ ನೀನು ಈಗ ಜೀವನದ ಸಂಧ್ಯಾಕಾಲದಲ್ಲಿ ಕಳ್ಳತನಕ್ಕೆ ಅಂತ ನಾನು ಯಾಕೆ ಹೇಳಿದ್ದು, ಅಣ್ಣನಾದಂತಹ ರಾಮಚಂದ್ರನ ಮತ್ತೆ ನನ್ನದ್ದಂತ ಅನುಪಸ್ಥಿತಿಯಲ್ಲಿ ಸೀತೆಯನ್ನು ಕಳ್ಳತನಕ್ಕೆ ತಂದವ. ಹೀಗಿರುವಾಗ ನಾನು ನಿನ್ನಲ್ಲಿ ಹೀಗೆ ಹೇಳುವುದು ಎಂತ ಗೊತ್ತುಂಟ, ಏನು? ಕಳ್ಳ ರಕ್ಕಸನೇ, ನಿನ್ನ 14 ಲೋಕಗಳನ್ನು ಗೆದ್ದಂತಹ ನೆಗಳ್ತೆ ಉಂಟಲ್ಲ, ಅದೆಲ್ಲ ಮಣ್ಣು ಪಾಳಾಗಿ ಹೋಗಿದ್ದೆ. ನಿನ್ನ ಪುತ್ರರನ್ನು, ನಿನ್ನ ಮಿತ್ರರನ್ನು, ನಿನ್ನ ಬಂಧುವರ್ಗದವರನ್ನು, ನಿನ್ನ ಮಂತ್ರಿ ಮಹೋದಯರನ್ನು ಎಲ್ಲರನ್ನೂ ಕಳ್ಕೊಂಡಂತಹ ಒಟ್ಟಾರೆಯಾಗಿ ನೀನು ದರಿದ್ರ ಅಂತ ಹೇಳಿದ್ರೆ ಸರ್ವವನ್ನು ಕಳ್ಕೊಂಡವ ಅಂತ ಹೇಳಿದ್ದೇನೆ. ಅಲ್ಲಿ ಹೋಗಬೇಕಿದ್ರೆ ಮೊದಲು ನನ್ನನ್ನು ಗೆಲ್ಲು. ಲಕ್ಷ್ಮಣ, ಹುಡುಗ ನೀನು ಲಕ್ಷ್ಮಣ. ದಶಕಂಠ, ನನ್ನ ಮಗನಾದಂತಹ ಅತಿಕಾಯನನ್ನು ರಣಧಾರಣಿಯಲ್ಲಿ ನೀನು ಕಡೆಹಿದೆ. ಹೌದು. ದೇವಾಂತಕ ನರಾಂತಕಾದಿಗಳು ಈ ರಣಧಾರಣಿಯಲ್ಲಿ ಈ ಲೋಕದ ಯಾತ್ರೆಯನ್ನು ಮುಗಿಸಿದವರು ಹೋರಾಟದ ಮೂಲಕವಾಗಿ. ಹೌದು. ಪುತ್ರರನ್ನು ತಮ್ಮಂದಿರನ್ನು ಕಳೆದುಕೊಂಡಂತಹ ನಾನು ನೀನು ಹೇಳಿದ ಹಾಗೆ ಹತಾಶೆಯಿಂದ ಅಲ್ಲ, ಮಾನಸಿಕವಾಗಿ ಜರ್ಜರಿತನಾಗಿ ಅಲ್ಲ, ನನ್ನ ಮಕ್ಕಳಿಗೆ ನನ್ನ ತಮ್ಮನಿಗೆ ಇಂಥ ಒಂದು ಸ್ಥಿತಿಯನ್ನು ತಂದೊದಗಿದಂತ ಸ್ಥಿತಿಗೆ ಯಾರು ಕಾರಣೀಕರ್ತನಾದನು ಅಂತವರನ್ನು ಹುಡುಕಿಕೊಳ್ಳಬೇಕೆನ್ನೋ ಕಾರಣಕ್ಕೆ ಬೇಕಾಗಿಯೇ ಬಂದವನು. ಒಂದು ವೇಳೆ ಮಾನಸಿಕವಾಗಿ ನಾನು ಜರ್ಜರಿತನಾಗಿದ್ದೇನೆ ಹೌದು ಅಂತ ಆದ್ರೆ ಎಲ್ಲೋ ಮನೆಯ ಮೂಳೆಯಲ್ಲಿ ಮುಸುಕು ಹಾಕಿ ಕುಳಿತು 3 ದಿವಸ ಕಣ್ಣೀರಿಡುತ್ತಾ ಇದ್ದೆ. ಹಾಗೆ ಮಾಡ್ಲಿಲ್ವಲ್ಲ. ಇವತ್ತು ಮತ್ತೆ ಬೆಳಗ್ಗೆ ಅಲ್ವಾ ನನ್ನ ಮಗನಾದಂತ ಅತಿಕಾಯನನ್ನು ನೀನು ಕೊಂದದ್ದು. ಇವತ್ತು ದಿವಸ ನಿನ್ನನ್ನೇ ಹುಡುಕಿಕೊಂಡು ನಿಮ್ಮನ್ನೇ ಹುಡುಕಿಕೊಂಡು ಬಂದವರು ನಾನು. ಹಾಗಾಗಿ ಮಾನಸಿಕವಾಗಿ ನಾನು ಕುಗ್ಲಿಲ್ಲ. ಮಕ್ಕಳನ್ನು ಕಳೆದುಕೊಂಡಂತಹ ನೋವು ಅದು ಇರಬಹುದು, ಅದು ಇಲ್ಲ ಅಂತ ನಾನು ಹೇಳಲ್ಲ. ಹಾಗಂತ ಅದಕ್ಕೆ ಪ್ರತೀಕಾರದ ಭಾವವನ್ನು ಇರಿಸಿ ನಾ ಬಂದವನು. ಕಾರ್ತಿವೀರ್ಯಾರ್ಜುನ ಇರಬಹುದು, ವಾಲಿ ಇರಬಹುದು, ಆ ಪ್ರಕರಣದಲ್ಲಿ ಯಾರು ನನಗಿಂತ ಬಲಿಷ್ಠರಿದ್ದಾರೆ ಅಂತವರ ಮಿತ್ರತ್ವವನ್ನು ಮಾಡಬೇಕು ಅಂತಾದ್ರೆ ಏನು ಮಾಡಬೇಕು? ಇದು ರಾಜಕೀಯ. ಇದು ನಿನಗೆ ಗೊತ್ತಿಲ್ಲ ಮಗು, ನೀನು ಹುಡುಗ. ಇದು ರಾಜಕೀಯ. ಒಂದು ಅವರ ಜೊತೆ ಹೋರಾಟವನ್ನು ಮಾಡಿ ಅವರಲ್ಲಿ ಸೆರೆ ಸಿಕ್ಕಿ ಅವರಲ್ಲಿ ಮಿತ್ರತ್ವವನ್ನು ಮಾಡಿ ನಮ್ಮ ಬದುಕನ್ನು ಸುಲಭಗೊಳಿಸುವಂತಹದ್ದು ಮಿತ್ರತ್ವ. ಒಬ್ಬ ಶ್ರೇಷ್ಠವಾದಂತಹ ವಿಕ್ರಮವನ್ನು ಹೊಂದಿದಾತ, ವಿಶಿಷ್ಟವಾದಂತಹ ನೆಗಲ್ತೆಯನ್ನು ಹೊಂದಿದಂತಹ ಒಬ್ಬ ವ್ಯಕ್ತಿಯ ಮಿತ್ರತ್ವವನ್ನು ಅಷ್ಟು ಸುಲಭದಲ್ಲಿ ಸಂಪಾದನೆ ಮಾಡೋದಕ್ಕಾಗುವುದಿಲ್ಲ. ಆವಾಗ ಏನು ಮಾಡುವುದು? ಅವರ ಮಿತ್ರತ್ವವನ್ನು ಸಂಪಾದನೆ ಮಾಡಬೇಕು ಅಂತಂದ್ರೆ ಅವರ ಕೈಯಲ್ಲೇ ನಾವು ಸಿಕ್ಕಿ ಹಾಕಿಕೊಳ್ಳಬೇಕು. ಇದು ಬುದ್ಧಿವಂತಿಕೆ. ಈ ಬುದ್ಧಿವಂತಿಕೆಯನ್ನು ನಾನು ಬಳಸಿಕೊಂಡವನು. ಅದು ಮಾಯುಷ್ಮತಿಯಲ್ಲಿ ಇರಬಹುದು, ವಾಲಿ ಅಂತವರಲ್ಲಿ ಇರಬಹುದು. ಆದುದರಿಂದಲೇ ಪ್ರಪಂಚದಲ್ಲಿ ಅತ್ಯಂತ ಬಲಿಷ್ಠರು ಯಾರಿದ್ದಾರೆ ಅಂತವರ ಸಾಂಗತ್ಯವನ್ನು, ಸ್ನೇಹವನ್ನು ಬೆಳೆಸಿಕೊಂಡವನು ನಾನು. ಕಳ್ಳತನದ ಆರೋಪ ಇಲ್ಲವೇ ಇಲ್ಲ. ಅವಳನ್ನು ಸೀತೆಯನ್ನು ತರುವಲ್ಲಿ
ನನ್ನ ತಂಗಿಗೆ ಹೇಳಿದಂತ ಒಂದು ಮಾತು, ಅಣ್ಣ ನಿನಗಾಗಿ ಕೈ ಇಕ್ಕಿದ್ದೇನೆ. ಈಗ ನನ್ನ ತಂಗಿ ನೋಡಿದಂತಹ ಹೆಣ್ಣು, ನನ್ನ ತಂಗಿ ನೋಡಿದಂತಹ ಹೆಣ್ಣನ್ನು ನನಗೆ ಬಿಡುವುದಕ್ಕಾಗುತ್ತದೆ. ಹಾಗಾಗಿ ಅವಳನ್ನು ಕರೆ ತಂದಿದ್ದೇನೆ. ಅಪಹರಿಸಿದ್ದಲ್ಲ, ಬಾ ಅಂತ ಕರೆದೆ. ಅವಳು ಹೇಳಿದಳು, ಲೇಸಾಯ್ತಯ್ಯ ನೀ ಬಂದುದು ಎನ್ನ ಬೇಸರ ಅಟ್ಟಿತು. ಅವಳಿಗೆ ಬೇಸರ ಇತ್ತು ಅಂತ ಕಾಣುತ್ತದೆ ಅಲ್ಲಿ. ಆದುದರಿಂದಲೇ ಬಾ ಅಂತ ಕರೆದೆ. ಅವಳು ಬಂದ್ರು, ಅವಳನ್ನು ಕರ್ಕೊಂಡು ಬಂದಿದ್ದೇನೆ. ಯಾರು ಇಲ್ಲದೆ ಇದ್ದಂತಹ ಸಂದರ್ಭದಲ್ಲಿ ಅವಳನ್ನು ಕರೆದಂತದ್ದಲ್ಲ, ಎಲ್ಲರೂ ಇರುವಂತಹ ಸಂದರ್ಭದಲ್ಲಿ. ಅವಳು ಬರುವಾಗ ಬೊಬ್ಬೆ ಹಾಕಿದ್ದಾಳೆ. ಅವಳ ಅರ್ಥಧ್ವನಿ ಎಲ್ಲರಿಗೂ ಕೇಳಿದೆ. ಯಾವನೊಬ್ಬ ಪಕ್ಷಿ ಜಟಾಯು ಎನ್ನುವ ಬಂದು ಅಡ್ಡಗಟ್ಟಿದ್ದಾನೆ. ಹಾಗಾಗಿ ಕಳ್ಳತನದಿಂದ ಯಾರಿಗೂ ಗೊತ್ತಿಲ್ಲದೆ ಅವಳು ಎಲ್ಲೋ ನಿದ್ರೆ ಮಾಡಿದಂತಹ ಸಂದರ್ಭದಲ್ಲೂ ಹೀಗೆ ತಂದದ್ದಲ್ಲ. ಅದ ಎಲ್ಲಿಗೂ ಯಾರಿಗೂ ಅವಳಿಗೆ ಗೊತ್ತೇ ಇಲ್ಲದಂತಹ ವೇಳೆಯಲ್ಲಿ ತಂದದ್ದಲ್ಲ, ಗೊತ್ತಿದ್ದೇ ತಂದದ್ದು. ಮತ್ತೇನು ನಿಮಗೆ ಸುತ್ತರಾಯಸ ಕೊಡಬೇಕಿತ್ತು? ಸೀತೆಯನ್ನು ನಾನು ಅಪಹರಿಸುತ್ತೇನೆ, ಅವಳ ರಕ್ಷಣೆಗೆ ನೀವು ನಿಲ್ಲಿ ಅಂತ ನಿಮಗೆ ಸುತ್ತರಾಯಸ ಏನಿಲ್ವಲ್ಲ. ತರುವುದು ಹೇಗೆ, ಅದು ಹೇಗೆ ತಂದಿದ್ದೇನೆ ಅಂತ ತರುವುದು ಹೇಗೆ ಎನ್ನುವಂಥದ್ದು ಮುಖ್ಯ. ನನಗೆ ತರಬೇಕಿತ್ತು, ತಂದಿದ್ದೇನೆ. ಹಾಗಾಗಿ ಅವಳನ್ನು ತರಬೇಕೆನ್ನುವಂಥದ್ದೇ ನನಗೆ ಇಲ್ಲಿ ಮುಖ್ಯವಾದಂತಹ ಉದ್ದೇಶ. ಹಾಗಾಗಿ ತಂದಿದ್ದೇನೆ. ಈಗ ನೀನು ಹೋರಾಟಕ್ಕೆ ಬಂದಂತ, ನಾನು ಬಂದದ್ದು ನಿನ್ನನ್ನು ಹುಡುಕಿಕೊಂಡಲ್ಲ, ಬೇಕಾದದ್ದು ಅವ. ಯಾವಾಗ ನಾಯಕರ ನಡುವೆ ಹೋರಾಟ ಆಗಬೇಕು, ಆ ನಾಯಕ ಬೇಕು ನನಗೆ. ಈಗ ನಿಮಗೆ ಈ ಪಕ್ಷದ ನಾಯಕ ಇದ್ದಾನಲ್ಲ ರಾಮ, ನೀನು ಬದಿಗೆ ನಿಲ್ಲು, ಬೇಕಾದದ್ದು ಅವ. ಅವರನ್ನೇ ಹುಡುಕಿಕೊಂಡು ಬಂದದ್ದು. ಮೊದಲು ಅವನನ್ನು, ಆ ಬಳಿಕ ನಿನ್ನನ್ನು ವಿಚಾರಿಸಿಕೊಳ್ಳುತ್ತೇನೆ. ಬದಿಗೆ ನಿಲ್ಲು. ದಶಕಂಠ, ಏನು ನಿನ್ನ ಮಾತನ್ನು ನಿನಗೆ ಬೇಕಾದಾಗೆ ಹೇಗೆ ಬಳಸಿಕೊಳ್ಳುತ್ತಿ? ಇದು ನಿನ್ನ ಮಾತಿನಿಂದ ಸ್ಪಷ್ಟವಾಗಿ ಹೋಯಿತು. ಯಾಕೆ ಗೊತ್ತುಂಟ? ನೀನು ಬ್ರಹ್ಮದೇವನಲ್ಲಿ ಆದಿಯಲ್ಲಿ ವರವನ್ನು ಬೇಡಿದಾಗ ದೇವತೆಗಳು, ಯಕ್ಷರು, ಗಂಧರ್ವರು ಅವರೆಲ್ಲ ಸುದ್ದಿ ಹೇಳಿ ಮಾನವರು ತುಚ್ಛರು, ಅವರಿಂದ ನನ್ನನ್ನು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಂಬ ನೆಲೆಯಲ್ಲಿ ಮಾನವರನ್ನು, ಮರ್ಕಟರನ್ನು ಹೊರತುಪಡಿಸಿ ನೀನು ಕೇಳಿದಂತಹ ವರ. ಹೌದಾ? ಹಾಗಿರುವಾಗ ಓರ್ವ ಮಾನುಷರಾದಂತಹ ಕಾರ್ತವೀರ್ಯಾರ್ಜುನನು ಅಥವಾ ರಾಮನು, ಏಕಾಂಗಿಯಾದಂತಹ ರಾಮನು, ಅವನನ್ನು ಪಂಚವಟಿಯಲ್ಲಿ ನಿನಗೆ ಎದುರಿಸಲಿಕ್ಕೆ ಆಗ್ಲಿಲ್ಲ. ಅಲ್ಲ, ಅದು ಎದುರಿಸಬೇಕೆನ್ನುವಂತ ಉದ್ದೇಶವೇ ಅಲ್ಲ. ನನಗೆ ರಾಮನನ್ನು ಎದುರಿಸಬೇಕು ಎನ್ನುವಂತ ಉದ್ದೇಶವೇ ಅಲ್ಲ. ಉದ್ದೇಶ ಇದ್ದಿದ್ರೆ ನಾನು ದಂಡು ಕಟ್ಟಿಕೊಂಡು ಅಥವಾ ರಾಮನ ಜೊತೆ ಹೋರಾಟ. ಈಗ ನಿನ್ನ ಮಾತನ್ನೇ ಆಧರಿಸಿ ಹೇಳುತ್ತಿದ್ರೆ ಅಲ್ಲ, ಪಂಚವಟಿಯಲ್ಲಿ ಎದುರಿಸಬೇಕು ಅನ್ನುವಂತ ಉದ್ದೇಶವೇ ಅಲ್ಲ. ಅಲ್ಲ, ನಿನ್ನ ಮಾತನ್ನೇ ಈಗ ಆಧರಿಸಿ ಹೇಳುವುದಿದ್ದರೆ ನೀನು ಹೇಳಿದ್ದೇನು? ಶೂರ್ಪನಖೆಯ ಮಾನಭಂಗದ ಪ್ರಕರಣವನ್ನು ಆಧರಿಸಿ ಆ ಮೂಲಕವಾಗಿ ಹೆಣ್ಣಿಗಾದಂತಹ ಅನ್ಯಾಯವನ್ನು ಹೆಣ್ಣಿನ ಮೂಲಕ ತರುವುದು ಅಂತಲ್ವಾ? ಹೌದು ಹೌದು. ನೀನು ತರಬೇಕಿತ್ತು. ಹೇಗೆ ತರಬೇಕಿತ್ತು? ಗೆದ್ದು ತರಬೇಕಿತ್ತು. ಇಲ್ಲ, ನನಗೆ ಅದು ಮುಖ್ಯ ಅಲ್ಲ. ನನಗೆ ಸೀತೆಯನ್ನು ತರುವುದು ಮುಖ್ಯ. ಅದರಲ್ಲಿ ಗೆದ್ದು ತರುತ್ತೇನೋ ಅದು ಮುಖ್ಯವೇ ಅಲ್ಲ. ನನಗೆ ಸೀತೆಯನ್ನು ತರುವುದು, ಸೀತೆಯನ್ನು ತರುವುದು ಹೇಗಾದ್ರೂ ಆದಿತ್ತು, ತಂದ್ರೆ ಆದಿತ್ತು, ತರಬೇಕು. ತರುವುದು ನಿನ್ನ ಉದ್ದೇಶ. ಯಾಕಂದ್ರೆ ಅಲ್ಲಿಯವರಿಗೆ ಸುರಕ್ಷಣೆ ಇಲ್ಲ ಅಂತ, ಹಾಗೆ ಆ ಅರ್ಥದಲ್ಲಿ ಅಲ್ಲ. ಮತ್ತೆ ನೀನು ಹೇಳಿದ್ದು, ಇಂದು ನೀನು ಅತಿಕಾಯನ ಅಳಿವನ್ನು ಲಕ್ಷಿಸಿ ಯಾರು ಆತನನ್ನು ಕೊಂದಿದ್ದಾರೋ ಆ ಸೇಡನ್ನು ತೀರಿಸುವ ಸಲುವಾಗಿ ನಾನು ಹೇಳ್ತೇನೆ. ನಮ್ಮ ಒಬ್ಬಲ್ಲಿ ಬಂದಿದ್ದ ಗೊತ್ತುಂಟ, ಲಂಕಾದಹನಕ್ಕೆ. ಅಲ್ಲ, ಲಂಕಾದಹನಕ್ಕೆ ಬಂದದ್ದಲ್ಲ, ಮನೆಗೆ ಏಕೆ ಕೊಡುವಂತಹ ಉದ್ದೇಶ ಅವನಲ್ಲಿ ಇದ್ದೇ ಇರಲಿಲ್ಲ. ಲಂಕಾ ಪ್ರವೇಶವನ್ನು ಮಾಡಿದಂತಹ ವೇಳೆಯಲ್ಲಿ ಅಲ್ಲಿ ಜಂಬೂಮಾಲಿಯ, ನಿನ್ನ ಮಗನಾದಂತಹ ಜಂಬೂಮಾಲಿಯನ್ನು ಕೊಂದಿದ್ದ. ಅವನೇ ನಿನ್ನ ಆಸ್ಥಾನಕ್ಕೆ ಬಂದು ಏನು ಮಾಡಿದ್ದೀನಿ ನೀನು? ಮಾಡಬೇಕಾದನ್ನೇ ಮಾಡಿದ್ದೆ. ಅದರಲ್ಲಿ ಸಫಲನಾಗಿದ್ದ, ವಿಫಲನಾಗಿದ್ದ, ಅದು ಮುಖ್ಯ ಅಲ್ಲ. ನಿನಗೆ ಯಾವುದೂ ಮುಖ್ಯವೇ ಅಲ್ಲ, ಬಿಡು, ಅದು ಮುಖ್ಯ ಅಲ್ಲ. ಅದಕ್ಕೆ ನಾನು ಹೇಳುವುದು, ರಾಮನನ್ನು ಅಲ್ಲಿ ಎದುರಿಸಲಾಗಲಿಲ್ಲ ಪ್ರಥಮ ಯುದ್ಧದಲ್ಲಿ. ಯಾಕೆಂತ ಕೇಳಿದ್ರೆ ಪ್ರಭುಶಕ್ತಿ ಯಾವಾಗ ಬರಬೇಕು ಎಂಬುದಕ್ಕೆ ಕೆಲವೊಂದು ನಿರ್ಣಾಯಕ ಹಂತಗಳುಂಟು. ಸರ್ವಬಲಗಳು ನಾಶವಾದಾಗ ಅದು ಮಿತ್ರಬಲವಾಗಿರಬಾರದು, ಅಥವಾ ಇನ್ನಿತರ ಆಟವಿಕ ಬಲವಾಗಿರ್ಬೋದು, ಮೂಲ ಬಲವಾಗಿರ್ಬೋದು, ಅವೆಲ್ಲವೂ ಸರ್ವಸ್ವವು ನಾಶವಾದಂತಹ ಸಂದರ್ಭದಲ್ಲಿ ಪ್ರಭುವಾದವನು ಮೂಲಬಲದೊಂದಿಗೆ ಬರಬೇಕು. ಇದು ಒಂದು ನಿಯಮ ಯುದ್ಧದಲ್ಲಿ ಇರುವಂತ. ಆಗಿರುವಾಗ ಎಲ್ಲವನ್ನೂ ಕಳ್ಕೊಂಡಂತಹ ನೀನು ಈಗ ಮೊದಲಾಗಿಯೇ ಬಂದಿದ್ದಿ ಆ ಸಂದರ್ಭ. ಯಾಕೆ? ನಾನು ಮೂಲಬಲ ಬೇಕಾಗಿಲ್ಲ ನನಗೆ, ಮೂಲಬಲ ಹಾಗೆ ಉಂಟು. ಅದಕ್ಕೆ ಹೇಳಿದ್ದು, ಮೊದಲಾಗಿ ನಿನ್ನ ಪ್ರವೇಶ ಆಗಿದೆ ರಣರಂಗಕ್ಕೆ ಆಗಿದೆ. ಆವಾಗ ನಿನ್ನನ್ನು ಏನು ಮಾಡಿದ್ದಾನೆ ರಾಮ?
ನೀನು ಅದನ್ನು ಆಲೋಚನೆ ಮಾಡಬೇಕಿತ್ತು. ಈಗ ರಾಮನನ್ನು ತೋರಿಸು ಅಂತ ಹೇಳಿದ್ರೆ ಮೊದಲಾಗಿ ನೀನು ಕೊಳಚೆ. ಅದು ದೊಡ್ಡ ವಿಷಯ ಅಲ್ಲ. ಈಗ ಶ್ವೇತಛತ್ರ ಕಂಡ ನಾವು ಅದು ದೊಡ್ಡ ವಿಷಯ ಅಲ್ಲ. ಅದರಿಂದ ಒಂದು ಶ್ವೇತಛತ್ರ ಹೋದ್ರೆ ಏನಾಯ್ತು? ಮತ್ತೆ ಬೇರೆ ಹೊಸತು ಮಾಡ್ಲಿಲ್ವ ನಾವು? ಅದು ನೀನು ಒಂದಲ್ಲ 11 ನೀನು ಲಂಕೆಯನ್ನು ಪುನರ್ ನಿರ್ಮಿಸಿದ್ದೆ ಅಂತ ನಾನು ಕೇಳಿದ್ದೇನೆ. ದೊಡ್ಡ ವಿಷಯ ಅಲ್ಲ ಅದು. ಯಾಕೆ ನಿನ್ನಲ್ಲಿ ಸಂಪತ್ತುಂಟು. ಯಾವುದು ಸಂಪತ್ತು? ಕಳ್ಳದಿಂದಲೇ ಸಂಪತ್ತು. ಈ ಚತುರ್ದಶ ಭುವನದಲ್ಲ ದಶವದನ ಎನ್ನುವಂತ ಹೆಸರು ನಿನ್ನಾಗೆ 3 ಸಂಕ್ರಮಣ ದಾಟದಿದ್ದವರು ಕೊಟ್ಟದ್ದಲ್ಲ ಅದು. ಮತ್ತೆ ಯಾರು ಕೊಟ್ಟದ್ದು? ಅದು ನಾನು ಆರ್ಜಿಸಿದ, ನನ್ನ ವಿಕ್ರಮದ ಮೂಲಕವಾಗಿ ನಾನು ಆರ್ಜಿಸಿದಂತ ಲೋಕೋತ್ತರವಾದಂತಹ ನೆಗಲ್ತೆಯನ್ನು ಹೊಂದಿದಂತವರು ನನಗೆ ಕೊಟ್ಟಂತಹ ಬಿರುದು. ಅದು ಸುಮ್ಮನೆ ಬರಲಿಲ್ಲ. ಅದು ಅಲ್ಲ, ಚತುರ್ದಶದಲ್ಲಿ ದಶದ ಭುವನದಲ್ಲಿ ರಸಾತಲ ಬರ್ತದೆ ಇಲ್ವೋ? ಬರ್ತದೆ. ಅದು ಹಾಗಾದ್ರೆ ಬಲಿಯನ್ನು ನೀನು ಎಲ್ಲಿ ವಿಜಯ ಆಗಿದ್ದಿ? ಈಗ ಬಲಿಯನ್ನು ವಿರೋಧಿಸಲೇಬೇಕು ಅಂತ ನಿಯಮ ಉಂಟು. ಅಲ್ಲ, ಚತುರ್ದಶ ಭುವನದಲ್ಲ ಎಂಬಂತಹ ನೆಗಲ್ತೆ ನೀನು ಹೊಂದುವುದು ಹೌದು ಎಂದಾದರೆ ರಸಾತಲದಲ್ಲಿರುವಂತಹ ಬಲಿಯನ್ನು ನೀನು ಎಲ್ಲಿ ಗೆದ್ದಿದ್ದಿ ಅಂತ ನಾನು ಕೇಳುವುದು ನಿನ್ನಲ್ಲಿ. ಬೇಕಾಗಿಲ್ಲ ಹಾಗೆ ಶೈಮಿನಿಗೆ ಹೋದಂತಹ ನಿನ್ನನ್ನು ಆ ಯಮ ದಂಡವನ್ನು ಎತ್ತಿದ್ದ. ಆದರೆ ಏನು ಮಾಡೋಣ, ನಿನಗೆ ಒಬ್ಬ ಅಭಯ ಪ್ರದಾನವನ್ನು ಅಥವಾ ವರವನ್ನು ಕೊಟ್ಟಿದ್ದಂತಲ್ಲ ಬ್ರಹ್ಮದೇವ. ಪ್ರಯೋಜನಕ್ಕೆ ಬರುವುದಿಲ್ಲ ಎನ್ನುವಂತದ್ದು ಗೊತ್ತಿತ್ತು ಯಮನಿಗೆ. ಹಾಗೆ ನಾನು ಕೊಟ್ಟಂತ ಬ್ರಹ್ಮದೇವನೇ ಬಂದು ಹೇಳಿದ್ದಾನಂತೆ, ನಾನು ಕೊಟ್ಟಂತ ವರ ಬಂಜೆಯಾಗಿ ಹೋದಿತ್ತು, ಕಾಲದಂಡವನ್ನು ಎತ್ತಬೇಡ ಅಂತ. ನಿನಗೆ ಗೊತ್ತಿಲ್ಲ ಲಕ್ಷ್ಮಣ. 3 ಹೊತ್ತು ಸಂಧ್ಯಾ ವಂದನೆಯನ್ನು ಮಾಡಿ, ಅದು 3 ಹೊತ್ತು ತ್ರಿಕಾಲವಾದಂತಹ ಪೂಜೆಯನ್ನು ಮಾಡಿ ಬ್ರಹ್ಮದೇವರನ್ನ ಜಪವನ್ನು ಮಾಡಿ ಹೊರಗೆ ಬರುವಾಗ ಕರೆಯುವುದು, ಬಾ ಬ್ರಹ್ಮದೇವ. ನೀನು 3 ಹೊತ್ತು ಯಾಕೆ ಜಪ ಮಾಡುದು? ಅದು ರಾವಣತ್ವ ಅಲ್ಲ, ಅದು ರಾವಣತ್ವ. ಈಗ ರಾವಣನಿಗೆ ಪೂಜೆ ಮಾಡಿದಂತಹ ನಾನೇ ಹೊರಗೆ ಬಂದು ರಾವಣ ಇಂಥ ಬ್ರಹ್ಮ ಇಂಥ ಒಂದು ಸಮಸ್ಯೆ ಉಂಟು, ಏನು ಪರಿಹಾರ ಅಂತಲೇ ಕರೆಯುವುದು ನಾನು. ಅದು ರಾವಣತ್ವ ಅಲ್ಲ. ಆವಾಗ ನೀನು ಬ್ರಾಹ್ಮಣ. ಮತ್ತೆ ಬಿಡು, ಕೈಲಾಸಪತಿ ಆದಂತ ಶಿವನನ್ನು ನೀನು ಉಳಿಸಿಕೊಂಡಂತ ಬಗೆ ಕೂಡ ನನಗೆ ಗೊತ್ತುಂಟು. ಹೇಗೆ ಪಾರ್ವತಿ ದೇವಿಯನ್ನು ಮೋಹಿಸಿದ್ದಿ ಮೊದಲು, ಅದನ್ನು ನೀನು ತಿಳ್ಕೊ. ಆಮೇಲೆ ಅದು ನನಗೆ ಸಾಧು ಅಲ್ಲ, ಕೂಡುವುದಿಲ್ಲ ಎಂದಾದಾಗ ಶಿವನ ನೀನು ಭಕ್ತನಾದದ್ದು. ಭಕ್ತ ಅದು ಒಂದು ವಿಡಂಬನೆ. ಯಾಕೆ ಅಂತ ಕೇಳಿದ್ರೆ, ನಂದಿಯನ್ನು ದೂಷಿಸಿದಂತಹ ನೀನು, ಕೈಲಾಸವನ್ನು ಎತ್ತಿದಂತಹ ನೀನು, ಅಲ್ಲಿ ಶಿವಾಂಶವನ್ನು ತಂದಂತಹ ನೀನು ಅವನ ಭಕ್ತ ಅಂತ ಹೇಳಿದ್ರೆ ಭಕ್ತರಿಗೆ ಬೇಕಾದಂತಹ ಕರ್ಮವನ್ನು ನೀನು ಮಾಡಬೇಕಲ್ಲ. ಅದೆಲ್ಲವನ್ನು ಬಿಟ್ಟು ನಾನೀಗ ಹೇಳುದೆಂತ ಗೊತ್ತುಂಟ? ಈಗ ಮತ್ತೆ ನಿನ್ನದು ಮತ್ತೊಂದುಂಟು. ಎಂಥದ್ದು ಗೊತ್ತುಂಟ? ಅವರಲ್ಲಿ ನಾನು ಸಂಧಾನವನ್ನು ಮಾಡಿದ್ದೇನೆ, ಸಂಧಿಯನ್ನು ಏರ್ಪಡಿಸಿದ್ದೇನೆ. ಯಾರಲ್ಲಿ? ಮಹಿಷ್ಮತಿಯ ಕಾರ್ತವೀರ್ಯಾರ್ಜುನಲ್ಲಿ ಅಥವಾ ಕಿಷ್ಕಿಂಧ ದೇವಾಲಿಯಲ್ಲಿ. ಇದಕ್ಕೆ ಅಧಮ ಸಂಧಾನ ಅಂತ ಹೇಳುದು. ಅಧಮ ಸಂಧಾನ ಅಂತ ಹೇಳಿದ್ರೆ ಎಂತದು? ಸೋತವರು ಗೆದ್ದವರಲ್ಲಿ ಮಾಡುವಂತಹ ಸಂಧಾನ. ಅದು ಬುದ್ಧಿವಂತಿಕೆ. ನಿನಗೆ ಗೊತ್ತಿಲ್ಲ, ಅದು ಬುದ್ಧಿವಂತಿಕೆ. ಅದು ಬುದ್ಧಿವಂತಿಕೆಯಲ್ಲಿ ನೀನು ಸಾಧಿಸಿದ್ದೆ. ನಾನು ಏನು ಸಾಧಿಸಬೇಕು ಅದನ್ನು ಸಾಧಿಸಿದ್ದೇನೆ. ಬಿಡು. ಈಗ ನಾನು ಹೇಳುದು ಎಂತ ಗೊತ್ತ? ಒಂದು ನರಿ ಹೋಯ್ತಂತೆ ಒಂದು ನೇರಳೆಯನ್ನು ತಿನ್ಲಿಕ್ಕೆ. ಅದು ಎಟಕುದಿಲ್ಲ ಅಂತ ಆಗುವಾಗ ಅದು ಹುಲಿ ಅಂತ ಆಯ್ತು. ಆಮೇಲೆ ಸಂಧ್ಯೋ ಇದೋ ಏನೋ ಮಾಡಿದ್ದಿ. ಇದು ನಾನು ಅದನ್ನೆಲ್ಲ ಹೇಳುದು. ಈಗ ನಿನಗೆ ರಾಮನನ್ನು ಗೆಲ್ಲಬೇಕು ಅಂತ ಆದ್ರೆ ಸಾಮಾನ್ಯವಾದಂತಹ ನದಿಯನ್ನು ದಾಟಲಾರದಂತಹ ನೀನು ಮಹಾಸಿಂಧುವನ್ನು ನಾನು ಉತ್ತರಿಸ್ತೇನೆ ಅಂತ ಹೇಳಿದ್ರೆ ಅದು ಆಗ್ಲಿಕ್ಕಿಲ್ಲ. ಮೊದಲು ನನ್ನನ್ನು ಎದುರಿಸಿ. ಇದು ಸಿಂಧುವನ್ನೇ ಉತ್ತರಿಸಿ ಹೋದಂತಹ ಶರೀರ. ಇದು ಸಾಮಾನ್ಯವಾದಂತಹ ನಿನ್ನನ್ನು ಉತ್ತರಿಸುವುದಕ್ಕೆ ನನಗೆ ಹೆಚ್ಚು ಕಷ್ಟ ಆಗ್ಲಿಕ್ಕಿಲ್ಲ. ನೀನು ಬದಿಗೆ ನಿಲ್ಲದೆ ಇದ್ರೆ ನಿನ್ನನ್ನು ಬದಿಗೆ ಸರಿಸಿ ಯಾವ ವಿಧಾನದಿಂದ ಅವರನ್ನು ನೋಡಬೇಕು ಅಂತ ನನಗೆ ಗೊತ್ತುಂಟು. ನೋಡೋಣವಾ? ಆದೀತು ಆದೀತು. ಹೀಗೆ ಗಾದುತ್ತಲಿರುವಲ್ಲಿ ನಾಲಂದು ಅನುತಾಗ ವಿಭೀಷಣನುರೆನುಂದು ಹೇಗಾಗುವುದು ಲಕ್ಷ್ಮಣಗೆಂದು ಬಂದ ಬೇಗ ಗದೆಯ ಧರಿಸುತ್ತಲಂದು. ಅಬ್ಬಬ್ಬ, ಏನು ಆಶ್ಚರ್ಯವಿದು! ಅತಿಕಾಯ ನಡೆದಂಥ ವಾರ್ತೆಯನ್ನು ತಿಳಿದಂಥ ದಶಕಂಠ ಚದುರಂಗ ಸೇನೆಯೊಂದಿಗೆ ಯುದ್ಧರಂಗಕ್ಕೆ ಬಂದಿದ್ದಾನೆ. ಅವನ ಶೌರ್ಯವನ್ನು ನೋಡಿದಾಗ ಸುಗ್ರೀವನೇ ಧರೆಗುಳಿದಿದ್ದಾನೆ. ಅಂಗದ ಮೂರ್ಛಾಶಾಹಿಯಾಗಿದ್ದಾನೆ. ಅದೆಷ್ಟೋ ಕಪಿವೀರರು ಸೋಲನ್ನು ಅನುಭವಿಸ್ತಾ ಇದ್ದಾರೆ. ಇದನ್ನು ಕಂಡಂತಹ ಸುಮಿತ್ರನಂದನ ಲಕ್ಷ್ಮಣ ದೇವ ಅವನ ಎದುರಾಗಿ ಯುದ್ಧವನ್ನು ಮಾಡ್ತಾ ಇದ್ದಾನೆ. ರಾವಣ ಮತ್ತು ಲಕ್ಷ್ಮಣ ಯುದ್ಧವನ್ನು ಕಂಡಾಗ ಏನೋ ದಿಗಿಲಾಗುತ್ತಾ ಉಂಟು. ಸಪ್ತ ಸರದಿಯೇ ಮೈದೋರಿ ಬಂದ ಹಾಗೆ, ಮೇರು ಪರ್ವತವೇ ಧರೆಗುಳಿದ ಹಾಗೆ ರಾವಣನ ಕೈ ಮೇಲಾಗುತ್ತಾ ಉಂಟು. ಹೀಗೆ ಮುಂದುವರಿದೆ ಅಂತಾದರೆ ಲಕ್ಷ್ಮಣ ದೇವನಿಗೆ ಏನೋ ಆಗ್ತದೋ ಎಂಬುದಾಗಿದ್ದ ಅವಘಡ ದುಡುಕ ನನಗೆ ಆಗ್ತಾ ಉಂಟು.
ಹಾಗಾಗಬಾರದು. ಅದಕ್ಕಾಗಿ ನಾನೇ ಹೊರಡಬೇಕಾಗಿದೆ. ಅಂದು ರಾವಣನಿಗೆ ಬುದ್ಧಿವಾದದ ಮಾತನ್ನು ಹೇಳಿದಾಗ ನಿನ್ನ ಮುಖವನ್ನು ತೋರಿಸಬೇಡ, ಇಲ್ಲಿಂದ ಹೊರಟು ಹೋಗು ಎಂದು ಹೇಳಿದ್ದಾನೆ. ರಾವಣನ ತಮ್ಮನಾಗಿ ಹೋಗುವುದಲ್ಲ, ರಾಮ ಭಂಟನಾಗಿ, ರಾಮನ ಸೇವಕನಾಗಿ ಅವನ ಎದುರಲ್ಲಿ ಗದೆಯನ್ನು ಎತ್ತಿಕೊಂಡು ಮುಂದೆ ಸಾಗುತ್ತೇನೆ. ಎಲಾ, ಎಲಾ. ಎದೆಯಾಗೊಂಡು ಬಾವಿನಿಯ ಎದೆಯಾಗೊಂಡು ಬಾವಿನಿಯ ಎದೆಗದಲ ಮನದಲ್ಲಿ ಕಂಡರು. ಅಧಿಕಾರವನ್ನು ಮಲ್ಮರೆ ಮುಂದ ಎಲ್ಲರನ್ನು ಬೇರೆಯೂ ಹೋಗ್ತಾರಿರುತ್ತ. ವಿಭೀಷಣ ಹೋರಾಟವನ್ನು ಮಾಡುತ್ತಾ ಇದ್ದವರು ಹೌದು. ಕೈಯಲ್ಲಿ ಗದೆಯನ್ನ ಅಂತೂ ನನಗೆ ಎದುರಾಗಿ ನಿಂತೆ. ಛೇ ಪಾಪಿ, ನಿನ್ನ ಮುಖ ನೋಡುವುದಕ್ಕೆ ಹೇಸಿಗೆಯಾಗುತ್ತದೆ, ನಾಚಿಕೆಯಾಗುತ್ತದೆ. ದೇಶದ್ರೋಹಿ, ಪಕ್ಷಪಾತದ ಸ್ವಜನ ಪಕ್ಷಪಾತದ ಧೋರಣೆಯನ್ನು ಹೊಂದಿದವ ನೀನು. ಅಂದು ತುಂಬಿದಂತಹ ಸಭೆಯಲ್ಲಿ ನನಗೆ ಬುದ್ಧಿವಾದ ಮಾತನ್ನು ಹೇಳುವುದಕ್ಕೆ ಹೊರಟವ, ರಾಮನ ವ್ಯಕ್ತಿತ್ವವನ್ನು ವಿಜೃಂಭಿಸುವುದಕ್ಕೆ ಹೊರಟವ. ಅಡ್ಡಿ ಇಲ್ಲ, ನನ್ನ ಕಣ್ಣ ಮುಂಭಾಗದಲ್ಲಿ ನಿಲ್ಲಬೇಡ ಅಂತ ಹೇಳಿದೆ. ಹೋಗಿ ಸಮುದ್ರದ ನೀರು ತಂದು ರಾಮನಿಗೆ ಅಭಿಷೇಕ ಮಾಡಿ ಅವನ ಕಾಲು ಹಿಡ್ಕೊಂಡಿದ್ದೀಯಲ್ಲ, ಅದನ್ನೇ ಮಾಡುವುದು ಬಿಟ್ಟು ಯುದ್ಧಕ್ಕಾಗಿ ಬಂದೆಯ? ದೇಶದ್ರೋಹಿ ಎಂಬುದಾಗಿ ಹೇಳಿದೆಯಲ್ಲ, ದೇಶದ್ರೋಹಿಯಾಗಿ ಬಂದದ್ದಲ್ಲ, ಧರ್ಮದ ಯಾವುದು ಧರ್ಮ ಎಂಬುದು ತಿಳಿದು ಬಂದವನು ನಾನು. ಅದಕ್ಕಾಗಿ ನಿನ್ನ ಬುದ್ಧಿವಾದ ಮಾತನ್ನು ಹೇಳಿದಾಗ ಧಿಕ್ಕರಿಸಿದೆ, ಅದಕ್ಕಾಗಿ ನಾನು ಹಿಂದೆ ಬಂದವನು. ಧರ್ಮಕ್ಕೆ ಬೆಂಕಿ ಬಿತ್ತು ಧರ್ಮ ಹೇಳಿದವ ಅವ ನಿನ್ನ ಎದುರು ಕಣ್ಣ ಮುಂಭಾಗದಲ್ಲಿ ಮಾತಾಡ್ಲಿಲ್ವ? ನಿನ್ನ ಎದುರಿನಲ್ಲಿ ನನ್ನ ಸೀಮಂತ ಪುತ್ರ ಇಂದ್ರಜಿತ್ತು ಪರಸತಿಯರನ್ನು ತಂದುದು ಅನ್ಯಾಯ ರಾಜಸಕ್ಕೆ. ಈಗ ನಾವು ನ್ಯಾಯ ಅಂತ ಒಪ್ಪಿಗೆ. ಅವ ದೇಶದ್ರೋಹಿ, ದೇಶಪ್ರೇಮಿ. ನೀನಲ್ಲ, ನೀನು ದೇಶದ್ರೋಹಿ. ಯಾವ ಕಾರಣಕ್ಕೂ ನೀನು ನನ್ನ ಕಣ್ಣ ಮುಂಭಾಗದಲ್ಲಿ ನಿಲ್ಲುವುದಕ್ಕೆ ನಮ್ಮ ಮನೆಯ ಗುಟ್ಟನ್ನು ಅವರಿಗೆ ಹೇಳಿಕೊಟ್ಟವನು ನೀನು. ನಮ್ಮ ಮನೆಯ ಏನುಂಟು ವಿದ್ಯಮಾನಗಳು ಅದನ್ನೆಲ್ಲವನ್ನು ರಾಮನಿಗೆ ಹೇಳಿಕೊಡುವುದರ ಮೂಲಕವಾಗಿ ಪರ್ಯಾಯವಾಗಿ ರಾವಣನಿಗೆ ಹಂತ ಹಂತವಾಗಿ ಸೋಲನ್ನು ತಂದೊಡ್ಡಿದವನು ನೀನು. ನಿನ್ನನ್ನು ಬದುಕುವುದಕ್ಕೆ ಬಿಡುವುದಿಲ್ಲ. ಮೊದಲಾಗಿ ಅವರನ್ನು ತೆಗೆಯಬೇಕು ಅಂತ ಇತ್ತು, ಈಗ ನನಗೆ ಪರಮ ಶತ್ರು ನೀನು. ಆದುದರಿಂದ ನಿನ್ನನ್ನು ಕೊಂದು ಮತ್ತೆ ಅವರನ್ನು ವಿಚಾರಿಸುತ್ತೇನೆ. ಸಾಧ್ಯ ಉಂಟು ನಿನಗೆ? ಭಂಡರ ತಿಲಕ ಹೇಡಿಗಲರದ ಕೆಡುಗರ ಗುರ ಶಿರೋಮಣಿ ಕೇಳು ನಿನ್ನನು ಅವರಾನಂದ. ಷಂಡರ ಕುಲತಿಲಕ ನೀನು, ದುರ್ಜನರ ನೀನು. ನಿನ್ನನ್ನು ಬದುಕಿಸುವುದಕ್ಕೆ ಬಿಟ್ಟರೆ ಲಂಕೆಯಲ್ಲಿ ಉಳಿದವರೆಲ್ಲರೂ ಸಾಯುವುದಕ್ಕುಂಟು. ಆದುದರಿಂದಲೇ ಇದು ವಿಶಿಷ್ಟವಾದಂತಹ ಮಾಯಶಕ್ತಿ, ಅಷ್ಟಗಂಟಾರವ ಎನ್ನುವಂತಹ ವಿಶಿಷ್ಟವಾದಂತಹ ಮಯದತ್ತವಾದಂತಹ ಶಕ್ತಿಯನ್ನು ಪ್ರಯೋಗಿಸುತ್ತೇನೆ. ರಾವಣ ವಿಭೀಷಣನ ಮೇಲೆ ಮಹಾಶಕ್ತಿಯೊಂದನ್ನು ಪ್ರಯೋಗಿಸಿದ್ದಾನೆ. ಈ ಶಕ್ತಿಯ ಎದುರಿನಲ್ಲಿ ವಿಭೀಷಣ ಬದುಕುಳಿಯುವಂತಹ ಯಾವ ಸಾಧ್ಯತೆಯೂ ನನಗೆ ಕಾಣುತ್ತಾ ಇಲ್ಲ. ಆದುದರಿಂದ ಒಂದು ವೇಳೆ ಆತ ಅಳಿದ ಎಂದಾದರೆ ನನ್ನಣ್ಣನಾದಂತಹ ರಾಮಚಂದ್ರ ಆತನಿಗೆ ಕೊಟ್ಟಂತಹ ಭಾಷೆ ಬಂಜೆಯಾಗಿ ಹೋದಿತ್ತು. ಆದ್ದರಿಂದ ಆ ಮಹಾಶಕ್ತಿಯನ್ನು ನಾನೇ ಎದುರಿಸ್ತೇನೆ. ಪ್ರಯೋಗಿಸಿದ್ದು ವಿಭೀಷಣನಿಗೆ ಅಂತ, ಬಿದ್ದದ್ದು ಲಕ್ಷ್ಮಣ. ಅಲ್ಲ, ಒಳ್ಳೆಯದೇ ಆಯ್ತು. ಯಾರು ಬೀಳಬೇಕು ಅಂತ ಭಾವಿಸಿ ನಾ ಬಂದಿದ್ದೇನೋ ಅದಕ್ಕೆ ಎದುರಾಗಿ ಮೈಯೊಡ್ಡಿದವನವನು ಅಂತೂ ಇವ ಬದುಕು ಉಳಿದ. ಒಂದು ಅರ್ಥದಿಂದ ನನಗೆ ಆಗಬೇಕಾದದ್ದೇ ಆಗಿ ಹೋಯಿತು. ಅಂತೂ ದರಾಶಾಹಿಯಾಗಿದ್ದಾನೆ. ಸೀತೆಯನ್ನು ತಂದು ಅಶೋಕವನದಲ್ಲಿ ಇರಿಸಿದ್ದೇನೆ, ಅಲ್ಲಿಗೆ ಮುಗಿಯುವುದಿಲ್ಲ. ಇವರು ಹೋರಾಟ ಮಾಡುತ್ತಾ ಇರುವುದು ಸೀತೆಗೆ ಬೇಕಾಗಿ ಅಲ್ವ? ಈಗ ಇನ್ನು ಲಕ್ಷ್ಮಣನಿಗೆ ಬೇಕಾಗಿ ಹೋರಾಟ ಮಾಡುವುದಕ್ಕೆ ಯಾರಿದ್ದಾರೆ ಅಂತ ಆಗಬೇಕು. ಬಂದಂತಹ ರಾಮ ಒಂದು ಕಡೆಯಲ್ಲಿ ಸೀತೆಯೂ ಇಲ್ಲದೆ, ಇನ್ನೊಂದು ಕಡೆಯಲ್ಲಿ ಲಕ್ಷ್ಮಣನೂ ಇಲ್ಲದೆ, ಆತ ಅಯೋಧ್ಯೆಗೂ ಹೋಗದೆ
ಇದ್ದ ಲಂಕೆಯಲ್ಲಿ ಇರುವುದಕ್ಕೂ ಆಗದೆ, ಸುಗ್ರೀವಾದಿ ಕಪಿನಾಯಕರಿಗೆ ಮುಖ ತೋರಿಸುವುದಕ್ಕೂ ಆಗದೆ, ಒಂದು ಅರ್ಥದಿಂದ ಸಮುದ್ರಕ್ಕೆ ಹಾರಬೇಕವ, ಇನ್ನು ಬದುಕಿ ಉಳಿಬಾರದು. ಅಂತಹ ಸ್ಥಿತಿ ನಿರ್ಮಾಣ ಆಗಬೇಕು. ಅದಕ್ಕೆ ಬೇಕಾಗಿ ಬಿದ್ದಂತಹ ಲಕ್ಷ್ಮಣನನ್ನು ಎತ್ತಿಕೊಂಡು ಅರಮನೆಗೆ ಸಾಗಬೇಕು. ಇವನನ್ನೊಂದು ಭದ್ರವಾದಂತಹ ವ್ಯವಸ್ಥೆಯಲ್ಲಿ ಇರಿಸಬೇಕು. ಅದಕ್ಕೆ ಬೇಕಾಗಿ ಬಿದ್ದಂತಹ ಲಕ್ಷ್ಮಣನ ಎತ್ತುವುದಕ್ಕೆ ಬೇಕಾಗಿ ಉಭಯ ಹಸ್ತಗಳನ್ನು ಎತ್ತಿ, ಅಬ್ಬ ಏನು ಭಾರ, ಎತ್ತುವುದಕ್ಕಾಗೋದಿಲ್ವಲ್ಲ. ಇಷ್ಟು ಭಾರವೇ? ಇದಾಗ್ಲಿಕ್ಕಿಲ್ಲ. ಏನು ಮಾಡೋಣ? ಬೇಡ, ಇವನನ್ನು ಎತ್ತುವುದಕ್ಕಾಗೋದಿಲ್ಲ ಅಂತ ಆದ್ರೆ ಇಂದಿನ ದಿವಸ ನನಗೆ ಗೆಲುವಾಯಿತು ಎನ್ನುವಂಥದ್ದು ಸ್ಪಷ್ಟ ಅಲ್ವಾ? ಅತಿಕಾಯನಿಗೆ ಆದಂತ ಅನ್ಯಾಯ ಏನುಂಟು ಅದು ಸರಿಯಾಯಿತು ಅಂತ ಆಯ್ತು, ಇನ್ನು ಸಾಗುತ್ತೇನೆ ಮುಂದೆ. ಹೀಗೆ ಹೊರಟೆ ಅಂತ ಆದ್ರೆ ನಾನು ಬಂದುದಕ್ಕೆ ಏನು ಬೆಲೆ ಉಂಟು? ಆಗ್ಲಿಕ್ಕಿಲ್ಲ. ಒಂದು ಕೆಲಸ ಆಗಬೇಕು, ಇವ ಬದುಕಿ ಉಳಿಬಾರದು. ಈಗ ನನ್ನ ಘಾತದಿಂದ ಮೂರ್ಛೆ ಹೊಂದಿದ್ದಾನೆ, ಕೈಯ ಚಂದ್ರಾಯುಧದಿಂದ ಇವನ ಕತ್ತು ಕತ್ತರಿಸುತ್ತೇನೆ. ಕುಂಜರನ ಮನೆ ಮುಗಗೆ ನಡೆದ ಸಂಜಗದ ಮಂಜಾಜನಂದದೊಳ್ ಅಂಜನಾಸುತನನ್ನು ಮೈದೋರಿದನು ದಶಶಿರಗೆ. ರಾವಣ, ಏನು ಮಾಡ್ತಾ ಇದ್ದೀಯೇನೋ ನೀನು? ಬಳಿರದ ಗಗನ ಶಸ್ತ್ರವಿದ್ದವ ಒಂದೊಮ್ಮಿಗೆ ನಮ್ಮ ದೇವರನುಗಳನ್ನು ಅನುಜನನ ಮಡುವಿದೆ. ಈ ಹೊತ್ತಿನಲ್ಲಿ ಮಡುವಿದ್ದು ಮಾತ್ರವೇ ಅಲ್ಲ, ಒಮ್ಮೆ ಎತ್ತುವಂತ ಪ್ರಯತ್ನವನ್ನು ಮಾಡುತ್ತಾ ಇದ್ದಿ. ದೂರದಿಂದಲೇ ಹನುಮನನ್ನು ನೋಡುತ್ತಾ ಇದ್ದೇನೆ, ಏನು ಮಾಡುತ್ತಾ ಇದ್ದಿ ಎಂಬುದಾಗಿ. ಸೀತೆಯನ್ನು ಕತ್ತುಕೊಂಡಂತ ತೆರದಲ್ಲಿ ಕೊಂಡೋಗಬೇಕು ಅಂತೇಳಿ ನಮ್ಮ ಲಕ್ಷ್ಮಣ ದೇವರು ನೀನು ಪ್ರಯತ್ನ ಪಟ್ಟಿದ್ದಿ. ಆದ್ರೂ ಆಗದೆ ಹೋದಾಗ ನಿನ್ನ ಕತ್ತನ್ನೇ ಕತ್ತರಿಸಿಎಂದು ಹೊರಡ್ತಾ ಇದ್ದೀಯಲ್ಲ. ಹೀಗೆಲ್ಲ ಮಾಡಿದಂತ ನಿನಗೆ ಯಾವ ರೀತಿ ಅಸೂರ ಮನದಲ್ಲಿ ಚಿಂತಿಸುತ್ತಾ ಇದ್ದಿ ಅಂತ ಅರ್ಥವಾಗುತ್ತಾ ಇದೆ. ಹೌದೌದು, ಅದು ಗೊತ್ತಾಯ್ತಲ್ಲ? ನಿನ್ನೆ ಆ ಕಡೆಯಲ್ಲಿ ಜ್ಞಾನದ ಕಡೆಗೆ ನಿನ್ನ ಲಕ್ಷ್ಯ ಇರುವುದಿಲ್ಲ. ಬೇಕಾಗಿಲ್ಲ ನನಗೆ ಇದ್ದದ್ದು. ಗೊತ್ತಾಯ್ತು, ಹಸರ ಗುಣದಲ್ಲಿ ಚಿಂತಿಸಿದ ಕಾರಣ ಎಷ್ಟೋ ಮಂದಿಗೆ ಇದೇ ರೀತಿಯಾಗುದು. ಒಳ್ಳೆಯದ್ರಾಗಿ ಚಿಂತಿಸಿದ್ರೆ ಯಾವುದು ಏನು ಅಂತ ಗೊತ್ತಾಗುತ್ತಾ ಇದೆ. ಅದಕ್ಕಾಗಿ ಹೇಳುತ್ತಾ ಇದ್ದೇನೆ, ಇದನ್ನು ನೀನು ಬಾಳ ಸುಡುಕ ಕೋತಿಯಿಂದ ನಾನು ಕೇಳಬೇಕಾ? ಹೌದೇನೋ, ನಾನು ಕೋತಿ ಆದ್ರೂ ಕೂಡ ಜ್ಞಾನಿ. ಗೊತ್ತಾಯ್ತಾ ನಿನಗೆ? ತಿಳಿತಾ ನಿನಗೆ? ನೀನು 6 ಶಾಸ್ತ್ರವ ಓದಿದರೆ ಅದು ಗೊತ್ತುಂಟ ನಿನಗೆ? 106 ಪುರಾಣವ ಮುಗಿಸಿದರೆ ಅದು ಗೊತ್ತುಂಟಲ್ಲ? ಏನು ಅದು ಗೊತ್ತುಂಟಲ್ಲ? ಈಗ ನೀನು ಜ್ಞಾನಿ ಅಂತ ನಿನ್ನ ತಲೆಯಲ್ಲೇ ಉಂಟಲ್ಲ. ನಾನಲ್ಲ, ಈಗ ನಾನು ಜ್ಞಾನಿ ಅಂತ ಎಲ್ಲಿಯೂ ಹೇಳುವುದಿಲ್ಲ. ಅಲ್ಲ, ನಾನು ಹೇಳಿದ್ದಲ್ಲ, ನಾನು ನಿನ್ನನ್ನು ಹೇಳುದೀಗ. 6 ಶಾಸ್ತ್ರವನ್ನು ಓದಿದರೇನು, 106 ಪುರಾಣವ ಮುಗಿಸಿದರೇನು? ಇನ್ನೊಂದು 10 ಸಲ ಹೇಳೋದು. ಏನು ನನ್ನ ಅಲ್ಲಿ ಮತ್ತೊಂದುಂಟು, ಕೇಳಿದ್ಯಾ? ಏನು ಏನು ಅಂತ? ಏನು ಅಂತ ನನಗೆ ಗೊತ್ತಾಗ ಚಿಹ್ನೆ ಅದು. ಬೇಡ, ಅದು ಯಾಕೆ ಏನು ಎಂಬುದಾಗಿ ಇಷ್ಟೆಲ್ಲ ಕಲ್ತ ಅಂತ ನೀವು ಆ ಪುರಾಣ ಈ ಪುರಾಣ ಎಲ್ಲ ಓದಿ ಅಂತ ನೀನು ಇಂಥ ಬಿದ್ದವರನ್ನು ತಲೆ ಕತ್ತರಿಸಿ ಹೋಗ್ತಾ ಇದ್ದಿಂತಾದ್ರೆ ಅದು ಎಂತದೋ ಆದಿತ್ತು. ಅವ ಸಾಯುವುದರಲ್ಲಿ ಅರ್ಥ ಉಂಟು, ಹೇಗಾದ್ರೂ ಆದಿತ್ತು. ಗೊತ್ತಾಯ್ತೇನೋ? ಆಗಾಗ ವೇಷ ಬದಲಾಯಿಸುವ ಜಾತಿ ನೀವೆಲ್ಲ. ಆದ ಕಾರಣ ಹೇಳ್ತಾ ಇದ್ದೇನೆ, ಹೀಗೆಲ್ಲ ಮಾಡಿದಂತ ನಿನಗೆ ಸಾಕು. ಗೊತ್ತಾಯ್ತಲ್ಲ? ನಿನಗೆ ಈ ಮುಷ್ಟಿಯಿಂದ ನಾನು ಒಂದು ಕೊಟ್ಟದ್ರಲ್ಲಿ ಭಾರಿ ಚಂದದಲ್ಲಿ ಸಿಂಗಾರ ಮಾಡಿಕೊಂಡು ಬಂದಿದ್ಯಲ್ಲ, 10 ತಲೆಗೆ ಕಿರೀಟವನ್ನು ಇಟ್ಟಿದ್ಯಲ್ಲ, ಆ ಕಡೆಯಲ್ಲಿ ಒಣಗಿದೆ ಎಲೆ ಯಾವ ರೀತಿ ಉದುರ್ತದೋ ಅದೇ ರೀತಿಯಲ್ಲಿ ತಲೆಯಲ್ಲಿ 10 ಕಿರೀಟ ಬೀಳಬೇಕು. ಈಗ ನೀನು ಜ್ಞಾನಿ ಅಂತ ಮೆರೆಯುತ್ತಾ ಇದೆಯಲ್ಲ, ಜ್ಞಾನಿ ಅಂತ ಮೆರೆಯುತ್ತಾ ಇದೆಯಲ್ಲ. ಈಗ ಒಬ್ಬ ಜ್ಞಾನಿ ಆದವ ಎಲ್ಲಿಯಾದ್ರೂ ಮನೆಗೆ ಒಬ್ಬ ಬೆಂಕಿ ಕೊಡ್ತಾನೆ ಅಂತ ಆದ್ರೆ ಅವ ಅಂತವರನ್ನು ಏನು ಅಂತ ಕರೆಯುದು? ಅಂತವರನ್ನು ಆತತಾಯಿ ದೂಷಿಗಳು ಅಂತ ಕರೆಯುದು. ಮನೆಗೆ ಬೆಂಕಿ ಕೊಡಬಾರದು, ತಿನ್ನು ಅನ್ನಕ್ಕೆ ವಿಷ ಹಾಕಬಾರದು. ಯಾರ ಮನೆಗೆ ಬೆಂಕಿ ಕೊಟ್ಟದ್ದು? ಯಾರ ಮನೆಗಾದ್ರೂ ಬೆಂಕಿ, ಯಾರ ಮನೆಗೂ ಅಂತಲ್ಲ. ಈಗ ನಾವು ಲಂಕೆಗೆ ನೀನು ಬೆಂಕಿ ಕೊಟ್ಟಿದ್ಯಾ, ಅದು ಎಷ್ಟು ಸರಿ ಅಂತ ನೀನೊಬ್ಬ ಜ್ಞಾನಿಯಾಗಿ ಲಂಕೆಗೆ ಬೆಂಕಿ ಕೊಟ್ಟದ್ದು ಎಷ್ಟು ಸರಿ? ನೀನು ಯಾರ ಮನೆ ಅಂತ ಲೆಕ್ಕ ಹಾಕಿದ್ದೀನಿ? ಯಾರು ನನ್ನ ಮನೆಗೆ ಬೆಂಕಿ ಕೊಟ್ಟ? ಎಷ್ಟು ಸರಿ ಅಂತ ಕೇಳುದು ನಾನು. ನೀನು ಯಾರು? ನಾನು ಯಾರು ಅಂತ ಗೊತ್ತಿಲ್ವ? ಅಲ್ಲ, ಹೇಳಿದಲ್ಲ, ಪರಸ್ತ್ರೀಯರನ್ನು ಕದ್ದಂತ ನಿನ್ನ ಮನೆಗೆ ಬೆಂಕಿ ಕೊಡುವುದಲ್ಲ, ಅದು ಪಾತಾಳಕ್ಕೂ ಬೇಕು. ನೀರಿನ ಮಧ್ಯದಲ್ಲಿ ಉಂಟಲ್ಲ ಇದು, ಅದು ಪಾತಾಳಕ್ಕೆ ಹೋಗ್ಬೇಕು. ಅದಕ್ಕಾಗಿ ಹೇಳ್ತಾ ಇದ್ದೇನೆ, ನಿನ್ನ ಊರಕ್ಕಂದು ಬಾರಿಸಿದ ಕೊಟ್ಟದ್ರಲ್ಲಿ ವಜ್ರ ಮುಷ್ಟಿಯಲ್ಲಿ ನಿನ್ನ
ತಲೆ 10 ತಲೆ ನೋಡೋಣ ಹಾಗಾದ್ರೆ ನೋಡೋಣ. ಅಯ್ಯಯ್ಯೋ ಏನಯ್ಯ ವಾಯು ಸಂಜಾತ ಭಾನುಕುಲದ ಗೋಳು ಹೋಯ್ದೆ, ಭಾನುಕುಲದ ಗೋಳು ಹೋಯ್ತೆ ನಿಶ್ಚಯವನೇ ಬೆಳಯ್ಯೇ ವಾಯುದ ಜಾತ ಮಾನವದ ಖ್ಯಾತ ಏನಯ್ಯ ವಾಯುದ ಜಾತ. ಮುಷ್ಟಿಯಲ್ಲಿ ಬಿಗಿದಾಗ ರಾವಣ ಬಿದ್ದು ಬಿಟ್ಟ ಅಂತ ತಲೆಯಲ್ಲಿ ಆ ರಕ್ತ ಕಾರಿದ ಸತ್ತಾಗೆ ಆಗುತ್ತಾ ಇದೆ. ಶುಶ್ರೂಷೆಯನ್ನು ಮಾಡಿದ್ದೇನೆ. ಯಾಕೆ ಮಾಡಿದೆ? ರಾಮದೇವರೇ ರಾವಣನನ್ನು ಕೊಲ್ಲುತ್ತೇನೆ ಎಂಬುದಾಗಿ ಭಾಷೆಯನ್ನು ಹಾಕಿದ್ದಾರೆ. ಆದ ಕಾರಣ ರಾವಣ ಎದ್ದು ಹೋಗುತ್ತಾ ಇದ್ದಾನೆ. ರಾಮ ಲಕ್ಷ್ಮಣನ ಎತ್ತಿಕೊಂಡು ಆ ದೇವರ ಬಳಿಗೆ ಕೊಂಡು ರಾಮ ಆಂಜನೇಯ ದೇವಾ ಏನನ್ನು ನೋಡ್ತಾ ಇದ್ದೇನೆ ನಾನು. ಹ ಇದು ಯಾರನ್ನು ನೀನು ಹೊತ್ತು ತರುತ್ತಾ ಇರುವುದು? ಹ ಲಕ್ಷ್ಮಣನಿಗೆ ಏನಾಯಿತು ವಾಯುಜಾತ? ಹ ನನ್ನ ತಮ್ಮ ಈ ಸ್ಥಿತಿಯಲ್ಲಿ ಇದ್ದಾನೆ ಎಂದು ನೋಡುವಾಗ ಹ ಅಯ್ಯೋ ನಮ್ಮ ಸೂರ್ಯ ವಂಶದ ಬೆಳಕೆ ಆರಿ ಹೋಯಿತೆ, ನನ್ನ ಕರುಳೆ ಕತ್ತರಿಸಿ ಹೋಯಿತೆ ಎನ್ನುವ ರೀತಿಯಲ್ಲಿ ಭಾಸವಾಗುತ್ತಾ ಇದೆ. ನನ್ನ ತಮ್ಮನಿಗೆ ಈ ಸ್ಥಿತಿಯನ್ನು ತಂದಿತ್ತವರು ಯಾರು? ಯಾಕೆ ಹೀಗಾಯಿತು? ವೀರತ್ವದಿಂದ ಮೆರೆಯುತ್ತಾ ಇದ್ದಂತಹ ತಮ್ಮ ಒಮ್ಮೆಲೆ ಧರಾಶಾಹಿಯಾಗಿ ಈ ರೀತಿ ಮರುಗಿ ಬಿದ್ದನೆಂದಾದರೆ ನನ್ನ ಸ್ಥಿತಿ ಏನಾಗಬೇಕು? ತಮ್ಮನ ಈ ಸ್ಥಿತಿಯನ್ನು ನೋಡಲಾರೆ ಆಂಜನೇಯ, ನೋಡಲಾರೆ. ಯಾರಿಂದ ಹೀಗಾಯಿತು? ಹೇಗೆ ಹೀಗಾಯಿತು ಹೇಳುವೆಯ ದೇವರೇ? ಆಂಜನೇಯ, ಇದೆಲ್ಲವೂ ಆದದ್ದು ಯಾರಿಂದಲೇ? ರಾವಣನಿಂದ ಆಗಿದೆ ಸ್ವಾಮಿ. ನಿಮ್ಮ ತಮ್ಮನಿಗೆ ಏನು ಆಗಲಿಲ್ಲ, ಅಂದ್ರೆ ಅಲ್ಲಿಂದ ಅಲ್ಲಿಗೆ ಸ್ಮೃತಿ ತಪ್ಪಿದೆ ಮಾತ್ರ. ಅವ ಈಗ ಪ್ರಾಣಾಂಶ ಅವನಲ್ಲಿ ಇದೆ, ಹಾಗೆ ಪ್ರಾಣಾಂಶ ಇದೆ. ಒಂದು 4 ಜಾವದವರೆಗೆ ಏನು ಆಗುದಿಲ್ಲ ದೇವರೇ. ಆದ್ರೆ ರಾವಣನನ್ನು ಶುಶ್ರೂಷವಾದಂತ ರಾವಣನನ್ನು ತಮ್ಮನನ್ನು ಪೀಡಿಸಿದಂತ ರಾವಣ ಓಡುತ್ತಾ ಇದ್ದಾನೆ. ಹಾಗಿದ್ರೆ ರಾವಣನನ್ನು ಬಿಡಬಾರ್ದಲ್ಲ? ರಾವಣನನ್ನು ಬಿಡಬಾರದು. ಆ ಕಡೆಗೆ ಅವನನ್ನು ಓಡಿಸಿ ನಿನ್ನ ಎಚ್ಚರಿಕೆಯನ್ನು ಗಮನಿಸಿದ್ದೇನೆ. ಎಲ್ಲವೋ ರಣಾಂಗಣದಿಂದ ಪಲಾಯನ ಮಾಡಲು ನೋಡ್ತಾ ಇದ್ದೀಯೋ? ಹಿಂದೆ ಒಂದೊಮ್ಮೆಗೆ ನಮ್ಮ ಸತಿಯನ್ನು ಕದ್ದು ತಂದವ ನೀನು. ಆದರೂ ನಿನಗೊಂದು ಗತಿ ಕಾಣಿಸಬೇಕೆಂದು ಇಲ್ಲಿಯವರೆಗೆ ಬಂದು ಈ ರೀತಿಯಾಗಿ ಹೋರಾಟವನ್ನು ಮಾಡಿದರೆ ನನ್ನ ತಮ್ಮನನ್ನು ಘಾತಿಸಿ ಓಡಿ ಹೋಗಲು, ಅದು ಆಂಜನೇಯನ ಮುಷ್ಟಿಯನ್ನು ತಾಗಿಕೊಂಡು ಅದನ್ನು ಸಹಿಸಲಾರದೆ ಪಲಾಯನ ಮಾಡಲು ನೋಡ್ತಾ ಇದ್ದೀಯೇ. ನಿನ್ನನ್ನೇನು ಸುಮ್ಮನೆ ಬಿಡುತ್ತೇನೆ ಎಂದು ಭಾವಿಸಿದೆಯ? ಪರಸ್ತ್ರೀಯನ್ನು ಕದ್ದು ತಂದ ಹಾಗಲ್ಲ ಈ ಯುದ್ಧ. ಯುದ್ಧ ಎನ್ನುವುದು ವೀರತ್ವದ ನೆಲೆಯಲ್ಲಿ ನಿಂತಿದೆ. ಅಂಜನೇ, ರಾವಣ, ನಿನ್ನನ್ನು ಈ ರೀತಿಯಾಗಿ ಬಿಡುತ್ತೇನೆ ಎಂದು ಭಾವಿಸಬೇಡ.
ಕಳ್ಳತನದಿಂದ ಓಡುವಂತಹ ನಿನಗೆ ಒಂದು ಗತಿಯನ್ನು ಕಾಣಿಸದೆ ಹೋದರೆ ಇಂದಿನ ದಿನದ ಯುದ್ಧದಲ್ಲಿ ನಾನು ಹಿಂದೆ ಹೋಗುವುದಿಲ್ಲ. ನಿನಗೆ ಮಾತಾಡುವುದಕ್ಕೆ ಬೇರೆ ಶಬ್ದವೇ ಇಲ್ವಾ? ಸೀತೆಯನ್ನು ರಾವಣ ಕಳ್ಳತನದಿಂದ ಅಪಹರಿಸಿದ. ನನಗೆ ಈ ಪ್ರಶ್ನೆಗೆ ಉತ್ತರ ಕೊಟ್ಟು ಸಾಕಾಗಿ ಹೋಗಿದೆ. ನಿಮಗೆ ಮಾತಾಡುವುದಕ್ಕೆ ಬೇರೆ ಶಬ್ದ ಇಲ್ಲ ಅಂತಾದ್ರೆ ನಾನೇನು ಮಾಡಬೇಕು? ನೀನು ಮಾಡಿದ್ದನ್ನು ಹೇಳುವುದು ಪಲಾಯನವಾದವೇ ಅಲ್ವ? ನಾನು ಏನನ್ನು ಸಾಧಿಸಬೇಕು ಅದನ್ನು ಸಾಧಿಸಿದ್ದೇನೆ. ಅದನ್ನು ಸಾಧಿಸಿದಂತ ಸಂತೃಪ್ತವಾದಂತಹ ಭಾವದಿಂದಲೇ ನಾ ಹೊರಟು ಹೋದದ್ದು. ಲಕ್ಷ್ಮಣನನ್ನು ಘಾತಿಸಬೇಕು ಎನ್ನುವಂತಹ ಉದ್ದೇಶಕ್ಕೆ ಬದ್ಧನಾದವನು ಅತಿಕಾಯನ ಮರಣಕ್ಕೆ ಬೇಕಾಗಿ ಅದಕ್ಕೆ ಪ್ರತೀಕಾರವನ್ನು ಮಾಡಿದ್ದೇನೆ. ಅತಿಕಾಯನನ್ನು ಕೊಂದದಕ್ಕೆ ಪ್ರತಿಯಾಗಿ ಲಕ್ಷ್ಮಣನನ್ನು ಮಾಡುತ್ತಿದ್ದೇನೆ. ನನಗಷ್ಟು ಸಾಕು, ನಾನು ಸಾಧಿಸಿದ್ದೇನೆ ಎನ್ನುವ ಹಾಗೆ ನಿನ್ನನ್ನು ಮತ್ತೆ ವಿಚಾರಿಸುತ್ತೇನೆ ಅಂತಲೇ ನಾ ಹೊರಟದ್ದು. ಪಲಾಯನವಾದ ಅಲ್ಲ, ಸೀತೆಯನ್ನು ತರಬೇಕು ಎನ್ನುವಂತಹ ಉದ್ದೇಶದಿಂದಲೇ ತಂದಿದ್ದೇನೆ. ಹಾಗಾಗಿ ಈಗ ನೀನು ಬಂದಿದ್ದೀಯಲ್ಲ, ಲಕ್ಷ್ಮಣ ಹೋದಂತಹ ಜಾಗಕ್ಕೆ ನಿನ್ನನ್ನು ಕಳುಹಿಸಿದ್ದೇನೆ. ಅಲ್ಲಿಗೆ ಪ್ರಕರಣ ಸುಖಾಂತಿ ಆಗುತ್ತದೆ. ಮತ್ತೆ ರಾವಣನನ್ನು ಎದುರಿಸಬಲ್ಲಂತಹ ವೀರರು ಯಾರು? ಸುಗ್ರೀವನು ಅಥವಾ ಅವನ ಜೊತೆ ಬಂದಂತಹ ನೀನು ಕಟ್ಟಿಕೊಂಡು ಬಂದಂತಹ ಈ ಹನುಮಂತಾದಿ ವೀರರು, ಅವರನ್ನು ಮತ್ತೆ ನೋಡಿಕೊಳ್ಳುತ್ತೇನೆ. ಸಾಮರ್ಥ್ಯ ಉಂಟು ನೋಡೋಣ. ಎಲ್ಲವೋ ರಕ್ಕಸಗುನ್ನಿ, ನಿನ್ನನ್ನು ಹೀಗೆ ಬಿಡುತ್ತೇನೆ ಅಂತ ಭಾವಿಸಬೇಡ. ಯಾಕೆಂತ ಹೇಳಿದ್ರೆ ನೀನು ಮಾಡಿದ್ದು ಇದುವರೆಗೆ ಎಲ್ಲವೂ ಅಧರ್ಮದಿಂದ, ಆ ಅಧರ್ಮಕ್ಕೆ ಒಂದು ಪ್ರತಿಗಾದಂತಹ ರೀತಿಯನ್ನು ತೋರಿಸಿಕೊಡ್ಬೇಕಾಗಿದೆ. ಹಾಗಾಗಿ ಮಾತನಾಡ್ತಲೇ ನಿನ್ನದಾದಂತಹ ಆ ಒಂದು ಕೈಯಲ್ಲಿರುವಂತಹ ಆಯುಧವನ್ನು ನನ್ನ ಕೋದಣದಿಂದ ಚಿತ್ರಿಸಿದ್ದೇನೆ. ನಿನ್ನ ರಥವನ್ನು ಇಬ್ಬಾಗ ಮಾಡಿದ್ದೇನೆ, ನಿನ್ನ ಕರ್ಣವನ್ನು ಕತ್ತರಿಸಿದ್ದೇನೆ. ಇದೆಲ್ಲವನ್ನು ಮಾಡಿ ನಿನ್ನನ್ನು ಬಿಡ್ತಾ ಇದ್ದೇನೆ. ಯಾಕೆ ಗೊತ್ತೇ? ಯುದ್ಧದಲ್ಲಿ ಪಲಾಯನವಾದ ಮಾಡುತ್ತಿದ್ದಂತಹ ರಾವಣನಿಗೆ ರಾಮ ಸರಿಯಾದ ಶಾಸ್ತಿಯನ್ನು ಮಾಡಿದ. ಅವನ ಪ್ರಾಣವೊಂದನ್ನು ಉಳಿಸಿ ನಿನ್ನನ್ನು ಹೀಗೆ ಬಿಟ್ಟಿದ್ದೇನೆ. ಯಾಕೆ? ಹೋಗಿ ನಿನ್ನ ಲಂಕೆಯಲ್ಲಿ ನೀನು ಅಡಗಿಕೊಳ್ಳಬೇಕು. ಯಾರಿಗೂ ಮುಖ ತೋರಿಸಲಾರದ ರೀತಿಯಲ್ಲಿ ರಾವಣ ರಾಮನಿಂದ ಬದುಕಿ ಬಂದ ಎನ್ನುವುದಕ್ಕಾಗಿ ನಿನ್ನನ್ನು ಬಿಟ್ಟಿದ್ದೇನೆ. ಹಾಗಾಗಿ ಹೋಗಿ ಬದುಕಿಕೋ. ಸಂಜೆಯ ಸಮಯ ಇದು, ನಾಳಿನ ದಿನ ನಿನ್ನನ್ನು ನೋಡಿಕೊಳ್ತೇನೆ. ದೇವರೇ, ಹೀಗೆ ಕೊಟ್ಟಗಳೆ ಕೋಪದಲ್ಲಿ ಬೇಡ, ಒಂದು ವ್ಯಂಗ್ಯದಲ್ಲಿ ಎರಡು ಮಾತಾಡೋದಾದ್ರೆ ಮಾತಾಡಿ. ಅವು ಬಿದ್ದವನನ್ನು ಕೊಲ್ಲುವುದು ಬೇಡ. ನಿಮ್ಮ ತಮ್ಮನನ್ನು ಕೊಲ್ಲಿಕ್ಕೆ ಹೊರಟಿದ್ದಾನೆ, ಅದಕ್ಕೆ ಅವನನ್ನು ಬಿಟ್ಟದ್ದು. ಯಾಕೆ? ವ್ಯಂಗ್ಯದಲ್ಲಿ ಕೋಪ ಬೇಡ. ಬದುಕಿರುವವ ಬದುಕಿಕೊಳ್ಳಲಿ. ಬದುಕಿಕೊಂಡವನನ್ನು ಅವನ ರಾಜ್ಯದ ಜನರು ನೋಡಬೇಕು. ನಮ್ಮ ರಾವಣ, ಚತುರ್ದಶ ಭುವನ ರಾವಣ ಏನಾದ ಎನ್ನುವುದನ್ನು ಅವರು ನೋಡಬೇಕು. ಕೇವಲ ಲಕ್ಷ್ಮಣನನ್ನು ಮಡುಹಿದ ಮಾತ್ರಕ್ಕೆ ಅವ ದೊಡ್ಡವನಾಗುವುದಿಲ್ಲ ಅಥವಾ ಅವ ಪರಾಕ್ರಮ ಅಂತ ಎನ್ನಿಸುವುದಿಲ್ಲ. ಇವತ್ತು ರಾಮನ ಕೈಯಿಂದ ಬದುಕಿ ಬಂದಂತಹ ಅವನಿಗೆ ನಾಳಿನ ದಿನ ರಾಮ ಗತಿ ಕಾಣಿಸಿ ಎನ್ನುವುದಕ್ಕಾಗಿ ಅವನನ್ನು ಬಿಟ್ಟಿದ್ದೇನೆ. ದೇವರೇ ಈ ಕಡೆಗೆ ಈಗ ಒಂದೊಮ್ಮೆಗೆ ನೀನು ಎಚ್ಚರಿಸಿದಾಗ ರಾವಣನನ್ನು ಬೆನ್ನಟ್ಟಿ ಹೋದವ ನಾನು. ಅವನನ್ನು ಬದುಕಲು ಬಿಟ್ಟಿದ್ದೇನೆ. ನಾಳಿನ ದಿನ ನೋಡುತ್ತೇನೆ. ನನ್ನ ಗಮನವೆಲ್ಲವೂ ತಮ್ಮನ ಮೇಲೆ. ಅಯ್ಯೋ ನಮ್ಮನೆ ನೆಲದೊಳು ಮೈಯಲು ಜಾಜಿರೆಯ ತಮ್ಮಯ್ಯ ನಿಧಾನಿಸುತ್ತೆ ನೊಡನೊಯ್ಯದೆ ಮಾತಾಡು ತಮ್ಮಯ್ಯ ನಿಧಾನಿದು ನೊಡನೊಯ್ಯದೆ ಮಾತಾಡು. ಅಯ್ಯೋ ಅಡವಿಯು ಸಲ್ಲದು ನಿನಗೆ ದೊಡಬಡಿದಲು ಕೇಳದೆ ನಾವು ಮೊಡನೈದಿದೆ ಹಳುವಗೆ ಬಳಿ ಕೊಡಲಿದ್ದೆಯುದರೆಗೆ. ಅಯ್ಯೋ ತಮ್ಮ, ಅಯ್ಯೋ ಆಂಜನೇಯ, ಬಿದ್ದಂತಹ ಲಕ್ಷ್ಮಣನನ್ನು ಕಾಣುವಾಗ ಕರಳು ಕರಗುತ್ತಾ ಇದೆ. ಒಮ್ಮೆ ಅವನನ್ನು ಎಬ್ಬಿಸು.
ಅವನಲ್ಲಿ ಒಮ್ಮೆ ನನ್ನಲ್ಲಿ ಮಾತನಾಡಲು ಹೇಳು. ಅಣ್ಣ ಅಂತ ಅವನು ಒಮ್ಮೆ ಕರೆದನೆಂದಾದರೆ ಈ ರಾಮನ ಜೀವ ಉಳಿಯುತ್ತದೆ. ಅವನನ್ನು ನೋಡುವಾಗ ನಾನು ಸಹಿಸುವುದಿಲ್ಲ ಆಂಜನೇಯ. ಯುದ್ಧರಂಗದಲ್ಲಿ ಇಷ್ಟು ನಾವು ದುಃಖ ಪಡುವುದು ಬೇಡ. ಆದರೆ ಏನು ಮಾಡುವುದು? ಬಿದ್ದವನನ್ನ ತಮ್ಮ ಅವನನ್ನು ಮತ್ತೆ ಉಪಚರಿಸುವುದು ಹೇಗೆ? ನಾನು ಆಗ್ಲೇ ಹೇಳಿದ್ದೇನಲ್ಲ, ಲಕ್ಷ್ಮಣ ದೇವರಿಗೆ ಏನಾಗ್ಲಿಲ್ಲ. ನಿನ್ನ ಭರವಸೆಯ ಮಾತುಗಳು, ಆದರೆ ನನ್ನ ಕರುಳು ಕೇಳಬೇಕಲ್ಲವೇ? ಕಿತ್ತು ಬಂದ ಹಾಗಾಗಿತಾ ಇದೆ ಬಿದ್ದಂತಹ ಲಕ್ಷ್ಮಣನನ್ನು ಕಂಡಾಗ. ಹೀಗೆ ಬಾರೋ ಏ ಹನುಮ ಹನುಮ ಹೀಗೆ ಬಾರೋ ಏ ಹನುಮ ಕರ್ಣೆಯ ತಮ್ಮ ನಾಗವರನು ಕರ್ಣೆಯ ತಮ್ಮ ಆಗಮವನು ಸುಪ್ರೇಮ ಹೀಗೆ ಬಾರೋ ಏ ಹನುಮ ಕರ್ಣೆಯ ತಮ್ಮ ನಾಗವನು ಸುಪ್ರೇಮ ಇದಕ್ಕೆ ಬಂದ ಯೋಗವನೆ ಒಂದು ಗಾಪೆನೈ ಹನುಮ ಹೀಗೆ ಬಾರೋ ಹನುಮ ಹೀಗೆ ಬಾರೋ ಹನುಮ ಹನುಮ, ದೇವ್ರೇ, ಲಕ್ಷ್ಮಣನನ್ನು ಉಪಚರಿಸುವ ಬಗೆ ಹೇಗೆ ಎಂದು ನಾವು ಮಾತನಾಡುತ್ತಾ ಇರುವ ಹಾಗೆ ಅಲ್ಲಿ ಸುಶೇಷ ಹೇಳಿದ ಮಾತು. ಹೌದೌದು, ಬೆಳಗಿನ 4 ಜಾವದ ಒಳಗೆ ಹೌದೌದು. ಆ ಸಂಜೀವಿನಿಯನ್ನು ತಂದೆವೆಂದಾದರೆ ಅದು ದ್ರೋಣ ಪರ್ವತದಲ್ಲಿ ದ್ರೋಣಾಂಚಲಕ್ಕೆ ಮತ್ತೆ ನೀನು ದ್ರೋಣ ಹೋಗ್ಬೇಕು. ಪರ್ವತದಲ್ಲಿ ಉಂಟಂತೆ. ಮತ್ತೆ ನೀನು ಹೋಗ್ಬೇಕಾಗಿ ಆಗ್ಲಿ ದೇವರೇ. ಹಾಗಾಗಿ ನಿನ್ನನ್ನು ಕರೆದಿದ್ದೇನೆ. ದೇವರೇ, ಹ. ಸುಶೇನಲ್ಲಿ ಮಾತಾಡಿದ್ದೇನೆ, ಹ. ಆ ಕಡೆಗೆ ಹೋಗುವ ಬಗ್ಗೆ ಲಕ್ಷ್ಯ ವಹಿಸಿದ್ದೇನೆ. ಆದರೆ ತಡ ಮಾಡುವುದು ಸರಿಯಲ್ಲ, ಅದಕ್ಕಾಗಿ ನಿನ್ನನ್ನು ನಾನು ಕಳುಹಿಸಿ ಕೊಡ್ತಾ ಇದ್ದೇನೆ. ಆದಷ್ಟು ಶೀಘ್ರದಲ್ಲಿ ಹ. ಆ ಕಡೆ ಹೋಗಿ ಹೋಗಿ ಬೇಗ ಬಾರು, ಬೇಗ ಬಾ. ಚಾಲಕರ ನುಡಿಗೆ ಎಳ್ದು ಚಿನ್ನ ಬಾರದಲ್ಲಿ ಕುದಿ ಕುದಿದು ದಶಶಿರ ಎರಿದಾಸನ ಬಿಳಿದು ಬಳಿಗೆ ಗಾತ ಮಂದಿನಗೆ ಆರು ತಿಳಿಯದ ತೆರದಿ ಸಾರಿದನ್ನೊಳು ತಾನೇ ಹರಗರ ಮುಂದೇನು ದಾರಿ ಎಲ್ದೆಲೋದ ಬೇರೋ ನಡೆಸಿ ಇಲ್ದೆಲ್ದ ಚಾರಗರ ನುಡಿಗೆಳ್ದು ದಶಶಿರ ರಾವಣನ ಸುದೀರ್ಘವಾದಂತಹ ಬದುಕಿನಲ್ಲಿ ಇಂಥ ಒಂದು ಅಪಮಾನವನ್ನು ನಾ ಇದುವರೆಗೆ ಕಂಡವನಲ್ಲ. ಒಂದು ಕಡೆಯಿಂದ ಹನುಮಂತನಿಂದ ಘಾತ, ಮತ್ತೊಂದು ಕಡೆಯಿಂದ ರಾಮನಿಂದ ಸೋಲು. ಪದೇ ಪದೇ ಸೋಲನ್ನು ಕಂಡಂತಹ ನಾನು ಒಂದು ವಿಧದಿಂದ ಮಾನಸಿಕವಾಗಿ ನೊಂದಿದ್ದೇನೆ. ಏನು ಮಾಡೋಣ? ಈ ಕಪಿಪಾಳಯವನ್ನು ರಾಮನನ್ನು ಸೋಲಿಸುವಂತಹ ಬಗೆ ಹೇಗೆ ಎಂಬಂತಹ ಪ್ರಶ್ನೆಗೆ ನನಗೆ ಉತ್ತರವೇ ದೊರಕುತ್ತಾ ಇಲ್ಲ. ಈಗ ಚಾರಕರು ಬಂದು ಹೇಳುತ್ತಾ ಇದ್ದಾರೆ, ಬಿದ್ದಂತಹ ಲಕ್ಷ್ಮಣನನ್ನು ಎಬ್ಬಿಸುವಂತಹ ಪ್ರಯತ್ನ ನಡೆಯುತ್ತಾ ಉಂಟು, ಅವನನ್ನು ಬದುಕಿಸುವಂತಹ ಪ್ರಯತ್ನ ಆಗುತ್ತಾ ಉಂಟು. ಹಿಂದೆ ಕುಂಭಕರ್ಣ ಕಾಳಗದಲ್ಲೂ ಹಾಗೆ ನಾಗಾಸ್ತ್ರದ ಪ್ರಯೋಗ ಆದಂತಹ ಹೊತ್ತಿಗೆ ಗರುಡ ಬಂದು ಎಬ್ಬಿಸಿದ ಅಂತ ಕೇಳಿದ್ದೇನೆ. ಹಾಗಾದರೆ ಸತ್ತಂತಹ ಇವರನ್ನು ಅಥವಾ ಮೂರ್ಛೆಯಲ್ಲಿದ್ದಂತಹ ಇವರನ್ನು ಮತ್ತೆ ಬದುಕಿಸುವಂತಹ ಪ್ರಯತ್ನ ಆಗುತ್ತದೆ ಅಂತಾದ್ರೆ, ಸೋಲು ಎನ್ನುವಂತಹದ್ದು ಪದೇ ಪದೇ ನಮಗೆ ಬಾಧಿಸುತ್ತದೆ ಅಂತಾದ್ರೆ, ಈ ಸೋಲನ್ನು ಗೆಲುವನ್ನಾಗಿಸಿ ಪರಿವರ್ತಿಸುವಂತಹ ಬಗೆ ಹೇಗೆ ಅಂತ ಯೋಚಿಸದೇನ ಹಲವಾರು ಸಮಯವನ್ನು ಕಳೆದವನು. ಹೀಗೆ ಯೋಚಿಸಿದರೆ ಹೊತ್ತು ಮೀರುತ್ತದೆ, ಹಾಗಾಗಕೂಡದು. ಈಗ ಚಾರಕ ಬಂದು ಹೇಳುತ್ತಾ ಇದ್ದಾನೆ, ಲಕ್ಷ್ಮಣನನ್ನು ಬದುಕಿಸುವುದಕ್ಕೆ ಬೇಕಾಗಿ ಹನುಮಂತ ದ್ರೋಣಾಚಲದ ಕಡೆಗೆ ಸಾಗಿದ್ದಾನೆ ಅಂತೆ. ಹನುಮಂತ ಒಂದು ಕಾರ್ಯಕ್ಕೆ ಹೊರಟಿದ್ದಾನೆ ಅಂತ ಆದ್ರೆ
ಅದನ್ನು ಸಾಧಿಸದೆ ಬಿಡುವವನಲ್ಲ. ಹಾಗಾದ್ರೆ ಅವ ಹೊರಟಂತಹ ಕಾರ್ಯದಲ್ಲಿ ಅವನಿಗೆ ವಿಘ್ನವನ್ನು ತರಬೇಕು. ಈ ಪ್ರಕರಣದಲ್ಲಿ ಒಬ್ಬ ವ್ಯಕ್ತಿಯನ್ನು ಬಳಸಬೇಕು ನಾನು. ಈ ಹಿಂದೆ ಸೀತೆಯನ್ನು ತರುವಲ್ಲಿ ಮಾರೀಚನನ್ನು ಬಳಸಿದವನು ನಾನು. ಈಗ ಅದೇ ಒಂದು ತಂತ್ರ ಆಗಬೇಕು. ಅದೇ ನಮ್ಮ ಮಾವ ಮಾರೀಚನ ಮಗ ಒಬ್ಬ ಇದ್ದಾನೆ ಕಾಲನೇಮಿ, ಅವನನ್ನು ಈ ಪ್ರಕರಣದಲ್ಲಿ ಈ ಪ್ರಸಂಗದಲ್ಲಿ ಬಳಸಿಕೊಳ್ಬೇಕು. ಹಾಗಾಗಿ ಅವ ಇರುವಂತಹ ಪ್ರದೇಶದ ಕಡೆಗೆ ಸಾಗುತ್ತೇನಂತೆ. ಕಪ್ಪೆಗೆ ಹಾವಿನ ಭಯ, ಹಾವಿಗೆ ನವಿಲಿನ ಭಯ, ನವಿಲಿಗೆ ಬೇಟೆಗಾರನ ಭಯ, ಬೇಟೆಗಾರನಿಗೆ ಜೀವ ಭಯ. ಈ ಜೀವ ಭಯ ಇದ್ದುದರಿಂದಲೇ ಈ ಕಾಲನೇಮಿ ಇದುವರೆಗೂ ಬದುಕುಳಿದಿದ್ದಾನೆ. ಅದೊಂದು ಪ್ರಕರಣ ನಡೆಯದೇ ಇರುತ್ತಿದ್ದರೆ ನನಗೆ ಈ ಓಡುವುದಕ್ಕೆ ಇಷ್ಟು ಸಾಧ್ಯ, ನಾನು ಇಷ್ಟು ಓಟದಲ್ಲಿ ಮುಂದುವರೆದಿದ್ದೇನೆ ಅಂತ ನಮಗೂ ಯಾರಿಗೂ ಗೊತ್ತೇ ಆಗ್ತಿರ್ಲಿಲ್ಲ. ಯಾಕಂದರೆ ಒಂದು ಕಾಲ ಇತ್ತು, ಶೋಣಿತಾಪುರದಲ್ಲಿ ಬಲಿಚಕ್ರವರ್ತಿಯ ಆಸ್ಥಾನದ ಸೈನ್ಯದಲ್ಲಿ ಸೇನಾಪತಿಯಾಗಿದ್ದ ಈ ಕಾಲನೇ. ಆವಾಗೊಂದು ಪ್ರಕರಣ ನಡೆಯಿತಲ್ಲ, ಸಮುದ್ರ ಮಥನ. ಆ ಸಮುದ್ರ ಮಥನ ಪ್ರಾರಂಭ ಆಗುವುದಕ್ಕೆ ಮೊದಲೇ ಕೆಲವು ನಿಬಂಧನೆಗಳನ್ನು ಒಡ್ಡಿದವರು ನಾವು. ದೇವತೆಗಳು 33 ಕೋಟಿ ಇದ್ದೀರಿ, ನಾವು ಅದಕ್ಕಿಂತ ದುಪ್ಪಟ್ಟು ಇದ್ದೇವೆ, 66 ಕೋಟಿ ಇದ್ದೇವೆ. ಆದ್ದರಿಂದ ಸಮುದ್ರ ಮಥನದಲ್ಲಿ ಸಮುದ್ರದಿಂದ ಏನೇನು ಸುವಸ್ತುಗಳು ಬರ್ತದೋ 2 ಪಾಲು ನಮಗೆ, 1 ಪಾಲು ನಿಮಗೆ, ಹೀಗೆಂದು ನಮ್ಮೊಳಗೆ ಒಪ್ಪಂದ ಮಾಡಿಕೊಂಡು ಸಮುದ್ರ ಮಥನ ಪ್ರಾರಂಭ ಮಾಡಿದ್ದು ನಾವು. ಒಂದೊಂದೇ ವಸ್ತುಗಳು ಬಂದವು, ಒಪ್ಪಂದ ಮಾತ್ರ ನಾವು ಅವ್ರು ಹೇಳಿದ್ದಷ್ಟೇ, ಹೋದದ್ದೆಲ್ಲ ಅಲ್ಲಿಗೆ. ಕೊನೆಗೆ ಬಂತು ಅಮೃತ, ಬಿಡುವುದಿಲ್ಲ ಅಂತ ಹೋಗಿ ಇಟ್ಕೊಂಡೇವು ನಾವು. ಆವಾಗ ಅದರ ಹಿಂದಿನಿಂದ ಒಂದು ವೇಷ ಬಂತಲ್ಲ, ಆ ವೇಷವನ್ನು ನೋಡಿದಾಗ ನಮ್ಮ ಕೈಕಾಲು ಸಡಿಲವಾಯಿತು. ಆ ವೇಷ ಬಂದವಳೆ ಅವಳು ಹೇಳಿದ್ದೇನು, ನೀವು 2 ಪಂಗಡದವರು ಸಾಲಾಗಿ ಕುಳಿತುಕೊಳ್ಳಿ, ನಾನು ಅಮೃತವನ್ನು ಬಡಿಸ್ತೇನೆ. ಅವಳ ಸೌಂದರ್ಯ ರೂಪ ಲಾವಣ್ಯದ ಬಗ್ಗೆ ಅದನ್ನು ನೋಡಿದಂತೆ ನಮಗೆ ಏನು ಹೇಳಬೇಕಿಲ್ಲ ಗೊತ್ತಾಗಲಿಲ್ಲ, ತಲೆ ಆಡಿಸಿದ್ದು ನಾವು. ಆಮೇಲೆ ಅವಳು ಬಡಿಸುತ್ತಾ ಬಂದಳು. ಬಡಿಸುತ್ತಾ ಬರುತ್ತಿದ್ದ ಹಾಗೆ ನಮ್ಮಲ್ಲಿ ಒಬ್ಬರಿಗೆ ಇದರ ಹಿಂದಿನ ಮೋಸದ ವಾಸನೆ ಬಡಿ. ಅವ ದೇವತೆಗಳ ವೇಷದಲ್ಲಿ ದೇವತೆಗಳ ಭಕ್ತಿಯಲ್ಲಿ ಕುಳಿತುಕೊಂಡಿದ್ದ. ಇವಳು ಬಡಿಸುತ್ತಾ ಬರ್ತಿದ್ದಂತೆ ಅಮೃತ ಬಡಿದು ಸಿಕ್ಕಿತು ಅಂತ ಕೂಡಲೇ ಕುಡಿದ ಅದನ್ನು. ಆವಾಗ ಹೇಳಿದ ಸೂರ್ಯಚಂದ್ರರು, ಅವನಮ್ಮ ಅಲ್ಲ ಅಂತ. ಚಕ್ರ ಹೊರ ಬಂತು ನೋಡಿ. ಆವಾಗ ಆ ಚಕ್ರ ಬಂದದ್ದೇ ತಡ, ಅದು ತಿರುಗುವ ವೇಗ ಅದೆಷ್ಟು. ಕೆಲವರಿಗೆಲ್ಲ ಕೈ ಇಲ್ಲ, ಕೆಲವರಿಗೆ ಕಾಲಿಲ್ಲ, ಕೆಲವರಿಗೆ ಕಿವಿ ಇಲ್ಲ, ಕೆಲವರಿಗೆ ಮೂಗಿಲ್ಲ. ಸಿಕ್ಕಲ್ಲೆಲ್ಲ ಓಡಿದರು ಕೆಲವರು. ನಾವು ಕೂಡ ಅಲ್ಲಿ ಓಡಿದವರು ಬಂದು ನಿಂತದ್ದಿಲ್ಲಿ, ಬೇರೆ ದಾರಿ ಇಲ್ಲ ನನಗೆ. ಹಾಗಾಗಿ ಈಗ ಒಂದು ನಿರ್ಧಾರಕ್ಕೆ ಬಂದಿದ್ದೇನೆ, ಇನ್ನು ಈ ರಾಜಕೀಯ ಎಲ್ಲ ಬೇಡ ನನಗೆ, ಸಾಕು. ಇನ್ನು ಯಾಕೆ ಮಾಡುವ ಹೊತ್ತಿನಲ್ಲಿ ಎಷ್ಟು ಮಾಡಿದ್ದೇವಲ್ಲ, ಇನ್ನು ಸ್ವಲ್ಪ ಇದರಿಂದ ನಿವೃತ್ತಿ ಪಡೆಯೋಣ ಅಂತ ಸುಮ್ಮಗ. ಓ, ಯಾರದು ಮನೆ ಬಾಗಿಲಲ್ಲಿ ಯಾರೋ ಬಂದಿದ? ಓ ಹೋ ಹೋ ಹೋ, ಇದು ರಾವಣೇಶ್ವರ ಮಹಾಪ್ರಭುಗಳು. ಹೌದು, ಇದು ಬಹಳ ಸಮಯದ ನಂತರ ಭೇಟಿ ನಮಗೆ, ಕೆಲವು ವರ್ಷ ಆಗೋಯ್ತು. ಅದು ರಾತ್ರಿ ಹೊತ್ತಿನಲ್ಲಿ ಯಾಕೆ ಬಂದ್ರಿ ಅಂತ ಕೇಳಲಿಕ್ಕಿಲ್ಲ ನಮ್ದು, ಯಾಕಂದ್ರೆ ನಮ್ಮ ಸಂಚಾರವೇ ರಾತ್ರಿ ಹೊತ್ತು. ಹೌದು, ರಾತ್ರಿ ಹೊತ್ತಿನಲ್ಲಿ ನೀವು ಬಂದದ್ದರಿಂದ ನನಗೆ ಆಶ್ಚರ್ಯ ಏನಾಗಲಿಲ್ಲ. ಆದರೆ ಮತ್ತೆ ಒಂದು, ನಮ್ಮ ವ್ಯವಹಾರಗಳಿಗೆ ಬೆಳಕು ಬೇಕು. ಎಷ್ಟು ಬೇಕು ಅಷ್ಟೇ ಬೇಕು ಅಲ್ಲ, ಕೇವಲ ಆಕಾರ ಮಾತ್ರ ಕಾಣಬೇಕು, ಆಕೃತಿ ಮಾತ್ರ ಕಾಣಬೇಕು, ಯಾರು ಅಂತ ಗೊತ್ತಾಗಬಾರ್ದು. ಅಷ್ಟು ಕತ್ತಲೆ ಇರಬೇಕು. ಸರಿ, ಅಂತ ಕತ್ತಲೆಯಲ್ಲಿ ಕೂತ್ಕೊಂಡು ಏನಾದರೂ ಸ್ವಲ್ಪ ತಗೊಳ್ಳೋಣವೇ? ತಕ್ಕೊಳ್ಳುವ, ನಮ್ಮದು ಕಾರ್ಯಕ್ರಮ ಮುಗಿಲಿ ಮತ್ತೆ ತಗೊಳ್ಳುವ. ಏನಯ್ಯ ದಶಕಟ ಮಧ್ಯರಾತ್ರಿಯಲ್ಲಿ ದಶಕಟ ಮಧ್ಯರಾತ್ರಿಯಲ್ಲಿ
ಇಲ್ವೇ ಇಲ್ಲ. ನೀನು ಹೋದಲ್ಲಿ ಒಂದು ಉದ್ದೇಶ ಇದ್ದೇ ಇರ್ತದೆ. ಉದ್ದೇಶ ಇಲ್ಲದಿದ್ರೆ ಉದ್ಯೋಗ ಸೃಷ್ಟಿ ಮಾಡ್ತೀನಿ ನೀನು. ಎಂತದಾದ್ರೂ ಒಂದು ಹಾಗೆ ಆಗುತ್ತದೆ. ರಾವಣ ಹೋಗುತ್ತಾನೆ, ಏನಾದ್ರೂ ಒಂದು ಉಂಟು ಅಂತಲೇ ಅರ್ಥ. ಖಂಡಿತವಾಗಿ ರಾವಣ ಹೋದಲ್ಲೆಲ್ಲ ತಿರುಗಿ ಬಂದದ್ದೇ ಇಲ್ಲ. ಒಂದು ಚರಿತ್ರೆ, ಅದು ಇತಿಹಾಸ, ಒಂದು ಚರಿತ್ರೆ ನಿರ್ಮಾಣ ಮಾಡಿದವ. ಹಾಗೆ ಈಗೇನಾದ್ರೂ ಹೊಸ ಚರಿತ್ರೆ ನಿರ್ಮಾಣ ಮಾಡೋದಕ್ಕಾಗೆ ಬಂದವನೋ ಅಥವಾ ಈ ಮಧ್ಯರಾತ್ರಿಯಲ್ಲಿ ಬೇರೆ ಏನಾದ್ರೂ ಅಂದ್ರೆ ಏನಾದ್ರೂ ತೀರ್ಮಾನ ಮಾಡಿಯೇ ಬಂದಿರಬೇಕು ಅಂತ ನನ್ನ ಯೋಚನೆ. ಆದ್ದರಿಂದ ಕೇಳ್ತಾ ಇದ್ದೇನೆ, ಜ್ಞಾನವಂತನಾದ ನೀನು ಈ ಮಧ್ಯರಾತ್ರಿಯಲ್ಲಿ ಈ ಪಾತಾಳ ಲೋಕಕ್ಕೆ ಕಾಲನೇಮಿಯಲ್ಲಿಯವರಿಗೆ ಬಂದಿದ್ಯಲ್ಲ, ಏನು ಉದ್ದೇಶ ಅಯ್ಯ? ಒಂದು ಘನತರವಾದಂತಹ ಕಾರ್ಯ ಉಂಟು. ಘನತರವೇ? ತಡೆದು ಮಾಯಾ ಮುನಿವೇದದೊಳಗೆ ಹೋಗು. ಲಂಕೆಯಲ್ಲಿ ನಡೆದಂತಹ ವಿದ್ಯಮಾನದ ಕುರಿತಾಗಿ ನಾವು ವಿವರಿಸಬೇಕಾದಂತ ಅಗತ್ಯ ಇಲ್ಲ ಅಂತ ಕಾಣುತ್ತದೆ. ದಿನ ದಿನ ವರ್ತಮಾನ ಸಿಗುತ್ತಾ ಉಂಟಲ್ಲ. ಅದು ಸೀತೆಯನ್ನು ತಂದುದರಿಂದ ಇಲ್ಲಿಯವರೆಗೆ ಆದಂತಹ ಪ್ರಕರಣ. ನಾವು ಇಂದಿನ ಬೆಳಗ್ಗೆ ಏನು ನಡೆದಿದೆ ಅದು ಗೊತ್ತಾಗಿ ಅತಿಕಾಯ ಅಳಿದುದರ ಪರಿಣಾಮವಾಗಿ ಅದಕ್ಕೆ ಪ್ರತೀಕಾರವನ್ನು ಮಾಡಬೇಕು ಎನ್ನುವ ಹಾಗೆ ರಣಧಾರಣಿಗೆ ನಾ ಹೋದವನು. ನನ್ನ ಬಾಣಾಘಾತದಿಂದ ಲಕ್ಷ್ಮಣ ಧರಾಶಾಯಿ ಆದ. ಗೆಲುವು ನಮ್ಮ ಬಾಳಿಗಾಯಿತು ಎನ್ನುವ ಹಾಗೆ ನಾ ಬಯಸಿ ಭಾವಿಸಿ ವಿಜಯೋತ್ಸವವನ್ನು ಆಚರಿಸಬೇಕು ಎನ್ನುವ ಹಾಗೆ ಹೊರಟರೆ ಒಂದು ವರ್ತಮಾನ ಕೇಳಿತು. ಏನದು? ಲಕ್ಷ್ಮಣನನ್ನು ಬದುಕಿಸುವಂತಹ ಪ್ರಯತ್ನ ನಡೆಯುತ್ತಾ ಉಂಟು. ಅದಕ್ಕಾಗಿ ಬೇಕಾಗಿ ಹನುಮಂತ ಸಂಜೀವನವನ್ನು ತರುವುದಕ್ಕೆ ಬೇಕಾಗಿ ದ್ರೋಣಾಚಾರ್ಯದ ಕಡೆಗೆ ಹೊರಟಿದ್ದಾನೆ ಎನ್ನುವಂತ ವರ್ತಮಾನವನ್ನು ಕೇಳಿದ್ದೇನೆ. ಯುದ್ಧ ಅಂದ್ರೆ ಹಾಗಲ್ವಾ? ಒಬ್ಬನನ್ನು ಕೊಲ್ಲುವುದಕ್ಕೆ ಒಂದು ಕಡೆಯಿಂದ ಪ್ರಯತ್ನ ಆಗೋದು, ಇನ್ನೊಂದು ಕಡೆಯಿಂದ ಬದುಕಿಸುವುದಕ್ಕೆ ಪ್ರಯತ್ನ ಮಾಡೋದು. ಈಗ ನಾವು ಶತ್ರುಗಳು ನಮಗೆ ರಾಮನ ಪಾಳಯದಲ್ಲಿ. ಹೌದು, ನಾವು ಕೊಲ್ಲುತ್ತಾ ಬರುವುದು, ಅವ್ರು ಬದುಕಿಸುತ್ತಾ ಬರುವುದು. ಹಾಗಾದ್ರೆ ನಾವು ಕೊಂದದಕ್ಕೆ ಅರ್ಥ ಏನುಂಟು? ಪರಿಣಾಮ ಇಲ್ಲಿ ಏನು ಇಲ್ಲವಲ್ಲ, ಬರೇ ಒಂದು ವ್ಯರ್ಥವಾದಂತಹ ಹಗರಣ ಮಾತ್ರ ಅಲ್ವದು. ಹಾಗಾಗಬಾರದು. ಅದಕ್ಕೆ ಗೆಲುವನ್ನು ಸಂಪಾದನೆ ಮಾಡಬೇಕು ಅನ್ನುವಂತ ಉದ್ದೇಶದಿಂದ ಈಗ ಸಂಜೀವನವನ್ನು ಹನುಮಂತ ತಂದ ಅಂತಾದ್ರೆ, ಒಂದು ಕಾರ್ಯಕ್ಕೆ ಹೊರಟ ಅಂತಾದ್ರೆ ಅದರ ಗೆಲುವು ಖಂಡಿತ ಅವನಿಗೆ. ಈಗ ಅವನನ್ನು ತಡೆದು ನಿಲ್ಲಿಸಬೇಕು. ಹನುಮಂತ ಹೋದಲ್ಲಿ ಕಾರ್ಯ ಯಾವಾಗಲೂ ಸಫಲವೇ. ಹೌದು. ಬೆಳಗಿನ ಜಾವ ಅಂದ್ರೆ 4ನೇ ಜಾವ ಕಳೆದ ಬಳಿಕ ಮತ್ತೆ ಹನುಮಂತ ಸಂಜೀವನ ಎಂಥದ್ದು ತಂತ್ರ ಬದುಕಿಸುವುದಕ್ಕಾಗುವುದಿಲ್ಲ. ಹೌದು, ಬಹುಶಃ ಅವನ ರಾಮನ ಬಾಲ್ಯದಲ್ಲಿ ದೊಡ್ಡದಾದಂತ ಹುದ್ದೆ ಕಳಿಸೊಬ್ರು ಯಾರೋ ವೈದ್ಯರು ಇರಬೇಕು. ಒಬ್ಬ ಇದ್ದಾನಂತೆ ವೈದ್ಯ ಸುಷೇಣನಂತವ. ಅವ ಹೇಳಿದನಂತೆ ಇದಕ್ಕೆ ಪರಿಹಾರ ಅದೇ ಇರುವುದು ಅಂತ. ಈಗ ಇವ ತರುವುದಕ್ಕೆ ಹೊರಟಿದ್ದಾನೆ. ಅಂದ್ರೆ 4 ಗಳಿಗೆಯೊಳಗೆ ಮತ್ತೆ ಅದಕ್ಕೆ ಔಷಧ ಬರಬೇಕು. ಹೌದು. ಹಾಗಾಗಿ ಈ ಪ್ರಕರಣದಲ್ಲಿ ನನಗೊಂದು ಉಪಕಾರ ಆಗಬೇಕು. ಈಗ ಸೀತೆಯನ್ನು ತರುವಲ್ಲಿ ಮಾವನಂತ ಮಾರೀಚನನ್ನು ನಾ ಬಳಸಿಕೊಂಡದ್ದು. ಹೌದು. ಈಗ ಇದರಲ್ಲಿ ಗೆಲುವನ್ನು ಸಂಪಾದನೆ ಮಾಡಬೇಕು ಅಂತ ಆದ್ರೆ ನಿನ್ನ ಅಗತ್ಯ ಉಂಟು. ನನ್ನ ಅಗತ್ಯ? ನಾನು ನಿಂದ ಈಗ ಯುದ್ಧ ಮಾಡ್ಲಿಕ್ಕೆ ಆಗುದಿಲ್ಲ. ಅಲ್ಲ, ಯುದ್ಧ ಮಾಡಬೇಕು ಅಂತ ಇಲ್ಲ, ಕುಳಿತಲ್ಲಿಂದಲೇ ಆಗಬೇಕು ಅದು. ನಾನು ಯಾವುದೂ ಬೇಡ ಅಂತ ನಿವೃತ್ತಿಯನ್ನು ಘೋಷಿಸಿ ನಾನು ಇಲ್ಲಿ ಕುಳಿತದ್ದೆ. ಈಗ ನೀವೆಲ್ಲ ನಿವೃತ್ತಿಗೆ ಬಂದ್ರೆ ನಮ್ಮಂತವರ ಉಳಿದವರೆಲ್ಲ ಎಂತದ್ದು ಮಾಡೋದು? ಸ್ವಲ್ಪ ಇದರಲ್ಲಿ ಪ್ರವೃತ್ತಿಯಲ್ಲಿ ತೊಡಗಿಕೊಳ್ಬೇಕು. ಆವಾಗ ಅದು ಮರೆಯುವುದಕ್ಕಾಗುತ್ತದೆ, ನೆನಪಿನಲ್ಲಿ ಇರ್ತದೆ. ಅದು ಹೊಸ ಚಿಗುರು, ಹಳೆ ಬೇರು, ಅದು ಎಂತದೇ ಇಲ್ಲ, ಅದಕ್ಕೆ ಮಣ್ಣಾಗಿ ಒಂದು ಮಾತುಂಟು. ಈಗ ಅವ ಹೊರಟಂತ ಅವನ ದಾರಿಗೆ ತಡೆದು ನಿಲ್ಲಿಸಬೇಕು, ಅಡ್ಡವಾಗಿ ನಿಲ್ಲಬೇಕು. ಅಂದ್ರೆ ದ್ರೋಣಾಚಾರ್ಯಕ್ಕೆ ಹೋಗಬೇಕು. ಹನುಮಂತನನ್ನು ಕಂಡು ಈ ಸಲ ಒಂದು ವೇಷ ಮಾಡಬೇಕು.
ನೀವು ಹೀಗೆ ಇದ್ರೆ ಸಾಕಾಗುದಿಲ್ಲ, ನೀನು ಹೀಗೆ ಇದ್ರೆ ಸಾಕಾಗುದಿಲ್ಲ, ನಿನ್ನಲ್ಲಿ ಒಂದು ವೇಷ ಮಾಡಿಸಬೇಕು ಅಂತ ಹೊರಟದ್ದು ನಾನು. ವೇಷವ? ಹಾ. ನಾನು ಈಗ ಮಾಡುವಂತ ವೇಷ ಎಂತ ಪುಣ್ಯಾತ್ಮ, ನನಗೆ ಆಗಲಿಕ್ಕೆ ಈಗ ಯಾವ ವೇಷ ಆದಿತ್ತು? ಮೊದಲು ಯಾವ ವೇಷ ಮಾಡುತ್ತಾ ಇದ್ದು? ಇದುವರೆಗೆ ವೇಷ ಮಾಡಿದ ಅನುಭವ ಇಲ್ಲವಲ್ಲ? ನಾನು ವೇಷ ಮಾಡಿದೆಲ್ಲ ಬಿಟ್ಟು ನಾನು ಈಗ ನನಗೂ ವೇಷ ಮಾಡಿ ಅಲ್ಲ, ನಾನು ಎಂತೆಂತವರಿಗೆ ವೇಷ ಮಾಡಿಸಿದ್ದೇನೆ. ನಾನು ಸೇನಾಪತಿಯಾಗಿ ದುಡಿದವ. ಹೌದೌದು. ಹಾ. ಹಾಗಾಗಿ ಈ ಸಲ ಒಂದು ವೇಷ ಮಾಡಬೇಕು. ಬಹಳ ಸುಲಭ. ಒಂದು ಗಡ್ಡ ಕಟ್ಟಿದ್ರೆ ಸಾಕು. ಗಡ್ಡ ಕಟ್ಟಿದ್ರೆ ಬರೇ ಗಡ್ಡ ಕಟ್ಟಿದ ವೇಷವಾದು? ಗಡ್ಡ ಕಟ್ಟಿದ್ರೆ ಸಾಕು. ಗಡ್ಡ ಕಟ್ಟಿಕೊಂಡು ಒಂದು ವೇಷ ಮಾಡಿಕೊಂಡು ಹನುಮಂತನ ದಾರಿಗೆ ಅಡ್ಡವಾಗಿ ನಿಲ್ಲಬೇಕು. ಮಹೇಂದ್ರಾಚಲದಲ್ಲಿ ಅವರನ್ನು ತಡೆದು ನಿಲ್ಲಿಸಬೇಕು. ಹೆಚ್ಚು ಹೊತ್ತು ನನಗೆ ಸಮಯ ಇಲ್ಲ. ನಾನು ಇಲ್ಲಿ ಮಾತಾಡಿದೆ ಅಂತಾದ್ರೆ ಅಲ್ಲಿ ಕಾಲಂ ಇರುತ್ತದೆ. ತಳೆದು ಮುನಿ ವೇಷವ ಅಂತ ಹೇಳುದು ಕೇಳಿದ್ ನನಗೆ. ಹೌದು, ಮುನಿವೇಷವನ್ನು ಮಾಡಿ ಹನುಮಂತನ ದಾರಿಗೆ ಅಡ್ಡವಾಗಿ ನಿಂತು ಒಟ್ಟು ಕಾಲ ವಿಳಂಬ ಮಾಡಬೇಕು. ಅವನು ತಡೆದು ನಿಲ್ಬೇಕು. ಬೆಳಗಾಗಬೇಕು. ಹನುಮಂತ ಅಲ್ಲಿಂದ ಹೊರಟು ಬೆಳಗಾಗಬೇಕು. ಹೊತ್ತಿಗೂ ಸರಿಯಾಗಿ ಹನುಮಂತ ಅಲ್ಲಿಗೆ ಬರಬಾರದು. ಅಂದ್ರೆ ಲಕ್ಷ್ಮಣನ ಬಳಿಗೆ ಔಷಧಿ ತಲುಪಬಾರದು. ಈ ಪ್ರಯತ್ನವನ್ನು ಮಾಡಿದಂತ ಆದ್ರೆ ಬಹಳ ಒಳ್ಳೆಯದು. ಒಂದು ಉಪಕಾರ ಆಗ್ತದೆ ದೊಡ್ಡದು. ಇದರಲ್ಲಿ ಗೆಲುವು ನನ್ನದೇ. ಪುಣ್ಯಾತ್ಮ, ನೀನು ಯೋಚಿಸಿದರ ಬಗ್ಗೆ ಏನು? ಈಗ ಈ ಹನುಮಂತ ಹೊರಟಿದ್ದಾನಲ್ಲ, ಇದು ಯಾರ ಕಾರ್ಯ? ಇದು ರಾಮನ ಕಾರ್ಯ. ರಾಮನ ಕಾರ್ಯ ಅಲ್ಲ, ಆದಿನಾರಾಯಣ. ಆದಿನಾರಾಯಣ ಅವನು ಕೇಳುವನಯ. ಹೊರೆಯನ್ನು ನನ್ನ ತಲೆ ಮೇಲೆ ಇಡುವ ಪ್ರಯತ್ನ ಮಾಡ್ತಾ ಇದ್ದೆ. ಯಾವುದು? ಮತ್ತೆ ವೇಷ ಮಾಡುದು ಅಂತ ಹೇಳ್ತಾ ಇದ್ದೀನಿ. ಬಹಳ ಸುಲಭ ಉಂಟು. ವೇಷ ಸುಲಭ ಹೌದು, ಆದರೆ ವೇಷ ಮಾಡಬೇಕಂತ ಕೆಲಸ ಉಂಟಲ್ಲ, ಅದು ಬಹು ಗಂಭೀರವಾದದ್ದು. ಹೌದಾ? ಅಲ್ವೇ? ಮತ್ತೆ ನೀನೀಗ ಜಾನಕಿ, ಈಗಲ್ಲ ಈಗಿನ ಘಟನೆ ಬಿಡೋಣ, ಜಾನಕಿಯನ್ನು ತರುವಂತ ಪ್ರಯತ್ನದಲ್ಲಿ ಮೊತ್ತ ಮೊದಲಾಗಿದೆ ನಿನ್ನ ಪ್ರಯತ್ನ ಹೇಗಿತ್ತು? ಏನು? ನಿನ್ನ ಮಾವನ ಅಂತ ಮಾರೀಚನ ಬಳಿ ಹೋದೆ. ಅಲ್ಲಿ ಹೋಗಿ ನೀನೊಂದು ಮೃಗ ಎಂತ ಬಂಗಾರದ ಜಿಂಕಿ ಆಗಬೇಕು ಅಂತ. ಆವಾಗ ಅವನು ನಿನಗೊಂದು ಉಪದೇಶ ಮಾಡಿದ. ರಾಮನಾರೆಂದರಿಯಲ ಸುತ್ರಾಮ ಮುಖ್ಯರ ದೂರಿನಲ್ಲಿ ಈ ಮಹಿಮಾರಕರ ಬಂಜಿಸಲೆಂದು ನರನಾಗಿ. ಬಹುಶಃ ನಿನಗೆ ಅದನ್ನು ಕೇಳಿ 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 ನಿನ್ನ ಕಿವಿಗಳು ಜಡ್ಡು ಹಿಡಿದಿರ್ಬೋದು. ಆನಂತರ ಅದು ಮಾವನಿಂದ ತೊಡಗಿ ಅಲ್ಲ, ಅದಕ್ಕಿಂತ ಪೂರ್ವದಲ್ಲಿ ನನ್ನ ಅಮ್ಮ, ನನ್ನ ಹೆಂಡತಿ, ನಿನ್ನ ಅಮ್ಮನೂ ಹೇಳಿದ್ದಾರೆ, ನನ್ನ ತಮ್ಮ, ನಿನ್ನ ಪತ್ನಿ ಹೇಳಿದ್ದಾಳೆ, ಎಲ್ಲರೂ ಹೇಳಿ ತಮ್ಮನೂ ಹೇಳಿದ್ದಾರೆ. ಆದ್ದರಿಂದ ನಿನಗೆ ಅದು ಬಹುಶಃ ಅದನ್ನು ಕೇಳಿ ಕೇಳಿ ಇನ್ನು ಕೇಳುದು ಬೇಡ ಅಂತ ಅನಿಸಿದ್ದೇನು. ಆದರೆ ರಾಮನ ತಳ್ಳಿಗೆ ನಾವು ಹೋದೆವು ಅಂತಾದ್ರೆ ಮಾರೀಚನಿಗೆ ಅಂತ ಗತಿ ಏನು ಅಂತ ನಿನಗೆ ಗೊತ್ತಲ್ಲ? ಗೊತ್ತು. ಆದ್ದರಿಂದ ನಿನಗೂ ನನಗೂ ಇನ್ನು ಉಳಿಗಾಲ ಇಲ್ಲ.
ನಾವು ಇನ್ನೂ ಸ್ವಲ್ಪ ದೇವರ ಕೊಟ್ಟಂಥ ಆಯುಷ್ಯ ಎಲ್ಲಿವರೆಗೆ ಉಂಟು ಗೊತ್ತಿಲ್ಲ ನನಗೆ. ಆದರೂ ದೇವರು ಕೊಟ್ಟಂಥ ಆಯುಷ್ಯ ಇರುವಲ್ಲಿವರೆಗೆ ಬದುಕಬೇಕಿದ್ರೆ ನಮಗೊಂದು ದಾರಿ ಉಂಟು. ಹೇಗೂ ಅವನದ್ದಂಥ ಸೊತ್ತನ್ನು ನಾವು ಇರಿಸಿಕೊಂಡಿದ್ದೇವೆ. ರಾಮನ ಮಾಡಿದ ನಮ್ಮಲ್ಲಿದ್ದಾಳಲ್ಲ, ನಮ್ಮದು ತಪ್ಪಾಯಿತು ಎಂಬುದಾಗಿ ಶರಣಾಗತರಾಗಿ ಅವನ ಸೊತ್ತು ಅವನದ್ದಂಥ ಜಾನಕ್ಕೆ ಮತ್ತೆ ರಾಮನಿಗೆ ಒಪ್ಪಿಸಿ ನಾವು ಶರಣಾಗತರಾದಿದ್ದೇವೆ ಅಂತಾದರೆ ನಮಗೆ ಇನ್ನು ಸ್ವಲ್ಪ ಸಮಯ ಬದುಕು ಉಳಿಯುವುದಕ್ಕೆ ಸಾಧ್ಯ ಉಂಟು. ಆದ್ದರಿಂದ ನೀನು ಹೆಚ್ಚು ಹೇಳುವುದಲ್ಲ, ಶರಣಾಗತನ. ದೇವರು ಕೊಟ್ಟಂತ ಆಯುಷ್ಯ ಎಷ್ಟು ಅಂತ ಗೊತ್ತಿಲ್ವಲ್ಲ. ಇಲ್ಲ. ಈಗ ನಿನ್ನ ಆಯುಷ್ಯ ನನ್ನ ಕೈಯಲ್ಲಿ ಉಂಟು. ಹೇಗೆ ಗೊತ್ತುಂಟಾ? ಇದು ಎತ್ತಿದ್ದೇನೆ. ಹಲವು ಮಾತು ಸಾಕು ನಡೆಯೋ ನಿಮಗೆಲ್ಲ ನಾನು ಕೊಟ್ಟಂತ ಸಲುಗೆ ಹೆಚ್ಚಾಗುತ್ತೆ, ಅದನ್ನೆಲ್ಲ ಉಪಯೋಗಿಸಿಕೊಳ್ಳುವುದಕ್ಕೆ ಗೊತ್ತಿಲ್ಲ. ನಾನು ಕೊಟ್ಟ ಸಲುಗೆಯನ್ನು ನನ್ನ ದೌರ್ಬಲ್ಯ ಅಂತ ತಿಳ್ಕೊಳ್ಳುವುದು ನೀವು. ಈಗ ನಾನೊಂದು ವೇಷ ಮಾಡಿ ಈ ಪ್ರಕರಣದಲ್ಲಿ ನಿಮ್ಮನ್ನು ಬಳಸಿಕೊಳ್ಳಬೇಕು ಅಂತ ನಾನು ಭಾವಿಸಿದರೆ ನನಗೆ ಬುದ್ಧಿವಾದ ಹೇಳುದು. ಈಗ ನನಗೆ ಇದು ಗೊತ್ತಿಲ್ಲ ಅಂತ ನೀವು ಹೇಳುದು. ನನಗೆ ವೇಷ ಮಾಡಿದ ಪರಿಣಾಮ ನೀನು ವೇಷ ಮಾಡಿ ಏನಾಗಿದೆ ಅದು ಗೊತ್ತುಂಟು. ಅದು ಗೊತ್ತುಂಟು. ಈಗ ನಾನು ವೇಷ ಮಾಡಿದರೆ ಏನಾಗಿದೆ, ವೇಷ ಮಾಡಿ ಉಳಿದವರನ್ನು ವೇಷ ಮಾಡಿಸಿ ಏನಾಗುತ್ತದೆ ಅಂತಲೂ ಗೊತ್ತುಂಟು. ಮರ್ಯಾದೆಯಲ್ಲಿ ಹೇಳ್ತೇನೆ. ಈಗ ಸಲುಗೆಯಿಂದ ನೇರವಾಗಿ ಹೇಳಿದ್ದೆ, ಅದನ್ನು ಕೇಳುವುದಿಲ್ಲ ಅಂತ ಆದ್ರೆ ಸ್ಪಷ್ಟ ಹೇಳ್ತೇನೆ. ಹೋಗಿ ನಾನು ಹೇಳಿದಂತಹ ಕಾರ್ಯವನ್ನು ಮಾಡಿದರೆ ಒಳ್ಳೆಯದು, ಅದಲ್ಲ ಅಂತ ಆದ್ರೆ ಮಾರೀಚನಿಗಾದಂತಹ ಗತಿಯಾದೀತು. ಕೈಯ ಕರವಾಳಿದ ಕತ್ತು ಕತ್ತರಿಸಿ ಜಾಗ್ರತೆ. ಹೋಗ್ತೇನೆ. ನೀನು ಈಗ ನಿನ್ನ ಕೈಯಿಂದ ಸತ್ರು ನನಗೆ ಅದೇ ಅಲ್ವಾ ಪ್ರಾಪ್ತಿಯಾಗುವುದು. ಪಾಪವೇ, ನರಕವೇ. ನಾನು ನರಕಲೋಕಕ್ಕೆ ಅದು ಯಾರ ಕೈಯಿಂದಲೂ ಸತ್ರು ಅಷ್ಟೇ, ಅದಕ್ಕಿಂತ ಹೆಚ್ಚಿನದ್ದೇನು ಇಲ್ಲ. ಅವತ್ತು ನೀನು ಕಳಿಸಿದಂತ ಮಾರೀಚನೂ ಹೋಗಿ ಅವನು ಹೋದದ್ದು ಅಲ್ಲಿಗೆ. ಆದ್ರೆ ಅವನು ರಾಮನ ಕೈಯಿಂದ ಸತ್ತದ್ದರಿಂದ ಅವನು ನರಕಲೋಕಕ್ಕೆ ಹೋಗಿದ್ದಾನೆ ಅಂತ ಹೇಳುವ ಹಾಗಿಲ್ಲ. ಅವ ಪುಣ್ಯಲೋಕಕ್ಕೆ ಹೋಗಿದ್ದಾನೆ. ಅವನಿಗೆ ಇನ್ನು ಜನನ ಮರಣ ಇಲ್ಲ. ಸಾಯುವಾಗ ಅವನ ಬಾಯಿಂದಲೂ ಬರಲಿಲ್ಲ ರಾಮ ಅಂತ. ಯಾರು ಹೇಳಿದ್ದು ಬರ್ಲಿಲ್ಲ ಅಂತ? ರಾಮ ಸೀತೆ ಅಂತ ಉದ್ಗಾರ ಮಾಡಿ ಅಲ್ಲೋ ಸತ್ತದ್ದು. ಆದ್ದರಿಂದ ಅವನು ನೇರವಾಗಿ ವೈಕುಂಠವನ್ನೇ ಸೇರಿದ್ದಾನೆ, ಸದ್ಗತಿಗೆ ಸಂದಿದ್ದಾನೆ ಎನ್ನುವುದು ನಮ್ಮ ನಂಬಿಕೆ. ಅದು ಈಗ ನಿನ್ನ ಕೈಯಿಂದ ನಾನು ಸತ್ತದ್ದೇ ಹೌದಾದ್ರೆ ನಾನು ಹೋಗುದು ನರಕಲೋಕಕ್ಕೆ ಅಲ್ಲ. ಆದ್ದರಿಂದ ನೀನು ಆಗಿಕೊಳ್ಳುವುದು ಬೇಡ. ನಾನು ಹೋಗ್ತೇನೆ. ರಾಮನ ಕೈಯಲ್ಲೋ ಅಥವಾ ಹನುಮಂತನ ಕೈಯಲ್ಲೋ ಯಾರಿಂದ ಸತ್ರು ನನಗೆ ಬೇಸರ ಇಲ್ಲ. ಹೋಗಿ ಅಲ್ಲಿ ಏನು ಮಾಡಬೇಕು ಅಂತ ನಾನು ಹೇಳುವುದಿಲ್ಲ, ಬೇಕಾದ ಹಾಗೆ ಸಂದರ್ಭವನ್ನು ಬಳಸಿ ನಾನು ಮಾಡ್ತೇನೆ. ರಚಿಸುತ್ತ ಶಿಷ್ಯ ಬೃಂದವ ಗೂಡಿಡಾಪಿಗವೇ ಮುನಿವೇಶದಿಂದ ಸಮೀರ ಜವ ಭಗದರುಳ್ ನಾಸಿಕದಿ ಬೆರಳಿಟ್ಟು ಕುಳ್ಳಿರ್ದನು. ಚಂದನಿಯು ನಲಿನ ಭವ ರಾವಣನಿಂದ ಸಾಯುವಂತ ಒಂದು ಅವಕಾಶ ಸಂದರ್ಭವನ್ನು ತಪ್ಪಿಸಿಕೊಂಡೆ. ಆದರೂ ಸಾಯುವುದೇ. ಹನುಮಂತನಿಂದ ಸತ್ರು ಸ್ವರ್ಗವೇ, ರಾಮನಿಂದ ಸತ್ರು ಸ್ವರ್ಗವೇ. ಆದ್ದರಿಂದಲೇ ನನ್ನ ಮನೆಯಿಂದ ಬಿಟ್ಟು ಹೊರ ಬಂದಿದ್ದೇನೆ. ಆ ಸರೋವರದ ತಟದಲ್ಲಿ ಒಂದು ಆಶ್ರಮವನ್ನು ನಿರ್ಮಾಣ ಮಾಡಿದೆ. ಆ ಆಶ್ರಮದಲ್ಲಿ ಎಲ್ಲ ಕೃತಕವೇ, ನಮ್ಮದೇ, ನಮ್ಮ ಮಾಯಾಶಕ್ತಿಯಿಂದ ಮಾಡಿದ್ದು. ಕೆಲವೇ ಮಂದಿ ಶಿಷ್ಯರೆಲ್ಲ, ಕೆಲವು ಗೋವುಗಳು, ಕೆಲವು ನವಿಲುಗಳು, ಕೆಲವು ಇತರ ಪಕ್ಷಿಗಳು. ಒಂದು ಆಶ್ರಮದ ವಠಾರದಲ್ಲಿ ಹೇಗಿರಬೇಕು ಎನ್ನುವುದನ್ನು ಪೂರ್ತಿಯಾಗಿ ನಾನು ಸೃಷ್ಟಿ ಮಾಡಿದ್ದೇನೆ. ನೋಡ, ಮೂಗಿಗೆ ಕೈ ಹಿಡಿದು ತಪೋಭಂಗಿಯಲ್ಲಿ ಕುಳಿತುಕೊಂಡಿರ್ತೇನೆ. ನೋಡ, ದ್ರೋಣ ಪರ್ವತರ ಕಡೆಗೆ ತೆರಳಿದಂತ ನಾನು ಈ ಹೊತ್ತು ಬರುತ್ತಾ ಈ ಕಡೆಗೆ ಬಂದಾಗ ಆಶ್ಚರ್ಯ ಆಗುತ್ತಾ ಇದೆ. ಇದೇನೊಂದು ಆಶ್ರಮ ಕಾಣುತ್ತಾ ಇದೆ. ಒಮ್ಮೆಗೆ ದಣಿ ವಾರಿಸಲಿಕ್ಕೆ ಬೇಕಾಗಿ ಇಲ್ಲಿ ಇಳಿದಿದ್ದೇನೆ. ಯಾರೋ ಒಬ್ಬ ಯೋಗಿವರ್ಯನ್ಯರು ಇಲ್ಲಿ ತಪವನ್ನು ಆಚರಿಸ್ತಾರೆ ಅಂತ ಗೊತ್ತಾಗುತ್ತಾ ಇದೆ. ಹೋಗಿ ನಮಸ್ಕರಿಸುತ್ತೇನೆ. ಯೋಗೇಂದ್ರ ಪರಮ ಮುನೀಂದ್ರ ಕರುಣದಿಲಾಲಿಸು ಪರಮ ಮುನೀಂದ್ರ ಕರುಣದಿಲಾಲಿಸು
ಈ ಹನುಮಂತನ ಒಂದು ಕೋರಿಕೆಯನ್ನು ಈಡೇರಿಸಬೇಕು ಅಂತ ಕೇಳುತ್ತಾ ಇದ್ದೇನೆ. ಹನುಮಂತನ? ಹೌದೌದು. ನೀನು ಬಂದು ಒಳ್ಳೆದಾಯ್ತು, ಬಾ 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 ಬಾ, ನೀನೇ ಬರಬೇಕಿತ್ತು. ಸ್ವಾಮಿ, ರಾವಣರ ಕಳಗ ಇವತ್ತು ಲಂಕೆಯಲ್ಲಿ ನಡೀತಾ ಇದೆ. ಅದಿರ್ಲಿ, ಅದು ನಮಗೆ ಸುದ್ದಿ ಆಗ್ತದೆ. ಆದ್ರೆ ಬಂದಂತ ವಿಚಾರವನ್ನು ನಿಮ್ಮಲ್ಲಿ ಹೇಳಿಯೇ ಮುಂದಕ್ಕೆ ಸಾಗಲಿಕ್ಕಿದ್ದೇನೆ ನಾನು. ನನ್ನಲ್ಲಿ ಹೇಳುವ ವಿಷಯ ಉಂಟಾ? ನಿಮ್ಮಲ್ಲಿ ಹೇಳುವುದಲ್ಲ, ಕೇಳುವುದಕ್ಕೆ ವಿಷಯ ಉಂಟಷ್ಟೇ. ಏನು? ಆ ಕಳಗಲಿ ಹೊತ್ತು ಲಕ್ಷ್ಮಣನು ಒಂದು ಕಡೆ ತರಾಶಾಹಿಯಾದ ಕಾರಣ ಚಂದ್ರದ್ರೋಣ ಪರ್ವತದ ಕಡೆಗೆ ಹೋಗಿ 4 ರೀತಿಯ ಮೂಲಿಕೆಯನ್ನು ತರಬೇಕು ಅಂತ ಹೊರಟಿದ್ದೇನೆ. ಹೌದಾ? ಶಲ್ಯಾಕರಣಿ, ಸಂಧ್ಯಾಕರಣಿ, ಮೃತ ಸಂಜೀವಿನಿ, ಸಂಜೀವಿನಿ ಎಂಬ ಈ 4 ಯಾವುದೇ ಒಂದು ರೀತಿಯ ತರಬೇಕು ಅಂತ ಹೊರಟಿದ್ದೇನೆ. ರೀತಿಯ ಗಿಡ ಮೂಲಿಕೆ. ಹೌದೌದು. ಹಾಗಿದ್ದರೆ ಬರುತ್ತಾ ದಣಿ ಆರಿಸಬೇಕು ಅಂತ ಎಂಬುದಾಗಿ ಒಂದು ರೀತಿಯ ತೃಷೆ ಆಗುತ್ತಾ ಇದೆ ನನಗೆ. ಏನಂತಿದ್ರೆ ಜಲವನ್ನು ಕೊಡ್ತೀರಾ ಸ್ವಾಮಿ? ಅಯ್ಯ, ನಾನು ಮೌನ ಮುದ್ರೆಯಿಂದ ಅಳಿದು ತಪಸ್ಸು ನಿರತನಾಗಿದ್ದವ. ಈ ಪ್ರಪಂಚದ ಗೊಡವೆಯೇ ನನಗಿರಲ್ಲ, ಎಲ್ಲ ಬಿಟ್ಟವ ನಾನು. ಮೂಗಿನಲ್ಲಿ ಶ್ವಾಸವನ್ನು ಉಚ್ಚರಿಸುತ್ತಾ, ಶ್ವಾಸ ಅನಿಶ್ವಾಸವನ್ನು ನಿಯಂತ್ರಿಸುತ್ತಾ ಇಲ್ಲಿ ತಪಸ್ಸು ನಿರತನಾಗಿದ್ದವ ನಾನು. ಆದ್ರೆ ನೀನು ಬಂದು ಇದ್ದಕ್ಕಿದ್ದಂತೆ ನನ್ನ ಪಾದಗಳಿಗೆ ಎರಗಿದಾಗ ಅದು ನಾನು ತಪಸ್ಸಿನಿಂದ ಹೊರ ಬಂದೆ. ನೀ ಹೆಸರಂತ ಹೇಳಿದ್ದು ಹನುಮ. ಒಳ್ಳೆಯದಾಯ್ತು, ನೀನೇ ಬೇಕು. ಬಂದೆಯ ಹನುಮಂತ ಮಗಳ ಚಂದವಾಯಿತಯ್ಯ, ಚಂದವಾಯ್ತು. ನೀನು ಹನುಮಂತ ಅಂತ ಹೇಳಿದಾಗಲೇ ನನಗೆ ಅಮೃತ ಕುಡಿದಷ್ಟು ಸಂತೋಷ ಆಯ್ತು. ನೀನೇ ಬರಬೇಕಿತ್ತು, ನಿನ್ನನ್ನೇ ನಾನು ಕಾಯ್ತಾ ಇದ್ದೆ. ಅಂದ್ರೆ ತಪ್ಪು ತಿಳ್ಕೊಳ್ಬೇಡ. ಯಾಕಂದ್ರೆ ನೀನು ರಾಮ ಭಕ್ತನಲ್ವಾ? ರಾಮ ಭಕ್ತರ ಒಂದು ಮಾತುಂಟಲ್ಲ, ಭಕ್ತರಾದವರ ಕಾಲು ತೊಳೆದು ನೀರು ಕುಡಿದ್ರು ನಮಗೆ ಪುಣ್ಯ ಬರ್ತದೆ ಅಂತ. ಆದ್ದರಿಂದಲೇ ನಿನ್ನ ಆಗಮನಕ್ಕಾಗಿ ಕಾಯ್ತಾ. ಭಕ್ತ ಜನ ಮುಂದೆ ನೀನವರ ಹಿಂದೆ ಅಂತ ಒಂದು ಶಬ್ದ. ಹೌದು. ಹೂವ ತರುವರ ಮನೆಗೆ ಹುಲ್ಲ ತರುವ, ಅದು ಎಲ್ಲ ನಮ್ಮವರೆಲ್ಲ ಹಾಡು ಹೊಗಳುದಲ್ಲ ಹಾಗೆ. ಅದು ಈಗ ಅಗತ್ಯ ಇಲ್ಲ. ಹೌದು ಅಲ್ಲ, ಈಗ ನೀನು ಬಂದದ್ದರಿಂದ ನನಗೆ ಆ ಭಾವನೆ ಬಂತು. ನಿನ್ನ ಪೂಜೆ ಮಾಡಿದ್ರೆ ಹೇಗೆ ಮತ್ತೆ ನೀನು ಬಂದ ಕೂಡಲೇ ಏನು ಹೇಳಿದ್ದು? ತೃಷೆ ಆಗುತ್ತಾ ಇದೆ. ಜಲವನ್ನು ಕೊಡಿ ಸ್ವಾಮಿ. ಇದು ಕಮಂಡಲ. ಕಮಂಡಲ ತುಂಬಾ ನೀರುಂಟು. ಕುಡಿ, ಕುಡಿ ಸ್ವಾಮಿ. ಏನು ನಿಮ್ಮ ಕಮಂಡಲದಿಂತಹ ನೀರನ್ನು ಪೋಕ್ಷಣೆಗೆ ಬೇಕಾಗಿ ನೀವು ಇಟ್ಟುಕೊಳ್ಳುತ್ತಾ ಇದ್ದೀರಿ. ಆದ ಕಾರಣ ಪೋಕ್ಷಣೆಗೆ ಇಟ್ಟಂತಹ ನೀರು ನನ್ನ ತೃಷೆಯನ್ನು ತೀರಿಸಲಿಕ್ಕೆ ಸಾಕಾಗುವುದಿಲ್ಲ. ಏನಾದರೂ ಉತ್ತಮವಾದ ಕೊಲ ಇದ್ರೆ ಅದನ್ನು ತೋರಿಸಿದಂತಾದ್ರೆ ಬೇಕಾದಷ್ಟು ನೀರು ಕುಡಿದು ಆಮೇಲೆ ದೇಹದಣಿಗೆ ಬೇಕಾದಂತ ಸ್ನಾನ ಇತ್ಯಾದಿಗಳನ್ನು ಮುಗಿಸಿಕೊಂಡು. ಪುಣ್ಯಾತ್ಮ, ನನಗೆ ತವಕ್ಕ ಉಂಟು. ನೀನು ಆ ನೀರನ್ನು ಕುಡಿದು ನನ್ನ ಕಾಲಿಗೆ ಎರಗಿದ್ರೆ ನನಗೆ ಉಪದೇಶ ಮಾಡುವುದಕ್ಕೆ ಉಂಟು. ನಾನು ಬೇಕಾದ್ರೆ ನಿಮ್ಮ ಕಮಂಡಲಿಗೆ ಸ್ವಲ್ಪ ನೀರು ತರ್ತೇನೆ. ಅಲ್ಲ, ನೀನು ಕಮಂಡಲ ತರುವುದಲ್ಲ. ಈಗ ನಿನಗೆ ಉಪದೇಶ ಬೇಡವಾ? ನನ್ನ ಕಾಲಿಗೆ ಎರಗು, ನಾನು ಶಿಷ್ಯ, ನೀನು ಶಿಷ್ಯ. ನನಗೆ ಇಲ್ಲಿ ಒಂದು ಕೊಲ ಇದ್ರೆ ತೋರಿಸು ಸ್ವಾಮಿ. ನಿಮ್ಮ ಕಮಂಡಲ ನೀರು ಬೇಡ, ಇನ್ನು ಮತ್ತೊಬ್ಬರಿಗೆ ಬಂದವರು ಬೇಕಾದಿತ್ತು. ನಿನ್ನ ಶಿಷ್ಯತ್ವವನ್ನು ನಾನು ಅಂಗೀಕರಿಸಿದಾಗ ನೀನು ಅದನ್ನು ತಿರಸ್ಕರಿಸುತ್ತಾ ಇಲ್ಲ. ತಿರಸ್ಕರಿಸ್ತಾ
ತಿರಸ್ಕರಿಸುವುದಿಲ್ಲ. ಮೊದಲು ಹಸಿವೆ ಬಾಯಾರಿಕೆಗಳನ್ನು ಎಲ್ಲವನ್ನು ಇಂಗಿಸಿದ ಮೇಲೆ ಎಂತ ಗುರುವಾಗ್ಲಿ ಎಂತ ಶಿಷ್ಯನಾಗ್ಲಿ ಮತ್ತೆ ಮುಂದೆ ಇರೋದು ಹೊರತು ಅವನಿಗೆ ಹೇಳಲಿಕ್ಕೆ ಕೂಡದಿದ್ರೆ ಎಂತ ಗುರು ಎಂತ ಶಿಷ್ಯ. ನೀರಡಿಕೆ ಶಮನ ಆಗಬೇಕು. ಹೌದೌದು ಅಲ್ವೇ? ಹೌದೌದು. ಹಾಗಾದ್ರೆ ನೋಡು, ನನ್ನ ಬೆರಳ ನೇರಕ್ಕೆ ನೋಡು, ಅಲ್ಲೊಂದು ದೊಡ್ಡ ಸರೋವರ ಉಂಟು. ಅದು ಅದರಿಂದ ನಿನಗೆ ಎಷ್ಟು ಬೇಕು ಅಷ್ಟು ಕುಡಿ ನೀರು. ಆಮೇಲೆ ಅಲ್ಲೇ ಸ್ನಾನ ಮಾಡು, ಶುಚಿರ್ಭೂತನಾಗಿ ಮತ್ತೆ ಇಲ್ಲಿ ಬಾ. ಆಗಲಿ, ನಿನಗೆ ಉಪದೇಶ ಮಾಡುತ್ತೇನೆ ನಾನು. ನಿನ್ನ ಗುರು ಅಂತ ಮನಸ್ಸಿನಲ್ಲಿ ತರ್ಕಿಸಿಕೊಟ್ರೆ ಸಾಕು. ಅದು ನೋಡುವ. ಆಯ್ತಲ್ಲ, ನೀರು ಕುಡಿದು ಬಾ. ಕಾಣುತ್ತಾ ಇದೆಯಲ್ಲ ಆ ತಿಳಿಕೊಳ ಬರಡುವ ಬಾಲೆಗೆ ಬಳಿಗಾದ ವೀರಜೋ ತಡೆಯದೈ ತಂದು ಕಪಟದ ಸರೋವರವ ನಿಳಿದೊಡನೆ ಅಕ್ಷಿಗಳ ಮುಚ್ಚಿ ನೀರ್ ಕುಡಿಯುವ ಸಮಯದು. ಎರಡು ಅಕ್ಷಿಗಳನ್ನು ಮುಚ್ಚಿ ಅಕ್ಷಿಗಳ ಮುಚ್ಚಿ ನೀರ್ ಕುಡಿಯುವ ಸಮಯದು. ಆ ಸಮಯದೊಳಗೊಂದು ಪೆಣ್ಮೊಸಳೆ ಬಂದು ಏನದು ಏನದು ಏನು ಪೆಣ್ಮೊಸಳೆ ಬಂದು ಗುರುವರಿಯ ತೋರಿಸದ ರೀತಿಯಲ್ಲಿ ಕಾಣುತ್ತಾ ಇರುವಂತ ತಿಳಿಕೊಳದಲ್ಲಿ ಬೇಕಾದಷ್ಟು ನೀರನ್ನ ನಾನು ಕುಡಿದೆ. ನೀರು ಕುಡಿದ ಕ್ಷಣದಲ್ಲೇ ಆ ನೀರಲ್ಲಿ ಕಣ್ಣು ಮುಚ್ಚಿ ಮುಳುಗಿ ಹೇಳಿ ಸ್ನಾನವನ್ನು ಮಾಡಬೇಕು ಅಂತಾಗಿದೆ. ಮುಳುಗಿದ್ದೇನೆ. ಇದೇನು ನನ್ನ ಕಾಲನ್ನು ಹಿಡಿದು ಯಾವುದೇ ಒಂದು ಮೊಸಳೆ ಎಳಿ ಅಂತ ಕಾಣುತ್ತಾ ಇದೆ. ಈ ಮೊಸಳೆಯನ್ನು ತೆಗೆದು ಮೇಳದಂಡಕ್ಕೆ ಗರದು ಬಡಿತೆ ನೋಡೋಣ. ಜಯ 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 ದಾಸ್ಯ ದರ್ಪ ಸಂಹರ ಜಾನಗೀಂದ್ರ ಪ್ರಿಯ ಬಲಾಲ ವಿಹುದ ಮಧುಕರ ಜಯ ಶಾಸ್ಯ ದರ್ಪ ಸಂಹರ ಭಯ ವಿನಾಶವಾನ ರೇಷ ದಯದೊಳಿನನು ಲಾಲಿ ಜಯ ಜಯ ಶಾಸ್ಯ ದರ್ಪ ಸಂಹರ ಜಯ ಜಯ. ಏನದು? ಜಯ 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 ಜಯ. ಒಬ್ಬಳು ಉದಯವಾದಿಯಲ್ಲ. ಹೌದು. ಹ ಹನುಮ, ನೀನು ಯಾರೆಂಬುದಾಗಿ ಚೆನ್ನಾಗಿ ತಿಳಿದಿದೆ. ದಶಕಂಠನ ದರ್ಪವನ್ನು ಮುರಿದವ ನೀನು. ನನ್ನನ್ನು ಮೊಸಳೆಯಿಂದ ಬಾಳಿಂದ ಮೇಲೆತ್ತಿ ನನ್ನ ಶಾಪ ವಿಮೋಚನೆ ಮಾಡಿದವನು. ಹಾಗಾದ್ರೆ ನೀನು ಯಾರು? ಯಕ್ಷಕನ್ಯೆ. ನೀನು ಯಾವ ರೀತಿಯಲ್ಲಿ ಇದ್ದಿ? ಮುನಿ ಶಾಪದಿಂದಾಗಿ ಮೊಸಳೆಯಾಗಿದ್ದವನು ನಾನು. ಶಾಪ ವಿಮೋಚನೆ ಹೇಗೆ ಎಂಬುದಾಗಿ ಕೇಳಿದಾಗ ಹೇಗೆ ಶಿವಾಂಶ ಸಂಭೂತನಿಂದಲೇ ಶಾಪ ವಿಮೋಚನೆ ಆಗ್ತದೆ ಎಂಬುದಾಗಿ ಮುನಿಯವರು ಮಾತು ಕೊಟ್ಟಿದ್ದಾರೆ. ಹಾಗಾಗಿ ಆಯ್ತಲ್ಲ, ಹಾಗಾಗಿ ನನ್ನ ಶಾಪ ವಿಮೋಚನೆ ಮಾಡಿದ್ದೀರಿ. ನನ್ನನ್ನು ಉದ್ಧರಿಸಬೇಕು ನೀವು. ಆಗಲಿ, ನನ್ನನ್ನು ಉದ್ಧರಿಸುವಲ್ಲಿ ಒಟ್ಟು ಅನುಗ್ರಹಿಸಿದ್ದೇನೆ. ಹಾಗಾದ್ರೆ ನೀನು ಇಲ್ಲಿರಬೇಕಾದರೆ ಕಾರಣ ನೀನು ನಿನ್ನ ಲೋಕಕ್ಕೆ ಹೋಗಬಹುದು. ಹನುಮ, ನೀನು ನನ್ನನ್ನು ಉದ್ಧರಿಸಿದ್ದಿ ಹೌದು. ಆದ್ರೆ ನೀನು ಬಂದಂತ ಕಾರ್ಯವನ್ನು ಇನ್ನು ಮಾಡಬೇಕಿದ್ರೆ ಇನ್ನೊಂದು ನಿನ್ನ ಕೆಲಸ ಆಗಬೇಕು. ನಿನ್ನಿಂದ ನನಗೆ ಅನುಕೂಲವಾಗುತ್ತಾ ಇದೆ. ಹೌದು. ಯಾವ ಮಾತದು? ಇಲ್ಲಿ ಮೊದಲು ಆಶ್ರಮ ಇರಲಿಲ್ಲ, ಇದು ಕಪಟಾಶ್ರಮ. ಕಪಟ ಮುನಿ ನನಗೆ ಕಳಿಸಿಕೊಟ್ಟದ್ದು ಇಲ್ಲಿ. ಕಪಟ ಮುನಿಯಾದರೂ ಯಾರು? ಆ ಕಪಟ ಮುನಿಯೇ ರಾಕ್ಷಸನಾಗಿದ್ದಾನೆ. ಇವತ್ತಿನ ಕಾಲನೇಮಿ ಎಂಬುದಾಗಿ ಆ ರಾಕ್ಷಸ ಕಪಟ ಮುನಿಯಾಗಿ ಇವತ್ತು ಇನ್ನೆದುರಿಗೆ ಕಾಣಿಸಿಕೊಂಡಿದ್ದಾನೆ. ನನ್ನ ತಡೆಗೆ ಒಡ್ಡುತ್ತಾ ಇದ್ದಾನೆ, ಕಾರ್ಯಕ್ಕೆ ತಡೆ ಒಡ್ಡುತ್ತಾ ಇದ್ದಾನೆ. ಅದಕ್ಕಾಗಿ ಅವನನ್ನು ಕೊಂದು ಮುಂದಿನ ಕಾರ್ಯಕ್ಕೆ ನೀನು ಮುಂದೆ ಆಗಲಿ. ನೀನು ಲಕ್ಷಕ್ಕೆ ಸೇರು ಆಲೋಚನೆಯನ್ನು ನೋಡುತ್ತೇನೆ. ಆಯ್ತು, ತಂದಿದೆ. ಸ್ನಾನ ಮಾಡಿದೆ, ನೀರು ಕುಡಿದಾಯ್ತಲ್ಲ. ಸ್ವಲ್ಪ ನೀರು ನಿಮ್ಗೆ ಕುಡಿಸುವ ಅಂತ ತಂದಿದ್ದೇನೆ. ನನಗೆ ನೀರು ಕುಡಿಸ್ಲಿಕ್ಕೆ ನೀರು ತಂದಾಗ್ಬೇಕಾ? ಅಲ್ಲಲ್ಲ, ಕಮಂಡಲಲ್ಲಿ ಸ್ವಲ್ಪ ಇರೋದಲ್ಲ, ಅದಕ್ಕೆ ಬೇಕಾಗಿ ಅದು ಭರ್ತಿ ಆಗ್ಲಿ ಅಂತ. ಹೌದೌದು, ಬೇಕು ಸ್ವಲ್ಪ ನಿಮ್ಗೆ ನೀರು ಕುಡಿಸುವ ಅಂತ. ಅಲ್ಲ, ನೀನು ಸ್ನಾನ ಆಯ್ತು, ಪರಿಶುದ್ಧ ಆಯ್ತು ಅಂತ ಆದ್ರೆ ಇನ್ನು ಕಾಲ ವಿಳಂಬ ಯಾಕೆ? ನಾವು ಸ್ನಾನ ಮಾಡಿ ನೀರು ಕುಡಿಯುವವರಲ್ಲ, ನೀರು ಕುಡಿದು ಮತ್ತೆ ಸ್ನಾನ ಮಾಡುವ. ಆಗ್ಲಿ, ಒಳ್ಳೇದು. ನೀನು ಕುಡಿದಾಗ್ಲಿ ಸ್ನಾನ ಪೂರೈಸಿ ಬಂದಿಯಲ್ಲ. ಹೌದೌದು, ಮೈ ಶುದ್ಧವಾಯ್ತು. ಹೌದೌದು, ಮನಸ್ಸು ಶುದ್ಧ ಆಯ್ತು. ಹೌದೌದು. ಹನುಮ ಏನಯ್ಯ ಇದು? ಹನುಮ
ಗೊತ್ತಾಗುದಿಲ್ಲ. ಪೂರಕವಾದ ಹಿಮ್ಮೇಳವು ಜೊತೆಗೂಡಿತಲ್ಲ. ನೀವು ಸಂಗೀತ ಗುರುಗಳ ಅದನ್ನು ಅವರು ಆ ಸಂಗೀತವನ್ನು ಕೇಳಿದಾಗ ಹಾ. ನಮಗೆ ನಮ್ಮ ಪರಿಸರದಲ್ಲಿ ನಿನ್ನ ಬರವನ್ನು ಕಂಡಾಗ ಹಾ. ಸುಶ್ರಾವ್ಯವಾದ ಒಂದು ಸಂಗೀತವನ್ನು ಕೇಳಿದ ಅನುಭವ ಆಯ್ತು ನನಗೆ. ಆಹಾ ಈಗ ಹಾ. ಆದಷ್ಟು ಬೇಗ ಹೋಗಿ ನೀರು ಕುಡಿದು ಬಾ, ಸ್ನಾನ ಮಾಡಿ ಬಾ ಅಂತ ನಾನು ಆವಾಗಲೇ ಹೇಳಿದ್ದೆ. ಹೌದೌದು. ನೀನು ನೀರು ಕುಡಿದು ಬಂದು ನನಗೆ ಕಾಲಿಗೆ ಇರಬೇಕು ಅಂತ ಮೊದಲೇ ಹೇಳಿದ್ದೆ. ಹಾ. ನೀನು ಬಂದ ಕೂಡಲೇ ದೂರ ನಿಂತ್ಕೊಂಡಿದ್ದೆ. ಏನು ಅನುಮಾನ ಯಾಕೆ? ಸ್ವಾಮಿ, ನಾನು ಅಲ್ಲಿಂದ ಬರುವಾಗ ಸ್ನಾನ ಮಾಡಿದೆ, ನೀರು ಹಿಡ್ಕೊಂಡು ಬಂದೆ. ಹೌದು, ನಿಮ್ಮನ್ನು ನೀರು ಕುಡಿಸುವ ನಿಮಗೆ ಅಂತಲೇ ಬಂದಿದ್ದೇನೆ. ನೀರು ನನಗೆ ಕುಡಿಸುವುದಲ್ಲ ಪುಣ್ಯ, ನಾನು ಕುಡ್ದೆ, ನಿಮಗೆ ನೀರು ಕುಡಿಸುವ ಅಂತಲೇ ಬಂದಿದ್ದೇನೆ. ಗುರುಗಳಿಗೂ ಬಾಯಾರಿಕೆ ಆಗಿದ್ರೆ ಕುಡಿಸೋಣ ಅಂತ ಕುಡಿಸೋಣ ಅಂತ ಬಂದಿದ್ದೇನೆ. ಒಳ್ಳೆಯದು. ಆದರೆ ಒಂದು ಸಂಗತಿ. ಏನದು? ನೀವು ಯಾವ ನನ್ನನ್ನು ಹೇಗೆ ನೀವು ಸ್ವೀಕರಿಸುದು? ಶಿಷ್ಯನಾಗಿ ಸ್ವೀಕರಿಸ್ತೀನಿ. ಹೌದು ಎಂಬುದು ಮಾತು. ಹೌದೌದು. ಯಾವುದಕ್ಕೂ ನೀರು ಕುಡಿದ ಕೂಡಲೇ ಹಸಿವೆ ಇಂಗಿತ? ಹಸಿವೆ ಇಂಗುವುದಿಲ್ಲ, ಬಾಯಾರಿಕೆ ಮಾತ್ರ. ಬಾಯಾರಿಕೆ ಮಾತ್ರ. ಆದ್ರೆ ಜೋರಾಗಿ ಹಸಿವೆ ಆಗಿದ್ದವನಿಗೆ ಹಾ. ಸ್ವಲ್ಪ ನೀರು ಕುಡಿದ್ರೆ ಸ್ವಲ್ಪ ಹೊತ್ತಿಗೆ ಸುಧಾರಿಸಲಿಕ್ಕೆ ಆಗ್ತದೆ. ಅದು ಕೆಲವು ವಿಚಾರಕ್ಕೆ ನೀರು ಒಳ್ಳೇದಾಗ್ತದೆ. ಹೌದು, ಆದ್ರೆ ಹಸಿವೆ ನಿಯಂತ್ರಣಕ್ಕೆ ಬರ್ತದೆ. ಅಲ್ಲ, ನೀರು ಕೆಲವು ವಿಚಾರಕ್ಕೆ ಒಳ್ಳೇದಾಗುತ್ತದೆ. ಹಾ. ಆದ್ರೆ ನನಗೆ ಹಸಿವೆ ಆಗುತ್ತಾ ಇದೆ ಸ್ವಾಮಿ. ಹಸಿವೆ? ಹೌದೌದು. ನಿನಗೆ ನಿನ್ನ ಹಸಿವೆಯನ್ನು ಹೇಗಿಸೋಕೆ ಇಲ್ಲಿ ಏನುಂಟು ಪುಣ್ಯ? ಏನಾದ್ರೂ ಒಂದು ಹಸಿವೆಗೆ ಬೇಕಾದ ರೀತಿಯಲ್ಲಿ ಒಂದು ಇದು ಆಸನವನ್ನು. ಇದು ಆಶ್ರಮ. ಹಾ. ಇದು ರಾತ್ರಿ ಹಗಲೆನ್ನದೆ ವ್ಯತ್ಯಾಸ ಇಲ್ಲ ಇಲ್ಲಿ. ಹಾ. ಬಂದವರೆಲ್ಲರಿಗೂ ಊಟ ಬಡಿಸ್ತಲೇ ಇರ್ತಾರೆ ನಮ್ಮ. ಹೌದೌದು. ಹಾ. ಹಾಗಾದ್ರೆ ಇದನ್ನು ಹಸಿವೆಯನ್ನು ಈಗ ಇಂಗಿಸುವುದಕ್ಕೆ ಏನಾದ್ರೂ ವ್ಯವಸ್ಥೆ ಮಾಡಿದ್ರೆ ಒಳ್ಳೇದಿತ್ತು. ಕೊಡುವೆನು ಮಂತ್ರೋಪದೇಶಗಳನ್ನು, ಕೊಡುವೆನು ಕೊಡುವೆನು ಮಂತ್ರೋಪದೇಶಗಳನ್ನು, ಅದರಲ್ಲಿ ಹಸಿವೆ ಹೋಗ್ತದ? ಕೊಡು ಬೇಗ ಗುರುದಕ್ಷಿಣೆಯ ನಮಗಿರು, ಕೊಡು ಬೇಗ ಗುರುದಕ್ಷಿಣೆಯ ನಮಗಿರು, ತಡವ ಮಾಡುವುದೇನು ವಿನಯದಿ ಕೊಳ್ಳೋ, ಕೊಡುಗಾಟಿಕೆಯ ಮಾಡಬೇಡಿದ್ದರಿಲ್ಲೋ, ಕೊಡುಗಾಟಿಕೆಯ ಮಾಡಬೇಡಿದ್ದರಿಲ್ಲೋ, ವಿನಯದಿ ಕೊಳ್ಳೋ, ಕೊಡುವೆನು ಮಂತ್ರೋಪದೇಶಗಳ. ಅಯ್ಯ ಹನುಮಂತ, ಏನು? ನೀರು ಕುಡಿಲಿಕ್ಕೆ ಹೋದವನಿಗೆ ಹಾ. ಹಸಿವೆ ಆಗ್ತದೆ ಅಂತಾದ್ರೆ ಅಲ್ಲೇ ಆ ಸರೋವರದ ತಪ್ಪಲಲ್ಲೆಲ್ಲ ದಡದಲ್ಲೆಲ್ಲ ಬಗೆ ಬಗೆ ಹಣ್ಣುಗಳಿದ್ದು ಹಾ. ಅದನ್ನೆಲ್ಲ ತಿಂದ್ರು ನಿನ್ನ ಹಸಿವೆ ನೀಗ್ಲಿಲ್ವಲ್ಲ? ಅದು ಸಾಕಾಗಿ ಹೋಗಿದೆ ನಿನ್ಗೆ ಒಂದು ಕಾಲಕ್ಕೆ ತಿಂದು ತಿಂದು. ಹೌದಾ? ರೆಂಬೆಯಿಂದ ರೆಂಬೆಗೆ ಹಾರಿ ಈಗ ನಿಮ್ಮಂತವರೆಲ್ಲ ಸಾಹಸ ಆದ ಮೇಲೆ ಹಣ್ಣುಗಳಿಂದ ಹೆಚ್ಚಿಗೆ ಅನ್ನವನ್ನೇ ತಿನ್ನುವುದು ಒಳ್ಳೇದು ಅಂತ ಕಾಣುತ್ತದೆ. ಒಳ್ಳೇದು, ಅನ್ನವನ್ನೇ ವ್ಯವಸ್ಥೆ ಮಾಡೋಣ. ಯಾಕಂದ್ರೆ ಒಂದು ಕಾಲದಲ್ಲಿ ಪರಮೇಶ್ವರ ದೇವರಿಗೆ ಒಬ್ಬ ಮಗ ಹುಟ್ಟಿಕೊಂಡಂತೆ, ಭಸ್ಮಾಸುರ ನಾವು. ಹಸಿವು 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 ಅಂತ ಹಸಿವೆಯಲ್ಲಿ ಕತೆ ಕೇಳಲಿಕ್ಕೆ ಆಗುದಿಲ್ಲ ನಮಗೆ. ಅವಾಗ ಬರ್ತಾ ಇದ್ದ. ಕತೆ ಕೇಳಲಿಕ್ಕೆ ಆಗುದಿಲ್ಲ, ಹಸಿವಿಗೆ ಬೇಕು. ಅವನಿಗೆ ಪರಮೇಶ್ವರ ದೇವರು ಏನು ಕೊಟ್ರು? ಕೇವಲ ಒಂದು ಮಂತ್ರ ಅಷ್ಟೇ, ಓಂ ನಮ ಶಿವಾಯ ಎನ್ನುವ ಮಂತ್ರದಿಂದಲೇ ಅವನ ಹಸಿವೆ ನಿವಾರಣೆ ಆಯ್ತು. ಹಾಗಾಗಿ ನಿನಗೆ ಮಂತ್ರ ಉಪದೇಶ ಮಾಡುದಲ್ಲ, ಹಸಿವೆ ಆಗ್ತದೆ ಅಂತ ಆದ್ರೆ ಬಾ ಬಡಿಸಿದ್ದೇನೆ, ಊಟ ಮಾಡು. ಸ್ವಾಮಿ, ಬಡಿಸುವುದಕ್ಕಿಂತ ಮೊದಲು ಆ ಅನ್ನವನ್ನು ನಾನು ಸ್ವೀಕರಿಸಬೇಕು ಅಂತ ಇದ್ರೆ ಒಂದು ಮಂತ್ರ ಹೇಳಿಕೊಡ್ಬೇಡ ದೇವರೇ. ನೀವು ಮಂತ್ರ ಹೇಳ್ಬೇಕು. ಹೌದೌದು ಹೌದು. ಆದ್ರೆ ನಾವೆಲ್ಲ ಒಂದು ಹಂತದವರೆಗೆ ಆ ಮಂತ್ರವನ್ನು ಉಪದೇಶ ಮಾಡಿಕೊಂಡ ಅಭ್ಯಾಸ ಮಾಡಿ ತಂತ್ರವನ್ನೇ ಪ್ರಾರಂಭ ಮಾಡಿದ್ರೆ ಆಮೇಲೆ ಮಂತ್ರವನ್ನು ನಾನು ಬಿಟ್ಟು ಬಿಟ್ಟು ಅದೆಷ್ಟೋ ಕಾಲ ಆಗೋಯ್ತು. ಈಗ ಮಂತ್ರ ಏನೂ ಇಲ್ಲ, ತಂತ್ರ ಮಾತ್ರ. ನೀವು ಬಂದವರಿಗೆ ಹೌದೌದು ನಮ್ಮ ಶಿಷ್ಯರಂದಿರಿದ್ದಾರೆ, ಅವರೆಲ್ಲ ಏನ್ ಬೇಕೋ ಅವರೆಲ್ಲ ವ್ಯವಸ್ಥೆ ಮಾಡ್ತಾರೆ, ಉಪದೇಶ ಮಾಡ್ತಾರೆ. ಆದ್ದರಿಂದ ನಾನು ಮಂತ್ರ ಹೇಳಬೇಕಲ್ಲ, ನೀವು ಹೇಳದಿದ್ರು ನಿಮಗೆ ಗೊತ್ತಿಲ್ಲದ್ರೆ ನನಗೆ ಗೊತ್ತಿಲ್ಲ ಅಂತಲ್ಲ ಪುಣ್ಯಾತ್ಮ, ಪೂರ್ವಜ್ಞಾನ ಉಂಟು ನನಗೆ. ಏನು ಆದ ಕಾರಣ ನನಗೆ ಹೇಳಬೇಕಾಗುತ್ತದೆ. ಕೇಳೋಣ. ಅನ್ನಪೂರ್ಣೆ ಸದಾಪೂರ್ಣೆ ಶಂಕರೋ ಪ್ರಾಣವಲ್ಲವೇ ಜ್ಞಾನ ವೈರಾಗ ಸಿದ್ಧಾರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ. ಗುಡಿಯೊಳಗಿರುವವಳು ಅವಳೆ. ಹೌದಲ್ವೇ? ಎಂತು ನದಯೋ ವರ್ಷಂತು ಪರ್ಜನ್ಯ ಸುಪಿಫಲ ಸದಯೋ ಭವಂತು ಅನ್ನವತ ಮೋದನವತ ಮಾಮಿಷ್ಯವತಂ ದೇಶಾರಾಜಂಬುವೇಸ ಮೋದನ ಮುದ್ರುವತೆ. ಇದೆಲ್ಲ ಹೇಳಿದ ಸಾಕು? ಅಲ್ಲ, ಸಹನಾ ಪುನತ್ತೋ ಸಹವೀರ್ಯಂಕರವಾ ಇದು ಹೇಳಿದ ಸಾಕು? ಇಷ್ಟು ಶ್ಲೋಕವನ್ನು ಹೇಳಿದ ನಂತರವೂ ನಿನ್ನ ಹೊಟ್ಟೆ ತುಂಬಲಿಲ್ವಾ? ಇದು ಸಾಕು.
ಅಲ್ಲ ಸಾಕು ಗುರುಗಳಲ್ವೇ ನೀವು? ಸಾಕಾಗ್ಲಿಲ್ಲ ಅಂದ್ರೆ ಇನ್ನೇನಾದ್ರೂ ಬೇಕೋ? ಯಾಕೆ ನಾನು ಮಂತ್ರ ಹೇಳ್ತಾ ಇದ್ದೇನೆ? ಯಾಕೆ? ಯಾವುದೇ ಸಿಗುವಂತ ಅನ್ನ ನೀನು ಸೂರ್ಯದೇವನ ಶಿಷ್ಯ. ಹೌದೌದು. ಅವನಿಂದ ಆದಷ್ಟು ವಿಷಯ ಸಂಗ್ರಹ ಮಾಡಿದ್ದವ ನೀನು. ಯಾವಾಗ ಅನ್ನ ಈ ಹೊತ್ತು ನಮಗೆ ದೇಹವನ್ನು ಸೇರೋದಕ್ಕಿಂತ ಮೊದಲು ಉದರಾಗ್ನಿಗೆ ಹೋಗಿ ನಮ್ಮ ಯಾವ್ದು ಪಂಚೇಂದ್ರಿಯಗಳಿಗೆ ಹೋಗಿ ದೇಹದ ಕೋಶಗಳಿಗೆ ಹೋಗುವ ರೀತಿಯಲ್ಲಿ ಅವಿಷಾಗಿರ್ಲಿ ಅಂತ ಈ ಪ್ರಾರ್ಥನೆ ಮಾಡೋದು. ನಿನ್ನಂತ ಕೋತಿಗಳಿಗೆ ಅನ್ನ ಊಟ ಅಲ್ಲ, ಫಲ ಅದೇ ತಿನ್ಬೇಕು. ಅಲ್ಲ, ನಿಮ್ಮಂತರ ಜೊತೆಲಿ ಬದಲಾಗಿದ್ದೇನೆ ಅಂತ ನಾನು ಹೇಳೋದು. ಆಯ್ತಲ್ಲ. ಹಾಗಾದ್ರೆ ನೀವು ನನಗೆ ಮಂತ್ರೋಪದೇಶವನ್ನು ಮಾಡುತ್ತಿಂತಾದ್ರೆ ಒಂದು ಕಾಣಿಕೆ ಕೊಡಬೇಡ ಸ್ವಾಮಿ. ನಿಮಗೆ ಕಾಣಿಕೆ ಕೊಡ್ಲೇಬೇಕು. ಹೌದೌದು. ಮೊದಲು ನಮಸ್ಕಾರ ಮಾಡು ಸ್ವಾಮಿ. ಒಂದು ಹಿಡಿ ಕಾಣಿಕೆ ಅದು ನನ್ನ ಕಡೆಗೆ ಯಾಕೆ ಆಗ್ತದೆ? ಅದು ಗುರುಗಳಿಗೆ ಬ್ರಹ್ಮದಂಡ ಪ್ರಾಯಶ್ಚಿತ್ತ ಅಂತ ಒಂದುಂಟು. ಒಂದು ಹಿಡಿ. ಹೌದೌದೌದು. ಪ್ರಾಯಶ್ಚಿತ್ತ ಉಂಟು. ಇದರೊಳಗೆ 14 ನಾಣ್ಯಗಳು ಬೇಕು ಅಂತ ಲೆಕ್ಕಾಚಾರ. ಲೆಕ್ಕ ಮಾಡ್ಲಿಕ್ಕಿಲ್ಲ. 14ರಿಂದ ಕಡಿಮೆ ಆಗಬಾರದು ಅಂತ. ಆಗ ಕೈಯಲ್ಲಿ ಹಿಡ್ದದ್ದು ಮಾತ್ರ ವಜ್ರ ಮುಷ್ಟಿಯಲ್ಲಿ ಸ್ವಾಮಿ. ಅದು ವಜ್ರವ? ಹೌದೌದು. ನಿನ್ನ ವಜ್ರ ಮುಷ್ಟಿಯ? ಹಾಗಾದ್ರೆ ನಾನು ನಿಮಗೆ ಕಾಣಿಕೆ ಕೊಡಬೇಕು ಅಂತ ಇದ್ರೆ ಎಷ್ಟು ಕಾಣಿಕೆ ನಾವು ಇದಕ್ಕೆ ಹಾಕಿದ್ದೇವೆ ಎಂಬುದನ್ನು ನೋಡಬಾರದು. ಹಾಗಾದ್ರೆ ಕಣ್ಣು ಮುಚ್ಚಬೇಕು ಸ್ವಾಮಿ. ಈ ನನ್ನನ್ನು ಕಣ್ಣು ಮುಚ್ಚಲಿಕ್ಕಾಗೆ ಬಂದ? ಹೌದೌದು. ಕಣ್ಣು ಮುಚ್ಚಿಕೊಂಡು ನೀವು ತಕೊಂಡಾಗ ಸಾಕು ಅಂತ ಹೇಳುವಾಗೆ ಆಗುತ್ತದೆ. ಅದು ಶಿಷ್ಯಂದಿರಿಗೆ ಗುರು ಕೊಡುವಾಗ ಮಾತ್ರ ಶಿಷ್ಯ ಕಣ್ಣು ಮುಚ್ಚಬೇಕು, ಹೊರತು ಗುರು ಕಣ್ಣು ಮುಚ್ಚುವುದಲ್ಲ. ಇಲ್ಲಿ ನಾನು ಕೊಡುವಾಗ ನನ್ನೊಂದು ಆಸೆ ಅಲ್ವಾ? ನೀನು ಎಷ್ಟು ಕೊಟ್ಟಿದ್ದೀಯ ಅನ್ನೋದು ನನಗೆ ಗೊತ್ತಾಗಬಾರದು ಅನ್ನೋ ಗೊತ್ತು ಆಗಬಾರದು. ನೀವು ಕಣ್ಣು ಮುಚ್ಚಿದ್ರೆ ಮತ್ತೆ ತೆರೀಲಿಕ್ಕೆ ಇಲ್ಲ. ಅದೇನಾಗಂದ್ರೆ ಅಂದ್ರೆ ಇಷ್ಟು ಒಳ್ಳೆ ಮಠದ ಈಸರಲ್ವಾ ನೀವು? ಬಲ್ಬಲ್ ಮಠ ಪರಿಸರ ಅಲ್ಲ ನಿಮ್ಮ ಮಠ, ಬಲ್ಮಠ. ಹೌದೌದು. ಗೊತ್ತಾಯ್ತಲ್ಲ? ಹೌದು. ಬಲ್ಬಲ್ ಆದಂತ ಈ ಮಠ, ಅದರಲ್ಲಿ ಕೂಡ ಕಾಲಕ್ಕೆ ನಿಯಮ ಎಲ್ಲ ಆಗ್ತಾ ಇದೆ ಇಲ್ಲಿ ಅಲ್ವಾ? ಹೌದೌದು. ನಿಯಮಾದಿಗಳು ಕಾಲ ನಿಯಮ ಎಲ್ಲ ಆಗ್ತಾ ಇದೆ. ನಿಯಮ ಆಗ್ತಾ. ಹೌದೌದು. ಆದ ಕಾರಣ ವಜ್ರ ಮುಷ್ಟಿಯಲ್ಲಿ ನಿಮಗೆ ಒಂದು ನಾನು ಕಾಣಿಕೆ ಕೊಡಬೇಕು ಅಂತ ಕೊಡುವ ಗುರು ದಕ್ಷಿಣಿಯ ಗಡೆಯೋಳು ಕೊಡಬಹುದು ಮಂತ್ರೋಪದೇಶವ ಎನ್ನುತ್ತ ಮಾರುತಿಯು ಬಿಡುಗಿಗೂ ಮೊದಲೋಡು ಗಂಜುದ ಮುಷ್ಟಿಯನ್ನು ಬಂಧಿಸಿ ಹಿಡಿಯನು ತಲ ದುರುಳ ದಾನವನ್ನು ಅರಗಿದನು. ಈತನ ಕಪಟ ನನಗೆ ಅರ್ಥವಾಗಿದೆ. 4 ಜಾವದವರೆಗೆ ನೇರಾಗಿ ಹೋಗಿ ರಾಮನ ಕಡೆಗೆ ಯಾವುದೇ ಔಷಧಿ ದೋನ ಪರ್ವತದಿಂದ ಮುಟ್ಟಿದ್ರೆ ಅಲ್ಲಿ ರಾಮ ಲಕ್ಷ್ಮಣ ಹೇಳ್ತಾನೆ ಎಂಬುದಾಗಿ ತಡೆ ಹೊಡುತ್ತಾ ಇದ್ದಾನೆ. ಇವ ರಾವಣನೊಬ್ಬ ಜನ ಎಂಬುದಾಗಿ ಗೊತ್ತಾಗಿದೆ. ಅದಕ್ಕೆ ಬೇಕಾಗಿ ಬ್ರಹ್ಮ ವೇಷವನ್ನು ತಳೆದಿದ್ದಾನೆ. ಹಣೆಯಲ್ಲಿ ಒಂದು ಬ್ರಹ್ಮರಂಧ್ರ ಉಂಟು. ಆ ಬ್ರಹ್ಮರಂಧ್ರಕ್ಕೆ ನನ್ನ ಮೂರ್ತಿಯಿಂದ ಬಗೆದನು. ಕಾಲನೇಮಿಯ ವಧೆ ಆಯಿತು. ಕಾಲನೇಮಿ ವಧಾದ ಮೇಲೆ ನೇರ ಚಂದ್ರದ್ರೋಣ ಪರ್ವತದ ಕಡೆಗೆ ಹೋಗಿ ರಾತ್ರಿ ಆಗಿ ಹೋಯ್ತಲ್ಲ, ಹೊತ್ತಾಗಿ ಹೋಯ್ತಲ್ಲ, ಯಾವ ಮೂಲಿಕೆಯನ್ನು ತೆಗಿಲಿ ಯಾವುದು ನನಗೆ ಗೊತ್ತಾಗುವುದಿಲ್ಲ. ಹಾಗಾದ್ರೆ ಸುಷೇನಲ್ಲಿ ಹೋಗಿ ಮತ್ತು ತೆಗಿಬೇಕು ಅಂತ ಇದ್ದರೆ ಈ ಚಂದ್ರದ್ರೋಣ ಪರ್ವತಕ್ಕೆ ಬಾಲವನ್ನು ಸೋತಿ ಅಲ್ಲಿಂದ ಎದೆಳಿ ತಂದು ನೇರಾಗಿ ರಾಮನ ಎದುರಲ್ಲಿ ನಿಲ್ಲಿಸ್ತೇನೆ. ರಾಮನ ಎದುರಲ್ಲಿ ನಿಲ್ಲಿಸಿದ ಅಕ್ಷರದಲ್ಲಿ ಸುಷೇನ ಮುಖಾದಿಗಳೆಲ್ಲರೂ ಸೇರಿ ಬೇಕಾದ ರೀತಿಯ ಆ ಮೂಲಿಕೆಗಳನ್ನೆಲ್ಲ ತೆಗೆದು ಲಕ್ಷ್ಮಣನ ಕಡೆಗೆ ತಂದು ಮುಟ್ಟಿಸಿದ ಆ ಕ್ಷಣದಲ್ಲಿ ಉಳಿದ ವಾನರರಿಗೆಲ್ಲರಿಗೂ ಕೂಡ ನನ್ನ ಬಾಲದ ಮುಖೇನ ಮುಟ್ಟಿಸಿ ಎಲ್ಲರೂ ಚೇತರಿಸಿದ್ದಾರೆ. ಹೇಗೆ ಚೇತರಿಸಿದ್ದಾರೆ ಗೊತ್ತಾ? ಸುರರು ಭೂಮಲಗರೆದರ ಪ್ರತಿಫಲ ಸಂತಸದಿಂದ ಅಪ್ಸರ ತರುಣಿಯರು ಮಾಡುತ್ತಲೆಂದಿದರೆದು ನಾರದಿಯನು ಸಂಭ್ರಮದೊಳು ಈ ಕಡೆಯಿಂದ ಲಕ್ಷ್ಮಣನ ನಿದ್ದೆಯಿಂದ ಎದ್ದ ರೀತಿಯಲ್ಲಿ ಲಕ್ಷ್ಮಣನ ಎದ್ದ ಆ ದೇವರ ಎದುರು. ಆ ಕಡೆಯಲ್ಲಿ ನೋಡಿದ್ರೆ ಉಳಿದ ಎಲ್ಲರೂ ಜಾಮವಂತಿ ಮೊದಲುಗೊಂಡವರೆಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಎದ್ದವರು ಹೇಳುವುದೊಂದು ಈ ಜಾಮವಂತರು ಕೂಡ ಹೇಳುದು ಯುದ್ಧಕ್ಕೆ ಹೋಗುವ ಅಂತೇಳಿ. ಹಾಗಿದ್ರೆ ಯುದ್ಧಕ್ಕೆ ಹೋಗುದು ಈಗಲ್ಲ, ಸರಿಯಾಗಿ ಬೆಳಗಾಗ್ಲಿ, 4ನೇ ಜಾವಾಗ್ಲಿ, ಆಮೇಲೆ ಯುದ್ಧಕ್ಕೆ ತೊಡಗು ಅಂತ ಉಳಿದವರಿಗೆ ಹೇಳಿ ಆಗಿದೆ. ಹಾಗಿದ್ದರೆ ಈ ಹೊತ್ತು ಕಾಲನೇಮಿ ಪ್ರಕರಣ, ಆಮೇಲೆ ಈ ಕಡೆಯಿಂದ ಮೃತ ಸಂಜೀವಿನಿ, ಇದು ಎಲ್ಲವೂ ಜೊತೆ ಆಯಿತು ಅಂತ ಹೇಳುತ್ತಾ ರಾಮಪಾಳೆಯಲ್ಲಿ ರಾಮನಾಮವನ್ನೇ ಆಚರಿಸುತ್ತಾ ಇವತ್ತಿನ ಯುದ್ಧೋತ್ಸವವನ್ನು ಆಚರಿಸೋಣ.
ಮಾತೃರೂಪೇಣ ಸಂಸ್ಥಿತೆ ನಮಸ್ತಸ್ಯೈ 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 ನಮೋ ನಮಃ. ಶ್ರೀ ಸರಸಿ ಜನೇತ್ರೆಯರು ದೋಷದಿ ನಡೆದರು